ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಪ್ರತಿ ಭಾನುವಾರ ಸಂಜೆ 8 ಗಂಟೆಗೆ ಉಚಿತವಾಗಿ ಕಾನೂನು ಸಮಸ್ಯೆಗಳಿಗೆ ಆನ್ಲೈನ್ ಕಾನೂನು ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಇವರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಕಾನೂನು ಸಲಹೆಗಾರರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೆಂಗಳೂರು, ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಜನಸಾಮಾನ್ಯರಿಗೆ ಹಾಗೂ ಕಾನೂನಿನ ವಿದ್ಯಾರ್ಥಿಗಳಿಗೆ, ಹಿರಿಯ ವಕೀಲರಿಗೆ ಏನಾದರೂ ಕಾನೂನಿನ ನಿಟ್ಟಿನಲ್ಲಿ ಸಮಸ್ಯೆಗಳನ್ನ ಇದ್ದು ಮತ್ತು ಕಾನೂನು ನಿಟ್ಟಿನಲ್ಲಿ ಏನಾದರೂ ಪ್ರಶ್ನೆಗಳನ್ನ ಇದ್ದು ಗೊಂದಲದಲ್ಲಿದ್ದಂತ ಸಂದರ್ಭದಲ್ಲಿ ನಾನು ಆ ಗೊಂದಲವನ್ನ ನಿವಾರಣೆ ಮಾಡ್ತೀನಿ. ಸೊ ಆ ನಿಟ್ಟಿನಲ್ಲಿ ನನಗೂ ಒಂದು ಅವಕಾಶವನ್ನ ನೀಡಿ ಅಂತ ಏನು ಹೇಳಿದಾಗ ನಾವು ತುಂಬ ಹೃದಯದಿಂದ ಆಯ್ತು ಸರ್, ಇದಕ್ಕಿಂತ ದೊಡ್ಡ ಕಾರ್ಯ ಏನಿದೆ. ಸೊ ಇದು ಒಂದು ಒಂದು ಕೆಲಸ. ಸೊ ನೋಡಿ, ಟು ಹೀಲ್ ಇಸ್ ಟು ನೋಡಿ ಟು ಹೀಲ್ ಇಸ್ ಟು ಡಿವೈನ್ ಅಂತ ಹೇಳಿ, ಟು ಫೀಲ್ ಇಸ್ ಟು ಹ್ಯೂಮನ್, ಟು ಹೀಲ್ ಇಸ್ ಟು ಡಿವೈನ್ ಅಂತ. ಸೊ ಈ ಏನು ಸಫರಿಂಗ್ ಇರ್ತದೆ, ಜನಗಳ ಒಂದು ಹ್ಮ್ ನೋವೇನಿರ್ತದೆ, ಆ ನಿಟ್ಟಿನಲ್ಲಿ ಆ ನೋವನ್ನ ಕಡಿಮೆ ಮಾಡುವಂಥದ್ದು. ಆ ನೋವು ಯಾವ್ದಾದ್ರೂ ಆಗಿರ್ಬೋದು. ಕೋರ್ಟುಕ ಇವತ್ತಿನ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಒಂದು ಮನೆಯಲ್ಲೂ ಒಂದೊಂದು ಬೆಳಗ್ಗೆಗೆ ವ್ಯಾಜ್ಯ ಇವಾಗ ಇರ್ತದೆ. ಸಾಯಂಕಾಲ ಒಂದು ಪ್ರತಿಯೊಂದು ಕ್ಲಾಸ್. ಮನೆಯಲ್ಲೂ ಸಹ ಒಂದೊಂದು ಏನು ಸಮಸ್ಯೆಗಳು, ಕಾನೂನಿನ ಸಮಸ್ಯೆಯಲ್ಲಿ ಸಿಗಾಕೊಂಡು ಒದ್ದಾಡುವಂತ ಒಂದು ಸಂದರ್ಭ ನಾವು ನೋಡ್ತಾ ಇದೀವಿ. ಪ್ರತಿನಿತ್ಯ ಎಲ್ಲಾರ ಮನೆಯಲ್ಲೂ ಒಂದೊಂದು ಸಮಸ್ಯೆ, ಕಾನೂನಿನ ಸಮಸ್ಯೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಉಪಯೋಗ ಆಗ್ತದೆ ಅಂತ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಒಪ್ಕೊಂಡು ಪ್ರತಿನಿತ್ಯ ಪ್ರತಿ ಭಾನುವಾರ ತಮ್ಮ ಒಂದು ಬಿಡುವು ಸಮಯವನ್ನ ಬಿಡುವು ಮಾಡಿಕೊಂಡು ಬರ್ತಾ ಇರುವಂತಹ ನಮ್ಮೆಲ್ಲರೂ ಗೌರವಾನ್ವಿತರಾದಂತಹ ಮತ್ತು ಪ್ರೀತಿಪೂರ್ವಕ ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವ್ರಿಗೆ ಈ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡೋಣ ಗೆಳೆಯರೆ. ಸೊ ಪ್ರಶ್ನೆಗಳನ್ನ ನೀವು ನೇರವಾಗಿ ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ನೇರವಾಗಿ ಸಾಹೇಬ್ರಿಗೆ ಪ್ರಶ್ನೆಯನ್ನ ಕೇಳ್ಬೋದು. ಸೊ ಇವರು ಏನು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾಗಿರ್ತಾರೆ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಾರೆ. ಪ್ರಸ್ತುತವಾಗಿ ಆ ಏನು ಕಾನೂನು ಸಲಹೆಗಾರರಾಗಿರ್ತಾರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ. ಸೊ ಇವರು ಸಾಕಷ್ಟು ಪರಿಣಿತಿಯನ್ನ ಹೊಂದಿರ್ತಾರೆ, ಸಾಕಷ್ಟು ಆ ಪ್ರಕರಣಗಳನ್ನ ವಿಲೇವಾರಿ ಮಾಡಿರ್ತಾರೆ, ಡಿಸ್ಪೋಸ್ ಮಾಡಿರುವಂತ ಸಂದರ್ಭದಲ್ಲಿ ಸಾಕಷ್ಟು ಅವ್ರಿಗೆ ಕಾನೂನಿನ ಜ್ಞಾನ ಇರ್ತದೆ, ಆ ಒಂದು ಎಕ್ಸ್ಪೀರಿಯನ್ಸ್ ಇರ್ತದೆ ನ್ಯಾಯಾಲಯದ ವಿಚಾರದಲ್ಲಿ. ಈ ವಿಚಾರದಲ್ಲಿ ಈ ನಿಟ್ಟಿನಲ್ಲಿ ಅವ್ರ ಕಡೆಯಿಂದನೇ ನಾವು ನಮ್ಮ ಕಾನೂನಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಸೊ ನಾನು ಡಾಕ್ಟರ್ ಜಿ ಪುರುಷೋತ್ತಮ್ ಅಂತ ಹೇಳಿ ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತೀನಿ. ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಆ ಸಂಸ್ಥೆಯನ್ನ ನಾವು ನಿರ್ಮಾಣವನ್ನ ಮಾಡಿದ್ದು, ಸಾಕಷ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾನೂನು ಶಿಕ್ಷಣವನ್ನ ಉಚಿತವಾಗಿ ನಾವು ನೀಡ್ತಾ ಬಂದಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಕಾನೂನು ಸಮಸ್ಯೆಗಳಿಗೆ ನೇರವಾಗಿ ನ್ಯಾಯಾಧೀಶರ ಕಡೆಯಿಂದ ಒಂದು ಸೂಕ್ತ ಸಲಹೆಗಳನ್ನ ಕೊಡಿಸುವಂತ ಕಾರ್ಯಕ್ರಮ ಆಗಿರ್ತದೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸುಸ್ವಾಗತವನ್ನು ಕೋರ್ತೀನಿ. ಧನ್ಯವಾದಗಳು ಸರ್ ತಮ್ಮ ಈ ಕಾರ್ಯಕ್ರಮಕ್ಕೆ. ಹೌದು. ಸೊ ಮೊದಲನೇದಾಗಿ ಸರ್, ಮೊದಲನೇ ಪ್ರಶ್ನೆ, ನಾವು ಏನು ಜನರಿಗೆ ಮೀಸಲಾಗಿಟ್ಟಿರುವಂತಹ ಕಾರ್ಯಕ್ರಮ. ಸೊ ಹಾಗಾಗಿ ತಮ್ದೇನಾದ್ರು ಪ್ರಶ್ನೆ ಇದೆ ದಯವಿಟ್ಟು ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳಿ. ಮೊದಲನೇ ಪ್ರಶ್ನೆ ಯಾರು ಕೇಳ್ತೀರಿ? ಲಕ್ಷ್ಮಿ ಅವರ ಕೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳೋದಕ್ಕೆ ಶುರು ಮಾಡಿ. ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ, ಪ್ರಶ್ನೆಯನ್ನ ಕೇಳಿ. ಯಾವುದೇ ತರ ಮುಜುಗರ ಅನ್ನುವನ್ನ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಏನೇ ಪ್ರಶ್ನೆ ಇದ್ರು ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾನು ಪ್ರಶ್ನೆಯನ್ನ ಶುರು ಮಾಡ್ತೀನಿ. ಸಾಲ ತೆಗೆದುಕೊಳ್ಳುವಾಗ ವಹಿಸಬೇಕಾದಂತಹ ಎಚ್ಚರಿಕೆಗಳು ಕಾನೂನು ದೃಷ್ಟಿಯಿಂದ ಯಾವುವು ಸರ್? ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಸಾಲ ತಗೊಳ್ಳುವಂಥದ್ದು, ಸಾಲಗಾರರು ಅಥವಾ ಏನು ಸಾಲ ಕೊಟ್ಟಿರೋಂಥವ್ರು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇರುವಂತ ಸಂದರ್ಭಗಳು ಹೆಚ್ಚೆಚ್ಚು ನಾವು ನೋಡ್ತಾ ಇರೋದ್ರಿಂದ, ಈ ಒಂದು ನಿಟ್ಟಿನಲ್ಲಿ ಸಾಲ ತೆಗೆದುಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳು ಕಾನೂನಿನ ದೃಷ್ಟಿಯಲ್ಲಿ ಯಾವುವು ಅಂತ ತಾವು ಹೇಳಿ ಸರ್. ಸಾಲ ತೊಳ್ಕೊಳ್ಬೇಕಾದ್ರೆ
ತಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ತಾವು ಎಷ್ಟು ಮೊತ್ತಕ್ಕೆ ಸಾಲ ತೆಗೆದು, ತಮ್ಮ ಸಾಲದ ಅವಧಿ ಎಷ್ಟು, ಬಡ್ಡಿ ದರ ಎಷ್ಟು, ವೆದರ್ ಇಸ್ ಇಟ್ ಎ ಸಿಂಪಲ್ ಇಂಟ್ರೆಸ್ಟ್ ಆರ್ ಕಂಪೌಂಡ್ ಇಂಟ್ರೆಸ್ಟ್. ಸೊ ಇದನ್ನೆಲ್ಲ ತಿಳಿದುಕೊಂಡು ನೀವು ಬ್ಯಾಂಕ್ಗೆ ಕೊಡಬೇಕಾದ ದಾಖಲೆಗಳು ಯಾವುವು, ಇದನ್ನೆಲ್ಲ ತಾವು ಅರ್ಥ ಮಾಡಿಕೊಂಡು ಅದನ್ನ ತಿಳ್ಕೊಬೇಕಾಗ್ತದೆ. ಪ್ರಶ್ನೆ ಇದೆಯಾ? ಸೊ ದಿನನಿತ್ಯದ ಒಂದು ಆ, ಜಂಜಾಟದಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳ ವಿಚಾರವಾಗಿ ಒಂದು ಸಂವಾದವನ್ನ ನಾವು ಮಾಡ್ತಾ ಇದ್ದು, ಇನ್ನು ಸಾಲದ ವಿಚಾರವಾಗಿ ಇಂದಿನ ಒಂದು ಪ್ರಶ್ನೆಯನ್ನ ನಾನು ಕೇಳಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಪ್ರಶ್ನೆಗಳಿದ್ರೆ ಕೇಳಿ. ಸರ್, ಎಷ್ಟು ಪರ್ಸೆಂಟ್ ಬಡ್ಡಿಯನ್ನ ಸಾಲ ನೀಡುವವರು ಪಡೆಯಬಹುದು ಸರ್? ಅದು ನ್ಯಾಷನಲೈಸ್ಡ್ ಬ್ಯಾಂಕ್ ಇದ್ರೆ 9% ಅಂತ ಇದೆ. ಕೆಲವೊಂದು ಕಮರ್ಷಿಯಲ್ ಲೋನ್ ಇದ್ರೆ ಅದಕ್ಕೆ ದಟ್ ಇಂಟ್ರೆಸ್ಟ್ ರೇಟ್ ಡಿಫರ್ಸ್, ಅದಕ್ಕೆ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗ್ತದೆ. ಈ ಕಮರ್ಷಿಯಲ್ ಬ್ಯಾಂಕ್ಸ್ ಎಷ್ಟು ಪರ್ಸೆಂಟೇಜ್ ಇಡ್ಬೋದು ಸರ್? ಅದು ಸುಮಾರು 18% ತನಕ ಇಡ್ಲಿಕ್ಕೆ ಅವಕಾಶ ಇದೆ. 18%. ಸೊ ಆರ್ ಬಿ ಐನವರು ಎಷ್ಟು ಪರ್ಸೆಂಟೇಜ್ ವರೆಗೂ ಇಡಬಹುದು ಅಂತ ಹೇಳಿದಾರೆ ಸರ್? ಏನಾದ್ರು ಇದಿದೆ ಸರ್ ನಮ್ಗೆ ಮಾಹಿತಿ? 18% ಕಮರ್ಷಿಯಲ್ ಲೋನ್ ಇದ್ರೆ, ಕಮರ್ಷಿಯಲ್ ಲೋನ್ ಇದ್ರೆ 18%. ಸಾಮಾನ್ಯ ಲೋನ್ ಇದ್ರೆ 9%. 9%. ಸರ್, ತಾವು ಈ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕಾನೂನು ಸಲಹೆಗಾರ ಕೆಲಸ ಮಾಡ್ತಿದ್ದೀರಾ ಸರ್? ತಾವು ಏನಾದ್ರೂ ಸಾಲದ ವ್ಯವಸ್ಥೆ ಏನಾದ್ರೂ ತಾವು ತಮ್ಮ ನಿಗಮದ ಕಡೆಯಿಂದ ಕೊಡ್ತಾ ಇದ್ದೀರಾ ಸರ್, ನೀಡ್ತಾ ಇದ್ದೀರಾ ಸರ್? ನಮ್ಮಲ್ಲಿ ಒಂದು ನೇರ ಸಾಲ ಅಂತ ಇದೆ. ಸೊ ಅದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂದ್ರೆ ಅದು ಮೊದಲು SC/ST ಕಾರ್ಪೊರೇಷನ್ ಅಂತ ಇತ್ತು. SC/ST ಅವರು ಎಲ್ಲರೂ ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇತ್ತು. ನಂತರ ಅದು ST ಕಾರ್ಪೊರೇಷನ್ ಬೇರೆ ಆಯಿತು. ನಂತರ ಈಗ ಜಾತಿಗೊಂದೊಂದು ಬೇರೆ ಆಗಿದಾವೆ. ಲಂಬಾಣಿಗಳಿಗೆ ಒಂದು ಲಂಬಾಣಿ ತಂಡ ಅಂತ ಆಗಿದೆ. ಬೋವಿ ಸಮುದಾಯಕ್ಕೆ ಒಂದು ಬೋವಿ ನಿಗಮ ಅಂತ ಆಗಿದೆ. ಅದೇ ರೀತಿ ಒಳಗೆ ಎಡಗೈ ಸಮುದಾಯಗಳಿಗೆ ಆದಿಜಾಂಬವಂತ ಆಗಿದೆ. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರೋದು ಕೇವಲ ಬಲಗೈ ಸಮುದಾಯದವರಿಗೆ, ಚಲವಾದಿ ಸಮುದಾಯದವರಿಗೆ ಮಾತ್ರ ಅದು ಮೀಸಲಾಗಿದೆ. ಧನ್ಯವಾದಗಳು ಸರ್. ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ಕೇಳಿ. ಮೊದಲ ಆದ್ಯತೆ ಜನಸಾಮಾನ್ಯರ ಒಂದು ಪ್ರಶ್ನೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ಕಾನೂನು ವಿದ್ಯಾರ್ಥಿಗಳು ಅಥವಾ ಕಾನೂನಿನ ವಕೀಲರು ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈ ಒಂದು ಪ್ರಶ್ನಾವಳಿ ಕಾರ್ಯಕ್ರಮ ಕೇವಲ ಏನು ಜನಸಾಮಾನ್ಯರ ಒಂದು ನಿಟ್ಟಿನಲ್ಲಿ ಕಾನೂನು ಇರ್ಬೋದು, ಅಥವಾ ಸಿವಿಲ್ ನ್ಯಾಯಾಧೀಶರ ಒಂದು ಏನು ಪರೀಕ್ಷಾ ತರಬೇತಿಯನ್ನ ಪಡಿತಾ ಇರುವಂತವ್ರು ಅಥವಾ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ತಾ ಇರೋಂಥವ್ರು ಆಗಿರ್ಬೋದು, ಅವರಲ್ಲೂ ಸಹ ಏನಾದ್ರು ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನು ಸಹ ಕೇಳಬಹುದು. ಯಾವುದೇ ಸಬ್ಜೆಕ್ಟ್ ಅಲ್ಲಿ ಬೇಕಾದ್ರೂ ಪ್ರಶ್ನೆಯನ್ನ ಕೇಳಬಹುದು. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್. ಸರ್, ನನ್ನ ಪ್ರಶ್ನೆ ಏನಂತಂದ್ರೆ, ಇವಾಗ ವಿಲ್ ರಿಜಿಸ್ಟರ್ಡ್ ಕಂಪಲ್ಸರಿ ಏನ್ ಸರ್ ರಿಜಿಸ್ಟರ್ ಮಾಡೋದು? ಕಂಪಲ್ಸರಿ ಇಲ್ಲ, ಬಟ್ ಕಂಪಲ್ಸರಿ ಮಾಡಿದ್ರೆ ದಟ್ ಈಸ್ ಪ್ರಿಸ್ಯೂಮ್ ಟು ಬಿ ಜೆನ್ವಿನ್. ಕಂಪಲ್ಸರಿ ಮಾಡ್ಲೇಬೇಕಂತೇನಿಲ್ಲ. ಅಂದ್ರೆ ಕಂಪಲ್ಸರಿ ನೀವು ಮಾಡಿದ್ರೆ there is a presumption that will is genuine one. ಎಸ್ ಸರ್. ಅದು ಕಂಟಿನ್ಯೂ ಆಗಿ ಸರ್, ಈ 3 ಮೆಂಬರ್ಸ್ ಅಂದ್ರೆ ಕೋಪಾರ್ಟ್ನರ್ 3 ಜನ ಇರ್ತಾರೆ ಸರ್. ಅದರಲ್ಲಿ ಒಬ್ಬ ವಿಲ್ ಮಾಡ್ತಾನೆ ಸರ್. ಅಂದ್ರೆ ತನ್ನ ಭಾಗದ ಏನ್ ಇರುತ್ತೆ ಅದನ್ನ ವಿಲ್ ಮಾಡ್ತಾರೆ ಸರ್. ಅದು ಅಂದ್ರೆ ಕೋಪಾರ್ಟ್ನರ್ ಏನ್ ಬರುತ್ತೆ ರೈಟ್ಸ್ ಅದ್ರಲ್ಲಿನೇ ಸರ್. ಅದು ಆಕ್ಚುಲಿ ಬೇರೆಯವರು ಹೆಸರಲ್ಲಿ ವಿಲ್ ಮಾಡ್ತಾರೆ ಸರ್. ಆದ್ರೆ ಅವ್ರ ಹೆಂಡತಿ ಇರ್ತಾರಲ್ಲ, ಅದ್ರಾಗ ಏನಾರ ಅವ್ರಿಗೆ ಭಾಗ ಹೋಗುತ್ತೆ ಸರ್. ಅದ್ರಲ್ಲಿ ವಿಲ್ ಮಾಡಿರ್ತಾರೆ ಸರ್. ಯಾರು ವಿಲ್ ಮಾಡ್ತಾರೆ ಪ್ರಾಪರ್ಟಿ ಅವ್ರಿಗೆ ಹೋಗ್ತದೆ ಅಥವಾ ಅವ್ರ ವೈಫ್ಗೆ ಹಕ್ಕಿರುತ್ತೆ ಸರ್ ಆ ಪ್ರಾಪರ್ಟಿ? ನಿಮ್ಗೆ ಗೊತ್ತಿರೋಂಗೆ there is a two concepts. One is a joint family concept, another one is a self acquired property concept. ಜಾಯಿಂಟ್ ಫ್ಯಾಮಿಲಿ ಕನ್ಸೆಪ್ಟ್ ದಲ್ಲಿ ಅವರಿಗೆ ತನಗೆ ಬರಬೇಕಾದಂತ ಭಾಗವನ್ನ ಆತ ವಿಲೇವಾರಿ ಮಾಡ್ಲಿಕ್ಕೆ ಹಕ್ಕಿದೆ ಅವನಿಗೆ. ಇವನ್ ಹಿ ಕ್ಯಾನ್ ಡಿಸ್ಪೋಸ್ ಆಫ್ ಹಿಸ್ ಅನ್ಡಿವೈಡೆಡ್ ಶೇರ್ ಆಲ್ಸೋ. ಸೊ ಅವನಿಗೆ ತನಗೆ ಬರಬಹುದಂತ ಭಾಗವನ್ನ ಆತ ಮಾರಾಟ ಮಾಡಬಹುದು, ವಿಲ್ ಮಾಡಬಹುದು, ಮಾರ್ಟ್ಗೇಜ್ ಮಾಡಬಹುದು. ಯಾವುದೇ ರೀತಿಯೊಳಗೆ ಹಿ ಕ್ಯಾನ್ ಅಲಿನೇಟ್ ಹಿಸ್ ಶೇರ್. ಆದ್ರೆ ಅದು ಎನ್ಸಿಸ್ಟರ್ ಪ್ರಾಪರ್ಟಿಯಿಂದ ಅವನಿಗೆ ಭಾಗ ಬಂದಿದ್ರೆ ಇಟ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಹಿಸ್ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ. ಅದರಿಂದ ಆ ಪ್ರಾಪರ್ಟಿಯಲ್ಲಿ ಅವನಿಗೆ ಹೆಂಡತಿಗಾಗ್ಲಿ ಮತ್ ಮಕ್ಕಳಿಗೆ ಆಗ್ಲಿ ದಟ್ ಬಿಕಮ್ಸ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ದೇರ್ಫೋರ್ ಅವರಿಗೆ ಬಂದಂತ ಭಾಗದಲ್ಲಿ ಅದಕ್ಕೆ ಮತ್ತೆ ಅದು ಎನ್ಸಿಟ್ ಪ್ರಾಪರ್ಟಿ ಅಂತ ಕೌಂಟ್ ಆಗಿರೋದ್ರಿಂದ ಆ ಹೆಂಡತಿ ಮಕ್ಕಳಿಗೆ ಶೇರ್ ಅನ್ನ ಇಟ್ಟು ಅವನಿಗೆ ಏನು ಭಾಗ ಬರ್ತದೆ ಅಷ್ಟು ಮಾತ್ರ ಅವನು ಯಾವುದೇ ರೀತಿಯೊಳಗೆ ಅಲಿನೇಟ್ ಮಾಡ್ಲಿಕ್ಕೆ ಅವನಿಗೆ ಅಧಿಕಾರ ಇದೆ.
ಸಪೋಸ್ ಇಫ್ ಯು ಎಲಿನೇಟ್ ದ ಎಂಟೈರ್ ಪ್ರಾಪರ್ಟಿ, ಈ ಹೆಂಡತಿ ಮಕ್ಕಳಿಗೆ ಬರ್ತಕ್ಕಂತ ಭಾಗಕ್ಕೆ ಅದು ಅನ್ವಯ ಆಗೋಲ್ಲ. ಈಗ ಯಾಕಂದ್ರೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಲ್ರೆಡಿ ಹೆಂಡತಿ ಮಕ್ಕಳ ಹೆಸರಲ್ಲಿ ಇಟ್ಟಿರ್ತಾರೆ ಸರ್, ಅವಾಗ ಏನಾದ್ರು ಬರುತ್ತೆ ವಾಟ್ ಸರ್ ಇಟ್ ಮೇ ಬಿ, ವಾಟ್ ಇಟ್ ಮೇ ಬಿ, ಈಗ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅದು ಅವನ್ ಸ್ವಂತ ಆಸ್ತಿ, ಅವನಿಗೆ ಏನಾದ್ರು ಮಾಡ್ಕೋಬಹುದು. ಓಕೆ ಸರ್. ಆದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ಅವನಿಗೆ ಭಾಗ ಬಂದಾಗ, ಸೊ he inherits or he succeeds to that property. ಓಕೆ ಸೊ ಅದರಿಂದ ಅದು ಎನ್ಸಿಸ್ಟರ್ ಪ್ರಾಪರ್ಟಿ ಆಗಿದ್ರಿಂದ ನ್ಯಾಚುರಲ್ ಆಗಿ ಅವನ ಹೆಂಡತಿ ಮಕ್ಕಳಿಗೆ ಆಸ್ ದೇ ಆರ್ ದ ಕ್ಲಾಸ್ 1 heirs, they have got also undivided share. Therefore he cannot alienate or he cannot bequeath the entire share. He can bequeath or alienate to the extent of his share. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಅನದರ್ ಕ್ವಶನ್ ಸರ್, ಮೇ ಆಸ್ಕ್? ಕೇಳಿ ಕೇಳಿ. ಸರ್ ಇವಾಗ ಕನ್ವರ್ಟ್ ಆಗ್ತಾರಲ್ಲ ಸರ್, ಅಥವಾ ಬೇರೆ ಜಾತಿಗೆ ಅಥವಾ ಧರ್ಮಕ್ಕೆ, ಅದು ಪ್ರೊಸೀಜರ್ ಏನ್ ಸರ್? ಅದ್ರ ಕನ್ವರ್ಟ್ ಆಗ್ತಾರಲ್ಲ ಸರ್, ಧರ್ಮ ಅಥವಾ ಜಾತಿ, ಬೇರೆ ಜಾತಿಗೆ ಅಥವಾ ಧರ್ಮಕ್ಕೆ ಸರ್? ಜಾತಿಗೆ ಕನ್ವರ್ಟ್ ಆಗಿ ಬರಲ್ಲ. ಹಾ ಸರ್, ಧರ್ಮಕ್ಕೆ ಕನ್ವರ್ಟ್ ಆಗಿ ಬರಲ್ಲ. ಯಾಕಂದ್ರೆ ಅದು ಈಗ ಹಂಗಾದ್ರೆ ಮತ್ತೆ ಎಲ್ರು SC ಗೆ ಬಂದು ರಿಸರ್ವೇಶನ್ ಕೊಡಿ ಅಂತ ಕೇಳ್ತಾರೆ. ಜಾತಿ ಕನ್ವರ್ಟ್ ಆಗಿ ಬರಲ್ಲ, ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗ್ಬೋದು. ಯಾಕಂದ್ರೆ ಸಂವಿಧಾನದಲ್ಲಿ ಆರ್ಟಿಕಲ್ 25 ದಿಂದ 28 ವರೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನೇ ನೀಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಪ್ರಜೆ ತನಗೆ ಇಷ್ಟ ಆದಂತ ಧರ್ಮವನ್ನ ಅನುಸರಿಸಲಿಕ್ಕೆ, ಪಾಲನೆ ಮಾಡ್ಲಿಕ್ಕೆ ಅವನಿಗೆ ಹಕ್ಕಿದೆ. ಅವನಿಗೆ ಯಾವ ಧರ್ಮ ಇಷ್ಟವೋ ಆ ಧರ್ಮಕ್ಕೆ ಆತ ಮತಾಂತರ ಆಗ್ಬಹುದು. ಹೌದು ಸರ್, ಅದು ಪ್ರೊಸೀಜರ್ ಏನ್ ಸರ್? ಹಿಂಗತೆ ಇಫ್ ನಾವು ಕನ್ವರ್ಟ್ ಆದ್ವಿ ಅಂತಂದ್ರ, ಇವಾಗ ನಾವು ಹಿಂದೂಯಿಂದ ಅಥವಾ ಕ್ರಿಶ್ಚಿಯನ್ಗೆ ಆಗ್ಬೋದು, ಅಥವಾ ಮುಸ್ಲಿಂ ಇಂದ ನಾವು ಬೇರೆ ಯಾವ್ದಾದ್ರು ಧರ್ಮ, ಕೆಲವೊಂದು ಅವರದೇ ಆದಂತ ಒಂದು ಧಾರ್ಮಿಕ ವಿಧಿವಿಧಾನಗಳಿದಾವೆ. ಅದಕ್ಕೆ ತನ್ನದೇ ಆದಂತ ಒಂದು ಧಾರ್ಮಿಕ ವಿಧಿವಿಧಾನಗಳಿದಾವೆ. ಆ ವಿಧಾನಗಳನ್ನ ಆಯಾ ಧರ್ಮದವರು ಅದು ಅನುಸರಿಸ್ತಾರೆ. ಇನ್ ಲಾದಲ್ಲಿ ಯಾವ್ದಿದೆ ಸರ್? ಈಗ ಅದಕ್ಕೆ ಲಾ ಅಂದ್ರೆ ಆಯಾ ಧರ್ಮದವರು ಅವ್ರನ್ನ ಆ ಧರ್ಮಕ್ಕೆ ಸ್ವೀಕಾರ ಮಾಡಿಕೊಂಡು, ಆ ವಿಧಿವಿಧಾನಗಳನ್ನ ಮಾಡಿಕೊಂಡು ಆ ಧರ್ಮಕ್ಕೆ ಅವರು ಸೇರಿಸ್ಕೊಂಡ್ರೆ ಅದೊಂದು ಪ್ರಕಾರ, ಬಿಕಾಸ್ ಹಿಯರ್ ಕಸ್ಟಮ್ಸ್ ಅಂಡ್ ಯುಸೇಜಸ್ ಪ್ರಿವೇಲ್ಸ್. ಯಾಕೆ ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದಂತ ಒಂದು ಸಂಪ್ರದಾಯ, ಆಚರಣೆಗಳು, ಪೂರ್ವ ನಿದರ್ಶನಗಳು ಇದಾವೆ, ಪದ್ಧತಿಗಳಿದಾವೆ. ಆ ಪದ್ಧತಿ ಪ್ರಕಾರ ಅವರು ಸೇರಿಸ್ಕೊಂಡ್ರೆ, ಅದಕ್ಕೆ ಅವ್ರೊಂದು ಸರ್ಟಿಫಿಕೇಟ್ ಅದು ಕೊಟ್ರೆ, ಅದು ದಟ್ ಬಿಕಮ್ಸ್ ದಿ ಕನ್ವರ್ಷನ್. ಥ್ಯಾಂಕ್ ಯು ಸೋ ಮಚ್. ಮೇಘನಾ ಅವರ ಪ್ರಶ್ನೆ ಕೇಳಿ. ಮೇಘನಾ ಮೈಸೂರು ಅವರೇ. ಮೇಘನಾ ಮೈಸೂರು. ಗುಡ್ ಈವ್ನಿಂಗ್ ಸರ್. ಕೇಳಿ ಸರ್, ಈಗ ನಂದು ಒಂದು ಸ್ಮಾಲ್ ಪ್ರಾಬ್ಲಮ್ ಏನಂದ್ರೆ, ಈಗ ನಂಗೆ 32 years. ಸೊ ನಂದು ಬಂದು ಜನರಲ್ ಮೆರಿಟ್ ಅಲ್ಲಿ PH ಬರುತ್ತೆ. ಸೊ ಈಗ ಗವರ್ಮೆಂಟ್ ರೂಲ್ಸ್ ಏನ್ ಮಾಡಿದೆ ಅಂದ್ರೆ, ಎಕ್ಸಾಮ್ಗೆ 35 years ಮಾತ್ರ ಕೊಟ್ಟಿದೆ PH ಕ್ಯಾಂಡಿಡೇಟ್ಸ್ಗೆ. ಸೊ ಈಗ ಕೇಸ್ ನಡೀತಿರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ, ಸೊ 35 years ನನಗಿನ್ 3 ವರ್ಷ ಪ್ರಾಕ್ಟೀಸ್ ಅಂತ ಅವ್ರು ಏನಾದ್ರು ತೀರ್ಪು ಕೊಟ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್ ಪರ್ಸನಲಿ. ಯಾಕೆಂದ್ರೆ ನನ್ಗೀಗ ಆಲ್ರೆಡಿ 32, ಮತ್ತೆ ನಂದು ಎನ್ರೋಲ್ಮೆಂಟ್ ಆಗಿರೋದು ಬಂದು 2023 ಸರ್. ಇದು ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾಗಲ್ಲ, ನೀವು ಯು ಕ್ಯಾನ್ ರೈಟ್ ದ ಎಕ್ಸಾಮ್. ಇವನ್ ನಿಮ್ಗೆ ಇನ್ನು ಮುಂದೆ ನೀವು ಇನ್ನು ಡಿಸ್ಟ್ರಿಕ್ಟ್ ಎಕ್ಸಾಮ್ ಕೂಡ ಬರ್ಲಿಕ್ಕೆ ಅವಕಾಶ ಇದೆ ಅಲ್ಲ. ಇವನ್ ಯು ಕ್ಯಾನ್ ಅಪ್ಲೈ ಫಾರ್ ದ DJ ಪೋಸ್ಟ್. ಸರ್ ಅಂದ್ರೆ ಗವರ್ಮೆಂಟ್ ಇಂದ 35 ಅಷ್ಟೇ ಲಾಸ್ಟ್ ಕೊಟ್ಟಿದ್ದಾರೆ ಸರ್ ಏಜ್ ಲಿಮಿಟ್. ಇರ್ಲಿ, ಇದ್ರ ಬಗ್ಗೆ ಚಿಂತೆ ಮಾಡಬೇಡ. ಈಗ ನೀವು 32 ಇದೀರಿ, ನಿಮ್ಗೆ ಇನ್ನೂ ಸಾಕಷ್ಟು ಅವಕಾಶ ಇದೆ. ಈ ಎಕ್ಸಾಮ್ ಅನ್ನ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿ ಬರೀರಿ. ಓಕೆ ಸರ್, ಡೋಂಟ್ ಬಾದರ್ ಅಬೌಟ್ ಆಲ್ ದಿ ಥಿಂಗ್ಸ್. ಯು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆಗಳನ್ನ ಕೇಳಿ. ರಾಣಿಯವರೇ, ತಮ್ಮ ಪ್ರಶ್ನೆ ಇದೆಯಾ? ಹಲೋ, ನಮಸ್ತೆ ಸರ್. ಮಾತಾಡಿ. ನಮಸ್ತೆ ಸರ್, ಇದೆ ಸರ್, ಅದು ಎಕ್ಸಾಮ್ ಬಗ್ಗೆ ಇದೆ ಸರ್. ಕೇಳಿ. ಇವಾಗ 3 ವರ್ಷ ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಿದ್ರೆ, ಇವಾಗ ಹಳೆ ನೋಟಿಫಿಕೇಶನ್ ಬಿಟ್ಟು ಈಗ ಮತ್ತೆ ಹೊಸ ನೋಟಿಫಿಕೇಶನ್ ಮಾಡ್ತಾರೇನ್ ಸರ್? ಅಂದ್ರೆ ಇವಾಗ 3 years ಅಲ್ಲ, ನಾವೆಲ್ಲ ಎಕ್ಸಾಮ್ ಬರೆಯುವಾಗ ಏನ್ ನಿಯಮ ಇತ್ತಂದ್ರೆ 4 ವರ್ಷ ವಕೀಲಿ ಮಾಡ್ಬೇಕು ಅಂತ ನಿಯಮ ಇತ್ತು ನಾವೆಲ್ಲ ಎಕ್ಸಾಮ್ ಬರೆಯುವಾಗ. ಬಟ್ ಈ ಹೊಸ ನಿಯಮ ಏನ್ ಮಾಡಿದ್ರೆ ಅಂದ್ರೆ, ಎನಿ ಯಂಗ್ ಅಡ್ವೊಕೇಟ್ ಹೂ ಹ್ಯಾಸ್ ಎನ್ರೋಲ್ಡ್ ಆಸ್ ಅಡ್ವೊಕೇಟ್ ಅಟ್ ದಿ ಸ್ಟೇಟ್ ಬಾರ್ ಕೌನ್ಸಿಲ್ ಕ್ಯಾನ್ ರೈಟ್ ದ ಸಿವಿಲ್ ಜಡ್ಜ್ ಎಕ್ಸಾಮ್ ಅಂತ ಮಾಡಿದಾರಲ್ಲ.
ಅಲ್ಲ ಸರ್, ಈಗ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ ಅಲ್ಲ ಸರ್, ಹಾ. ಇದು ಅಬ್ಸೆನ್ಸ್ ಮಾಡಿದಾರ 3 years ಪ್ರಾಕ್ಟೀಸ್ ಕಂಪಲ್ಸರಿ ಮಾಡ್ಲಿಕ್ಕಂತಂದು. ಬಟ್ ಹ್ಮ್. ಇವಾಗ ಏನಾಗಿದೆ, ಎಕ್ಸಾಮ್ ನೋಟಿಫಿಕೇಶನ್ ಆಯ್ತು, ಎಲ್ಲಾರು ನಾವು ಅಪ್ಲಿಕೇಶನ್ ಹಾಕಿದ್ವಿ. ಬಟ್ ಹ್ಮ್. ಈಗ ಅದು ಅಬಯನ್ಸ್ ಆಗಿದ್ದಕ್ಕೆ ಈಗ ಏನ್ರ ಕಂಪಲ್ಸರಿ 3 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಈಗ ಆ ನೋಟಿಫಿಕೇಶನ್ ಬಿಟ್ಟು ಈಗ ಹೊಸ ನೋಟಿಫಿಕೇಶನ್ ಮಾಡ್ತಾರ ಅಂತ ನನ್ ಡೌಟ್. ಹೌದೌದು, ಬಿಕಾಸ್ ಇಟ್ ಇಸ್ ಅ ಮ್ಯಾಟರ್ ಆಫ್ ಲಿಸ್ಪಿಡೆನ್ಸ್ ಸಬ್ ಜುಡಿಸ್. ಯಾಕಂದ್ರೆ ಈಗ ಆಸ್ ಯು ನೋ Yes. ದಟ್ ದಿಸ್ ದ ನೋಟಿಫಿಕೇಶನ್ ವಿಚ್ ಇಸ್ ಇಶ್ಯೂಡ್ ಬೈ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಬಿನ್ ಕೆಪ್ಟ್ ಇನ್ ಅಬೇನ್ಸ್. ಈಗ ಏನಾದರೂ ಸುಪ್ರೀಂ Yes, ಕೋರ್ಟು sir. 3 years ಪ್ರಾಕ್ಟೀಸ್ ಇಸ್ ಮ್ಯಾಂಡೇಟರಿ ಕಂಪಲ್ಸರಿ ಅಂತ ಏನಾದರೂ ತೀರ್ಪು ಕೊಟ್ರೆ ನ್ಯಾಚುರಲ್ ಆಗಿ ಈ ಹಳೆ ನೋಟಿಫಿಕೇಶನ್ ಇಟ್ ಈಸ್ ಪ್ರಿಸ್ಯೂಮ್ ಟು ಬಿ ಕ್ವಾಶ್ಡ್ ಅದಾಗ್ತದೆ. Yes. ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಮಾಡಬೇಕಾಗ್ತದೆ ವಿತ್ ಅ ಕಂಡೀಷನ್ ದಟ್ those advocates who have put a practice of 3 years are eligible to apply for this post ಅಂತ ಆಗ್ತದೆ. Yes, sir. Thank you, sir. Thank you. ಪ್ರಶ್ನೆ ಕೇಳಿ. ಸರ್, ಇದು ಯಾವುದೇ ಕ್ರಿಮಿನಲ್ ಕೇಸ್ ನಡೆದಂತ ಸಂದರ್ಭದಲ್ಲಿ, ಅಂದ್ರೆ ಜುಡಿಷಿಯಲ್ ಅಲ್ಲಿ ಬರ್ತದಲ್ಲ ಈ ಕೋರ್ಟ್ ಜಡ್ಜಸ್ಗೆ, ಆ ಕೇಸ್ ನಡೆದಂತ ಸಂದರ್ಭದಲ್ಲಿ ಅವರು ಓನ್ ಆಗಿ ಅಂದ್ರೆ ಕ್ರಿಮಿನಲ್ ಕ್ರೈಮ್ ಸುಮೋಟೋ ಕೇಸ್ ತರ ಹ್ಯಾಂಡಲ್ ಮಾಡುವಂತ ಅಥವಾ ಕ್ರಿಮಿನಲ್ FIR ಮಾಡ್ಕೊಳ್ಳುವಂತ ಪವರ್ ಇದೆ ಸರ್ ಕೋರ್ಟ್ಗೆ, ಇದು JMFC ಕೋರ್ಟ್ಗಳಿಗೆ? JMFC ಕೋರ್ಟ್ಗೆ ಸುಮೋಟೋ ಪವರ್ ಅಂತ ಏನಿಲ್ಲ. ಬಿಕಾಸ್ ಆಸ್ ಯು ನೋ, ಈಗ ಕಂಪ್ಲೇಂಟ್ ಆಗ್ತದೆ, ಪೊಲೀಸರು FIR ಮಾಡ್ತಾರೆ, FIR ಕಾಪಿಯನ್ನ ವಿದಿನ್ 24 hours ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಕೊಡ್ತಾರೆ, ಅದೆಲ್ಲ ಓಕೆ. ಅನದರ್ ಥಿಂಗ್ ಯು ನೋ ದಟ್ ಅಂಡರ್ ಸೆಕ್ಷನ್ 200 of CRPC, private complaint is to be filed before the concerned magistrate. The magistrate either he can take the cognizance and he can post the matter for recording the evidence of the complainant, or else he can refer the matter to the jurisdictional police to investigate and report. ಅದು ಈ ತರ ಇದೆ. ಬಟ್ ಸುಮೋಟೋ ಕಾಗ್ನಿಸೆನ್ಸ್ ತಗೊಳ್ಳೋದ್ರ ಬಗ್ಗೆ ಬಹುಶಃ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಕೆಲವೊಂದು ಸಂದರ್ಭದಲ್ಲಿ ಒಂದು ಕೇಸ್ ಕ್ರಿಮಿನಲ್ ಕ್ರೈಮ್ ನಡೆದೋಗಿರುತ್ತೆ, ಪೊಲೀಸ್ನವರು ಕೂಡ ಯಾವುದೇ ಆಕ್ಷನ್ಗಳು ತಗೊಂಡಿರಲ್ಲ, ಅಂದ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಪ್ರಭಾವಿತ ಅಂತ ಏನೇ ತಗೊಂಡಿರಲ್ಲ. ಅವಾಗ ಕೋರ್ಟ್ಗೆ ಕೂಡ ಅವಾಗ ಏನೋ ನೆನಪು ಬರುತ್ತೆ, ಏನೋ ಯಾರೋ ಒಬ್ರು ಡೈರೆಕ್ಷನ್ ಏನೋ ಒಂದು ಹೇಳಿಕೆ ಕೊಡ್ಬೋದು, ಯಾರೋ ಪ್ರೈವೇಟ್ ಪರ್ಸನ್ ಬಂದು ಡೈರೆಕ್ಟ್ ಆಗಿ ಓನ್ ಕೋರ್ಟ್ ಬಂದು can file a private complaint under section 200 of CRPC ಇದೆ ಅಲ್ಲ, ಪ್ರೊವಿಷನ್ ಇದೆ ಅಲ್ಲ. ಅಲ್ಲ ಸರ್, ಪ್ರೈವೇಟ್ ಪರ್ಸನ್ ಕಂಪ್ಲೇಂಟ್ ಕೊಡದೇ ಇರ್ಬೋದು, ಬಟ್ ಆದ್ರೆ ಕೋರ್ಟ್ ಡೈರೆಕ್ಷನ್ ಮಾಡುವಂತ ಪವರ್, ಪೊಲೀಸ್ನವ್ರಿಗೆ ಡೈರೆಕ್ಷನ್ ಮಾಡುವಂತ ಪವರ್ ಇದೆಯಲ್ವಾ ಸರ್? I think sumoto ಇಲ್ಲ. The court cannot take the cognizance sumoto because law will be put into motion either by filing a FIR before the court, or else the private complaint is to be filed before the jurisdictional magistrate under section 200 of CRPC. Okay, okay. ಆ 200 CRPC ಕೆಳಗೆ ಮಾಡಿದಾಗ either the court can take the cognizance, or else the court can refer the matter to the jurisdictional magistrate to investigate and report. Okay, okay, thanks. ಶಿವಕುಮಾರ್ ಅವರ ಪ್ರಶ್ನೆ ಕೇಳಿ. ಶಿವಕುಮಾರ್ ಡಿ. ಸರ್ ನಮಸ್ತೆ ಸರ್. ಸರ್ ಶಿವಕುಮಾರ್ ನಮಸ್ತೆ. ಹೊಸಪೇಟೆಯಿಂದ ಸರ್, ವಕೀಲರು ಸರ್ ಶಿವಕುಮಾರ್. ಸರ್ ನಂದು ಚೇಂಜ್ ಆಫ್ ನೇಮ್ ಬಗ್ಗೆ ಸರ್, ಈ ಮಹಿಳೆಯರದು ಮದುವೆ ಆದ ನಂತರ ಅವ್ರದ್ದು ಸರ್ನೇಮ್ ಚೇಂಜ್ ಆಗುತ್ತಲ್ಲ ಸರ್, ಮುಂದೆ ಗಂಡನ ಹೆಸರಾಗುತ್ತೆ. ಹೌದು. ಅವ್ರ ಮದುವೆ ಆದ ನಂತರ ಆಮೇಲೆ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಈಗ ಅವ್ರ ನೇಮ್ ಚೇಂಜ್ ಆದ ತಕ್ಷಣ ಆಧಾರ್ ಕಾರ್ಡು ID ಪ್ರೂಫ್ ಎಲ್ಲ ಚೇಂಜ್ ಮಾಡ್ಕೊಳ್ತಾರೆ ಸರ್. ಇದು ಸರ್ನೇಮ್ ಅದು. ಈಗ ಸ್ಕೂಲು ಮಾರ್ಕ್ಸ್ ಕಾರ್ಡ್ಸು, ಡಿಗ್ರಿ ಸರ್ಟಿಫಿಕೇಟ್ಸು ಇವೆಲ್ಲ ಇರ್ತಾವಲ್ಲ ಸರ್, ಈ ಎಲ್ಲವನ್ನೂ ಚೇಂಜ್ ಮಾಡಿಸ್ಬೇಕಾ, ಯಾವ ತರ ಸರ್ ಅದು ಪ್ರೊಸೀಜರ್ ಚೇಂಜ್ ಆಫ್ ನೇಮ್ ಬಗ್ಗೆ? ನಾಳೆ ಅವ್ರ ಗೌರ್ಮೆಂಟ್ ಜಾಬ್ ಅಲ್ಲ, ನಾವ್ ಏನಾಗ್ತಿದ್ರೆ ನಾವೆಲ್ಲ ಮ್ಯಾಜಿಸ್ಟ್ರೇಟ್ ಇದ್ದಾಗ ನಮ್ ಮುಂದ್ ಬಂದು ಅಫಿಡವಿಟ್ ಆಗ್ತಿದ್ರು, ಏನಂದ್ರೆ ಮೈ ಮೇಡನ್ ನೇಮ್ ಇಸ್ ಸೋ ಅಂಡ್ ಸೋ, ಅಂಡ್ ಆಫ್ಟರ್ ಮ್ಯಾರೇಜ್ ಮೈ ಹಸ್ಬೆಂಡ್ಸ್ ನೇಮ್ ಇಸ್ ಸೋ ಅಂಡ್ ಸೋ, ಸೊ ದೀಸ್ ಬೋತ್ ನೇಮ್ಸ್ ಬಿಲಾಂಗ್ಸ್ ಟು ಮೀ ಓನ್ಲಿ ಅಂತ ಒಂದು ಅಫಿಡವಿಟ್ ಆಗ್ತಿದ್ರು ಅವರು. ಇಲ್ಲ ಸರ್, ಈಗ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಆಗಿದಾವಲ್ಲ ಸರ್, ಈಗ ಆಸ್ ಪರ್ SSLC ನೇಮ್ ಪ್ರಕಾರ ನಾವು ಆನ್ಲೈನ್ ನೇಮ್ ಮೆನ್ಷನ್ ಮಾಡ್ಬೇಕಾಗತ್ತೆ ಸರ್. ಈಗ ಆಮೇಲೆ ಲಾಸ್ಟ್ ಆಧಾರ್ ಅಥೆಂಟಿಕೇಶನ್ ಕೇಳಕಾರ ಈಗ ಅವ್ರದ್ದು ಗಂಡನ ಹೆಸರು ಸರ್ನೇಮ್ ಮುಂದೆ ಬಂದ್ಬಿಟ್ಟಿರ್ತದಲ್ಲ ಸರ್, ಅದು ಅಫಿಡವಿಟ್ ಕೊಡ್ಬೇಕು. ಅವರು ಅಫಿಡವಿಟ್ ಕೊಡ್ಬೇಕಿದೆ ಆಗದಂಗೆ ಮೈ ಮೇಡನ್ ನೇಮ್ ವಾಸ್ ಸೋ ಅಂಡ್ ಸೋ, ಸೊ ಆಫ್ಟರ್ ಮ್ಯಾರೇಜ್ ಮೈ ನೇಮ್ ಇಸ್ ಸೋ ಅಂಡ್ ಸೋ, ಸೊ ದಿಸ್ ಬೋತ್ ನೇಮ್ಸ್ ಬಿಲಾಂಗ್ಸ್ ಟು ಮೀ ಓನ್ಲಿ, ಐ ಆಮ್ ದಿ ಓನ್ಲಿ ಒನ್ ಪರ್ಸನ್. ಅದೊಂದು ಅಫಿಡವಿಟ್ ಹಾಕಿದ್ರೆ ದಟ್ ಸರ್ವ್ಸ್ ದಿ ಪರ್ಪಸ್. ನಮ್ಗೆ ನಾವೆಲ್ಲ ಮ್ಯಾಜಿಸ್ಟ್ರೇಟ್ ಇದ್ದಾಗ ನಮ್ಮ ಮುಂದೆಲ್ಲ ಈ ಪಾಸ್ಪೋರ್ಟ್ ಎಲ್ಲ ಅರ್ಜಿ ಹಾಕುವ ಸಂದರ್ಭದಲ್ಲಿ ಇಂಥವೆಲ್ಲ ಇಶ್ಯೂಗಳು ಬರ್ತಿದ್ವು. ಆ ಟೈಮ್ದಲ್ಲಿ ನಮ್ಮ ಮುಂದೆ ಬಂದು ಒಂದು ಅಫಿಡವಿಟ್ ಮಾಡ್ಕೊಂಡು ಹೋಗ್ತಿದ್ರು ಅವರು.
ಹಾ 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 That ಸ್ಕೂಲ್ serves the ಮಾಸ್ಟರ್ purpose because affidavit is a solemn statement before the magistrate. ಹಾ ಹಾ Yes. ಥ್ಯಾಂಕ್ ಯು ಸರ್. ಪ್ರತಿಭಾ ಅವರ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಹೇಳಿ. Sir, can you explain in brief what is warrant cases and summons case and also counter case ಅಂತ ಹೇಳ್ತೀವಲ್ಲ ಸರ್, ಇನ್ ಬ್ರೀಫ್ ಆಗಿ ಸರ್. ಅದು ಕೌಂಟರ್ ಕೇಸ್ ಅಂತಂದ್ರೆ ಯಾವ ರೀತಿ ಸರ್ ಅಂತ? Summons case ಅಂದ್ರೆ those offenses which are punishable up to 2 years, and warrant case are punishable up to the more than 2 years. So ಈ ಕೌಂಟರ್ ಕೇಸ್ ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ ದಲ್ಲಿ ಒಂದು FIR ಆದಾಗ ಆ FIR ಗೆ ಪ್ರತಿಯಾಗಿ ಅವ್ರು ಇನ್ನೊಬ್ರು ಯಾರಾದ್ರೂ ಒಂದು ಕೇಸನ್ನು ಮಾಡಿದ್ರೆ ಅವರೊಂದು ಅದೊಂದು ಕೌಂಟರ್ ಕೇಸ್ ಆಗ್ತದೆ. ಅಂದ್ರೆ ಯಾವ ರೀತಿ ಸರ್ ಅದು? ಅಂದ್ರೆ ಸೇಮ್ ಟೈಮ್ಗೆ ಮಾಡಿದ್ರೆ ಸರ್? ಅಲ್ಲ, ಏನಾಗ್ತದೆ ಕೆಲವೊಂದಲ್ಲಿ ಈ ಹೊಡೆದಾಟ ಆಗಿರ್ತದೆ. ಈಗ ಒಂದ್ ಪಾರ್ಟಿ ಹೋಗಿ ಪೊಲೀಸ್ ಸ್ಟೇಷನ್ ಒಂದು FIR ಮಾಡ್ತಾರೆ. ಸೊ ಆವಾಗ ಇನ್ನೊಂದು ಪಾರ್ಟಿನೂ ಹೋಗಿ ಇಲ್ಲ ಅವ್ರು ನಮ್ಗೆ ಹೊಡೆದಾರೆ ಅಂತ ಅವರು ಕಂಪ್ಲೇಂಟ್ ಮಾಡ್ತಾರೆ. ಸೊ the police will register the counter case also. Okay sir, thank you sir. Police will register the counter case also. Okay sir, thank you sir, thank you. ಮತ್ತೆ ಕೆಲವೊಂದು offenses compoundable ಇದ್ರೆ, if the offenses are compoundable as per section 320 of CRPC, ಅವುಗಳನ್ನೆಲ್ಲ ಲೋಕ ಅದಾಲತ್ನಲ್ಲಿ ಕಂಪೌಂಡ್ ಮಾಡ್ಕೋಬಹುದು. ನೀವು ಅದನ್ನ ನೋಡ್ಬೇಕು. ಆರ್ಟಿಕಲ್ ಸೆಕ್ಷನ್ 320 ಕ್ಲಾಸ್ 1 ದಲ್ಲಿ the offenses can be compoundable without the permission of the court. Article section 320 clause 2 ದಲ್ಲಿ the offenses can be compoundable with the permission of the court. ಅವು ಯಾವ್ಯಾವ ಸೆಕ್ಷನ್ ಬರ್ತಾವಂತ ತಾವು 320 ಸೆಕ್ಷನ್ CRPC ಹಳೆ CRPC ನೋಡಿದ್ರೆ ನಿಮ್ಗೆ ಆ ಲಿಸ್ಟ್ ಗೊತ್ತಾಗ್ತದೆ. ಕಂಪೌಂಡಬಲ್ offense. Okay sir, thank you sir, thank you. ಪ್ರಶ್ನೆ ಕೇಳಿ ವೀರೇಶ ಗೌಡ, you have questions? ಲಕ್ಷ್ಮಿ ಅವರ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಪ್ರಶ್ನೆ ಇದ್ದವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಶ್ನೆ ಇರೋವಂತವ್ರು, ಪ್ರಶ್ನೆ ಇಲ್ದಲೇ ಇರೋರು ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಪ್ರಶ್ನೆ ಇದೆ ಸರ್. ಮಾತಾಡಿ ಸರ್. ತಂದೆ ಮಕ್ಕಳಿಗೆ ಗಿಫ್ಟ್ ಡೀಡ್ ಬರ್ದಾಗ ಅದನ್ನ ಚಾಲೆಂಜ್ ಮಾಡ್ಬೋದಾ ಮಕ್ಕಳು? ಅಲ್ಲ, ಯಾರಿಗೆ ಗಿಫ್ಟ್ ಡೀಡ್ ಬರ್ದ್ರು? ತಂದೆ ಅವ್ರ ಮಕ್ಕಳಿಗೆ ಗಿಫ್ಟ್ ಡೀಡ್ ಬರೀತಾರೆ ಸರ್. ಸೊ ಅವಾಗ ಆ ಗಿಫ್ಟ್ ಡೀಡನ್ನ ಮಕ್ಕಳು ಮತ್ತೆ ಅದನ್ನ ಚಾಲೆಂಜ್ ಮಾಡ್ಬೋದಾ? ಅಲ್ಲ, ಗಿಫ್ಟ್ ಡೀಡ್ ಯಾರು, ವೆದರ್ ಬೆನಿಫಿಷಿಯರಿ ಆರ್ ಅದರ್ ದೆನ್ ಬೆನಿಫಿಷಿಯರಿ? ಬೆನಿಫಿಷಿಯರಿ. ಅಲ್ಲ, ಬೆನಿಫಿಷಿಯರಿ he is benefited, why he has to challenge? ಅಲ್ಲ, ಬೆನಿಫಿಷಿಯರಿಗೆ ಗಿಫ್ಟ್ ಡೀಡ್ ಕೊಟ್ಟಾಗ he should be feel happy. ಅಲ್ಲ, ಸಿಬ್ಲಿಂಗ್ಸ್ ಅಂತ. ಸಿಬ್ಲಿಂಗ್ಸ್ ಹಂಗೆ ಕೇಳ್ಬೇಕು ನೀವು. ಅಂದ್ರೆ ಇಬ್ಬರು ಮಕ್ಕಳಿದ್ದಾಗ ಒಬ್ಬರಿಗೆ ಬರದವ್ರಿಗೆ ಇನ್ನೊಬ್ರು ಕೇಳ್ಬೋದು ಅಂತ ಹಿಂಗ್ ಕೇಳ್ಬೇಕು. ಓಕೆ ಸರ್, ಓಕೆ ಸರ್. ಹೌದಾ? ಸೊ ಹಾಗಿದ್ದಾಗ ಅದೇ ಕನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು. ವೆದರ್ ನಿಮ್ಗೆ ಗೊತ್ತಿದೆ, ಹಿಂದೂ ಲಾದಲ್ಲಿ 2 ಕನ್ಸೆಪ್ಟ್ ಇದೆ. ಒಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಇನ್ನೊಂದು ancestral ಪ್ರಾಪರ್ಟಿ ಆರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಹೌದಾ? ancestral ಪ್ರಾಪರ್ಟಿ ಆರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದ್ದಾಗ ಅವನಿಗೆ ಅವನದೇ ಆದಂತ ಒಂದು ಸಮ್ ಪೋರ್ಷನ್ ಆಫ್ ದಿ ಶೇರ್ ಇರ್ತದೆ ಅದು. ಆಮೇಲೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇದ್ರೆ ಇಟ್ ಈಸ್ ಹಿಸ್ ಅಬ್ಸಲ್ಯೂಟ್ ಪ್ರಾಪರ್ಟಿ. ಸೊ he can alienate that property according to his will and wish. He can bequeath, or he can alienate, or he can mortgage, or he can gift if it is his self-acquired property. Self-acquired property idre nobody can challenge him because he can gift it to anybody. So hangidaga ಇನ್ನೊಂದು ಮಗ ಅದನ್ನ ಕೇಳಿಕ್ ಬರೋದಿಲ್ಲ if it is his self-acquired property. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ ಮೇಡಮ್. ಸರ್ ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಅಂತ. ಸರ್ ನನ್ನ ಕ್ವಶನ್ ಬಂದು, ಒಂದು ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಮೆಂಬರ್ ಅಂದ್ರೆ ಫ್ಯಾಮಿಲಿ ದೊಡ್ಡ ಪರ್ಸನ್ ಲೈಕ್ ಮಾವ ಬಂದು ಇಬ್ರು ಮಕ್ಳಿರ್ತಾರೆ. ಅದ್ರಲ್ಲಿ ಒಂದ್ ಮಗ ಸತ್ತೋಗಿರ್ತಾನೆ, ಅವ್ರಿಗೆ ಒಂದೇ ಮಗಳಿರ್ತಾಳೆ. ಅವಳಿಗೆ ಪ್ರಾಪರ್ಟಿ ದೊಡ್ಡೋಳಾದ್ಮೇಲೆ ಅವಳಿಗೆ ಬರುತ್ತೆ ಅಂತ ಹೇಳಿರ್ತಾರೆ. ಆದ್ರೆ ಅದಕ್ಕೆ ಅವ್ರು ಏನು ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳಾಗ್ಲಿ ಏನು ಇಟ್ಟಿರಲ್ಲ. ವಿಲ್ ಆಗ್ಲಿ ಇಲ್ಲ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡೋದಾಗ್ಲಿ ಇರಲ್ಲ.
ಆ 2ನೇ ಮಗ ಅವರ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾಳೆ, ಮಗಳಿಗೆ ಬರ್ಬೇಕಂದ್ರೆ 18 ಇಯರ್ಸ್ ವರ್ಗೂ ಕಾಯ್ಬೇಕು. ಸಪೋಸ್ ಅವ್ರ ಮುಂದಕ್ಕೆ ಅವ್ರ ಸಿಬ್ಲಿಂಗ್ಸ್ ಯಾರು ಕೊಟ್ಟಿಲ್ಲ ಅಂದ್ರೆ ಅಂತ ಸಮಯದಲ್ಲಿ ನಾವ್ ಏನ್ ಮಾಡ್ಬೋದು ಸರ್? ನಮ್ಮ ಹಿಂದೂ ಲಾದಲ್ಲಿ ಕ್ಲಾಸ್ 1 ಹೇರ್ಸು, ಕ್ಲಾಸ್ 2 ಹೇರ್ಸ್ ಅಂತ ಇದೆ. ಹೌದಾ? ಯಾರ್ಯಾರು ಕ್ಲಾಸ್ 1 ಹೇರ್ಸ್ ಅಂದ್ರೆ ತಾಯಿ ಇರ್ಬೋದು, ಮಕ್ಳು ಇರ್ಬೋದು, ಅವರೆಲ್ಲ ಕ್ಲಾಸ್ 1 ಹೇರ್ ಆಗ್ತಾರೆ. ಕ್ಲಾಸ್ 1 ಹೇರ್ ಇಲ್ದಿರೋ ಸಂದರ್ಭದಲ್ಲಿ ಕ್ಲಾಸ್ 2 ಹೇರ್ಸ್ ಬರ್ತಾರೆ. ಕ್ಲಾಸ್ 2 ಹೇರ್ ಇಲ್ದಿರೋ ಸಂದರ್ಭದಲ್ಲಿ ನಿಯರರ್ ಡಿಸ್ಟೆಂಟ್ ರಿಲೇಟಿವ್ಸ್ ಬರ್ತಾರೆ. ಸೊ ಈ ಸಂದರ್ಭದಲ್ಲಿ ಅವ್ರು ಏನಾದ್ರು ಕ್ಲಾಸ್ 1 ಹೇರ್ ಆಗಿದ್ರೆ ಆಟೋಮೆಟಿಕಲಿ he or she succeeds to the property. ಹೌದು ಸರ್, ಸಕ್ಸೀಡ್ ಆಗ್ಬೋದು. ಬಟ್ ಓರಲ್ ಆಗಿ ಹೇಳಿದಾಗ ಯಾವುದೇ ರೀತಿ ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಮಾಡಿದಾಗ ಮುಂದೆ ಹೋಗಿ ಅವ್ರಿಗೆ ಬರ್ಡನ್ ಆಫ್ ಅವ್ರಿಗೆ ಪ್ರೂವ್ ಮಾಡೋದಕ್ಕೆ ಬರ್ಡನ್ ಆಗುತ್ತಲ್ಲ ಸರ್? ಅಲ್ಲಲ್ಲ, ಯಾರ ಪ್ರಾಪರ್ಟಿ ಕೇಳ್ತಾ ಇದಾರೆ? ಇವಾಗ ತಂದೆ ಪ್ರಾಪರ್ಟಿ, ಮಗಳು ಅಂದ್ರೆ ಅವಳು ಇನ್ನು ಮೈನರ್, ಮೇಜರ್ ಆಗಿಲ್ಲ. ಅಲ್ಲಲ್ಲ, ಈಗ ತಂದೆ ಪ್ರಾಪರ್ಟಿ ಅಂದ್ರೆ ತಂದೆ ನಂತರ ಮಗನಿಗೆ ಬಂದೇ ಬರ್ತದೆ. ಮಗ ಮಗ ಅಂದ್ರೆ ಇಲ್ವಲ್ಲ ಕ್ಲಾಸ್ ಸರ್, 1 ಹೇರು. ಮಗ ಇಲ್ಲ, ಮಗ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲ, ಮಗ ಸತ್ರು ಆ ಮಗನಿಗೆ ಮಗಳಿದಾಳಲ್ಲ, ನಾವು ಮೊಮ್ಮಗಳಿದಾಳಲ್ಲ. ಮೊಮ್ಮಗಳಿಗೆ ಬರ್ಬೇಕಂದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ 18 ಇಯರ್ಸ್ ಅಲ್ವಾ ಸರ್? ನೋ, ಯಾಕೆ 18 ಇಯರ್ಸ್ ಬರ್ಬೇಕು? ಅವಳು ನೀವು ಒಂದೆಡೆ ನೀವು ಇದು ಮಾಡ್ಬೇಕಾದ್ರೆ ಇವನ್ ಯು ಕ್ಯಾನ್ ಫೈಲ್ ಅ ಸೂಟ್ ಆನ್ ಬಿಹಾಫ್ ಆಫ್ ದಿ ಮೈನರ್ ಆಸ್ ಎ ನ್ಯಾಚುರಲ್ ಗಾರ್ಡಿಯನ್. ನ್ಯಾಚುರಲ್ ಗಾರ್ಡಿಯನ್, ಓಕೆ ಸರ್, ಓಕೆ. ಹಿಂಗಲ್ಲ, ಈಗ ತಂದೆ ನಂತರ ಮಗನಿಗೆ ಬಂದೇ ಬರ್ತದೆ, ಮಗನ ನಂತರ ಈ ಮೊಮ್ಮಗಳಿಗೆ ಬರ್ಲೇಬೇಕಲ್ಲ. ನ್ಯಾಚುರಲಿ ಸಿ ಸಕ್ಸೀಡ್ಸ್. ನೀವೇನು ಸೂಟ್ ಹಾಕೋ ಅವಶ್ಯಕತೆ ಇಲ್ಲ. ಅದು ಸರ್, ಸೂಟ್ ಹಾಕೋ ಅವಶ್ಯಕತೆ ಇಲ್ಲ ಅಂದ್ರೆ ಈಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಸೂಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಅವ್ರವ್ರ ಪ್ರಾಪರ್ಟಿ ಅವ್ರವ್ರ ಡಿವೈಡ್ ಮಾಡ್ಕೊಂಡು ಇವ್ರ ಹೆಸರಿಗೆ ಈ ನ್ಯಾಚುರಲ್ ಗಾರ್ಡಿಯನ್ ಏನಿದೆಯೋ ಅವ್ರ ಹೆಸರಿಗೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ತೊಂದರೆಗಳಾಗುತ್ತೆ ಅನ್ನೋದು ಸರ್ ನನ್ನ ಕ್ವಶನ್. ಪಾರ್ಟಿಷನ್ ಹಾಕೋಬೇಕಂಗಾರೆ ಯು ಹ್ಯಾವ್ ಟು ಫೈಲ್ ಅ ಸೂಟ್ ಫಾರ್ ಪಾರ್ಟಿಷನ್. ಓಕೆ, ಥ್ಯಾಂಕ್ ಯು ಸರ್. ಯು ಹ್ಯಾವ್ ಟು ಫೈಲ್ ಅ ಸೂಟ್ ಫಾರ್ ಪಾರ್ಟಿಷನ್ ಸ್ಟೇಟಿಂಗ್ ದಟ್ ಇದು ನಮ್ಮ ಅಜ್ಜನ ಪ್ರಾಪರ್ಟಿಗೆ ನಮ್ಮ ತಂದೆಗೆ ಒಂದಿಷ್ಟು ಪಾಲಿತ್ತು. ಸೊ ನಮ್ಮ ತಂದೆ ತೀರಿ ಹೋಗಿದ್ದಾರೆ. ಸೊ ನಮ್ಮ ತಂದೆಗೆ ನಾನು ಒಬ್ಬಳು ಮಗಳು. ಸೊ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ದ ಶೂ ಆಫ್ ಮೈ ಫಾದರ್. ಸೊ ನನ್ನ ತಂದೆಗೆ ಬರ್ಬೇಕಂತ ಪಾಲಿಗೆ ನಾನು ಹಕ್ಕದಾಳಾಗಿದ್ದೀನಿ. ಅದಕ್ಕೆ ನನ್ನ ಶೇರ್ ನೀವು ಕೊಡಬೇಕು ಅಂತ ಸಿ ಹ್ಯಾಸ್ ಟು ಫೈಲ್ ಅ ಸೂಟ್ ಫಾರ್ ಪಾರ್ಟಿಷನ್, ಸಪರೇಟ್ ಪೊಸಿಷನ್ ಅಂಡ್ ಮೀನ್ ಪ್ರಾಫಿಟ್ಸ್. ಓಕೆ, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮ್ದೊಂದು ಪರ್ಸನಲ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಕೇಳ್ಬೋದಾ ಪ್ರಶ್ನೆನ? ಅಂದ್ರೆ ನಮ್ ಪ್ರಾಪರ್ಟಿ ಸಂಬಂಧಪಟ್ಟಿದ್ದು. ನಾವಿವಾಗ ವಾಸವಾಗಿರೋ ಮನೆ ನಮ್ಮ ಅಜ್ಜಿ ಹೆಸರಲ್ಲಿದೆ. ಅದ್ ಏನಾಯ್ತು ಅಂದ್ರೆ ನನಗೆ ನಮ್ಮ ಅಪ್ಪ ಮತ್ತೆ ನಮ್ಮ ತಮ್ಮ ಇಬ್ರು ಮಕ್ಳು. ಅವ್ರಿಗೆ ನಮ್ಮ ಅಪ್ಪ ಮತ್ತೆ ಅವ್ರ ತಮ್ಮ, ನನ್ ಚಿಕ್ಕಪ್ಪ ಇಬ್ರು ಮಕ್ಳು. ಏನಾಗಿದೆ ಅಂದ್ರೆ 2021ರಲ್ಲಿ ನಮ್ಮ ಅಜ್ಜಿ ಮತ್ತೆ ನಮ್ ಚಿಕ್ಕಪ್ಪ ಇಬ್ರು ಕೊರೋನಾದಲ್ಲಿ ತೀರ್ಕೊಂಡ್ರು. ಸೊ ಹಾಗಾಗಿ ಇವಾಗ ನಮ್ಮ ಅಪ್ಪ ಒಬ್ಬರೇ ಬದುಕಿದ್ದಾರೆ. ಆಮೇಲೆ ನಮ್ ಚಿಕ್ಕಮ್ಮ ಇದ್ದಾರೆ. ಇವಾಗ ನಮ್ ಚಿಕ್ಕಮ್ಮ ಇವಾಗ ಅವರು 2021ರಲ್ಲಿ ಅವ್ರು ತಾಯಿ ಮನೆಗೆ ಹೋಗ್ಬಿಟ್ರು. ಸೊ ಶಿ ಇಸ್ ನಾಟ್ ರಿಸೈಡಿಂಗ್ ಇನ್ ದಿಸ್ ಹೌಸ್. ಸಡನ್ ಆಗಿ ಅವರು ಬಾಡಿಗೆ ಅವ್ರನ್ನ ತಗೊಂಡ್ಬಂದು ನಮ್ಮ ಮನೆಯಲ್ಲಿ ಅವ್ರಿರೋ ಫ್ಲೋರ್ ಅಲ್ಲಿ ಇದು ಮಾಡಿದ್ದಾರೆ. ಅವ್ರು ನಮ್ ಶೇರ್ ಕೇಳ್ತಾ ಇದ್ದಾರೆ, ನಮ್ ಶೇರ್ ಕೊಟ್ಬಿಡಿ, ಇಲ್ಲ ಮನೆ ಮಾರ್ಬಿಟ್ಟು ಕೊಡಿ ಅಂತ. ಸೊ ರೈಟ್ ನಾವು ಮನೆ ಮಾಡ್ಬಿಟ್ರೆ ವಿ ಹ್ಯಾವ್ ನೋವೇರ್ ಟು ಗೋ. ಎಲ್ಲೂ ಹೋಗಕ್ಕಾಗಲ್ಲ, ನಾವು ಫುಟ್ಪಾತಿಗೆ ಬಂದ್ಬಿಡ್ತೀವಿ. ಸೊ ಲೀಗಲಿ ಅವ್ರು ಏನ್ ಮಾಡ್ಬೋದು, ಅವ್ರು ಏನ್ ಆಕ್ಷನ್ ತಗೋಬಹುದು ಇದರ ಮೇಲೆ ಸರ್? ನಿಮ್ಮ ಅಜ್ಜನಿಗೆ ಇಬ್ರು ಮಕ್ಕಳು ಗೊತ್ತಾನೆ? ಕರೆಕ್ಟ್ ಸರ್, ಕರೆಕ್ಟ್. ಇಬ್ರು ಮಕ್ಕಳಿಗೆ ನಿಮ್ಮ ಅಜ್ಜನ ಪ್ರಾಪರ್ಟಿಲಿ 50% ಶೇರ್ ಇದೆ. ಹೌದು ಸರ್. ಹೌದ್ ತಾನೆ? ಈಗ ನಿಮ್ ಚಿಕ್ಕಪ್ಪ ತೀರೋದ್ರು, ನಿಮ್ ಚಿಕ್ಕಪ್ಪಗೆ ಅದ್ರಲ್ಲಿ ಅರ್ಧ ಭಾಗ ಇದೆ. ಸೊ ನಿಮ್ ಚಿಕ್ಕಪ್ಪ ತೀರೋದ್ರ ನಂತರ ಅವ್ರ ಹೆಂಡತಿ ಕ್ಲಾಸ್ 1 ಹೇರು. ಸೊ ನಿಮ್ ಚಿಕ್ಕಪ್ಪನ ಭಾಗ ಅವ್ರ ಹೆಂಡತಿಗೆ ಬರ್ತದೆ, ಅಂದ್ರೆ ನಿಮ್ ಚಿಕ್ಕಮ್ಮನಿಗೆ ಬರ್ತದೆ. ಸೊ ನಿಮ್ ಇರೋ ಮನೆಯಲ್ಲಿ 50% ಅವ್ರಿಗೆ ಹಕ್ಕಿದೆ, 50% ನಿಮಗ್ ಹಕ್ಕಿದೆ. ಹೌದು ಸರ್. ಹೌದು, ಅವ್ರ 50% ಅವ್ರ ಮನೆಯನ್ನ ನೀವು ಕೊಡ್ಬೇಕು. ಅದರ್ವೈಸ್ ಅವರು ತಮಗ್ ಬರ್ತಕ್ಕಂಥ ಭಾಗವನ್ನ ಅವ್ರು ಯಾರ್ಯಾದ್ರು ಮಾರಾಟ ಮಾಡ್ಬೋದು, ಬಾಡಿಗೆ ಕೊಡ್ಬೋದು, ಅವ್ರಿಗೆ ಬಿಟ್ಟಿದ್ದದು. ಸರ್ ಇವಾಗ ಸದ್ಯಕ್ಕೆ ಹೆಂಗಿದ್, ಅವ್ರು ಇದ್ದಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರ್ತಾ ಇದ್ರು, ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಗ್ರೌಂಡ್ ಫ್ಲೋರ್ ನಮ್ಮ ಅಜ್ಜಿ ಇರ್ತಾ ಇದ್ರು. ಯಾವಾಗ ಅವ್ರ ತೀರ್ಕೊಂಡಾದ್ಮೇಲೆ ಒಂದ್ ಕಾಮನ್ ತರ ಯೂಸ್ ಮಾಡೋಣ ಅಂತ ನಾವ್ ಇದೀವಿ. ಆದ್ರೆ ಅವ್ರು ಒಪ್ತಾ ಇಲ್ಲ. ಗ್ರೌಂಡ್ ಫ್ಲೋರ್ ನೀವು ಕಂಪ್ಲೀಟ್ ಆಗಿ ಕೊಟ್ಬಿಡಿ ನಮ್ಗೇನೆ, ಸೆಕೆಂಡ್ ಫ್ಲೋರ್ ಕೊಟ್ಬಿಡಿ ಅಂತ ಹೇಳ್ತಾರೆ.
50% ನಿಮ್ಗೆ ಕಿನ್ನ ಆ ಜಾಸ್ತಿ. ಇರೋ ಪ್ರಾಪರ್ಟಿಯಲ್ಲಿ ನಿಮ್ಗೆ ಇಬ್ಬರಿಗೂ 50% ಹಕ್ಕಿದೆ. ಹೌದು ಸರ್. ಯಾಕಂದ್ರೆ ಅದು ನಿಮ್ಮ ಅಜ್ಜನ ಪ್ರಾಪರ್ಟಿ, ನಿಮ್ಮ ಅಜ್ಜನಿಗೆ ಇಬ್ರು ಮಕ್ಕಳು. ಸೊ ಅವ್ರಿಗೆ ನಿಮ್ ಚಿಕ್ಕಪ್ಪನ ಭಾಗಕ್ಕೆ ಅವ್ರು ಹಕ್ಕದಾರ ಆಗ್ತಾರೆ. ಅವ್ರಿಗೆ ಆ ಪ್ರಾಪರ್ಟಿಲಿ 50% ಇದೆ. ಆ 50% ಅನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದದು. ಅವರು ಲೀಗಲಿ ಅವರು ಹೆಂಗ ಏನಾದ್ರು ನಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ಬೋದಾ ನಮ್ಮ ತಂದೆ ಮೇಲೆ, ಇಲ್ಲದೆ ಕಂಪ್ಲೇಂಟ್ ಪೊಲೀಸ್ ಏನ್ ಮಾಡಲ್ಲ ಕರ್ಸ್ಬಿಟ್ಟು? ಅವರು ದೇ ಕ್ಯಾನ್ ಫೈಲ್ ಅ ಸೂಟ್ ಫಾರ್ ಪಾರ್ಟಿಷನ್. ಅವರೊಂದು ಅಷ್ಟೇ ಅಲ್ವಾ ಪಾರ್ಟಿಷನ್ ಸರ್? ಫಾಲೋ ಬಟ್ ಮಾಡ್ಕೊಂಡು ಅದನ್ನ ವಿಭಾಗ ಮಾಡಿ ಕೊಡಿ ಅಂತ ದಾವೆ ಹಾಕೋಬಹುದು. ಅವರು ಅಂದ್ರೆ ನಮ್ ತಂದೆಗೆ ಮೆಂಟಲಿ ಹ್ಯಾರಾಸ್ ಮಾಡ್ತಾ ಇದಾರೆ. ಅವ್ರು ಪೊಲೀಸಿಗೆ ಕರ್ಸ್ತೀನಿ ಇಲ್ಲ ರೌಡಿಗೆ ಕರ್ಸ್ತೀನಿ, ಅವ್ರ ರಿಲೇಟಿವ್ಸ್ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಹ್ಯಾರಾಸ್ ಮಾಡಿದ್ದಾರೆ ನಮ್ಮ ಅಪ್ಪಂಗೆ. ಅವ್ರಿಗೆ 50% ಹಕ್ಕಿದೆ, ನೀವು 50% ಕೊಟ್ರೆ ಇಶ್ಯೂನೇ ಇಲ್ಲಲ್ಲ. ಅವ್ರಿಗೆ ಸರ್ ಆ ಇವಾಗ ಮನೆಯಲ್ಲಿ ನಾವು ಅರ್ಧ ಭಾಗಕ್ಕೆ ಅವ್ರು ಹಕ್ಕದಾರ ಇದಾರೆ. ನೀವು ಅರ್ಧ ಭಾಗನ ನೀವು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡ್ರೆ ಇಶ್ಯೂನೇ ಬರಲ್ಲ ಏನು. ಸರಿ ಸರ್. ಆದ್ರೆ ಬಟ್ ಇವಾಗ ನಾವು ಮನೆ ಮಾರ್ಬಿಟ್ರೆ ಎಲ್ಲೂ ಹೋಗಕ್ಕಾಗಲ್ಲ ನಾವು. ನಮ್ಮ ಹತ್ರ ಮನೆ ಇಲ್ಲ, ಏನು ಇಲ್ಲ ಇರೋಕ್ಕೆ. ಬಟ್ ಈಗ ನೀವು ಅವರಿಗೆ ನಿಮ್ ಚಿಕ್ಕಮ್ಮನಿಗೆ ನಿಮ್ಮ ತಾತನ ಆಸ್ತಿಯಲ್ಲಿ 50% ಶೇರ್ ಇದೆ, ನಿಮಗೆ ಕೇವಲ 50% ಶೇರ್ ಇದೆ. ನೀವು 50% ಶೇರ್ ಇಟ್ಕೊಂಡು ಅವ್ರಿಗೆ ರಿಮೈನಿಂಗ್ 50% ಬಿಟ್ಕೊಟ್ರೆ ಇಶ್ಯೂನ ಮುಗಿತು. ಹಾ ಸರ್, ಅದು ನಾವು ಒಪ್ಕೊಂಡಿದೀವಿ ಅದು ಕೊಡಕ್ಕೆ. ಏನಂದ್ರೆ ಅವರು ನಮ್ಗೆ ದಿನ ಪೊಲೀಸಿಗೆ ಕರೆಸ್ತೀನಿ, ಹೊಡಿಸ್ತೀನಿ, ಲಾಕ್ ಮುರಿಸ್ತೀನಿ, ಇಲ್ಲ ಯಾರಾದ್ರೂ ರೌಡಿಗಳನ್ನ ಕರೆಸ್ತೀನಿ ಅಂತ ಅವ್ರು ಥ್ರೆಟನ್ ಮಾಡ್ತಾ ಇದ್ದಾರೆ. 50% ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಆತರ ಒತ್ತಡ ಆಗ್ತದಾರೆ ಅಷ್ಟೇ. ನೀವು ಅವ್ರಿಗೆ ಹೌದು 50% ಸರ್. ಶೇರ್ ಕೊಟ್ಟು 50% ಅವ್ರ ಆಸ್ತಿಗೆ ಅವ್ರ ಹೆಸರು ಹಚ್ಚಿದ್ರೆ, ಅಥವಾ ನೀವು ಇಬ್ರು ಕುಡ್ಕೊಂಡು ಒಂದು ಪಾರ್ಟಿಷನ್ ಡೀಡ್ ಮಾಡ್ಕೊಂಡ್ರೆ ಇಶ್ಯೂನ ಮುಗಿತಲ್ಲಿಗೆ. ನೀವು ಇಬ್ರು ಕುಡ್ಕೊಂಡು ಆ ಇರೋ ಮನೆಯನ್ನ ವಿಭಾಗ ಮಾಡ್ಕೊಂಡು ಅರ್ಧ ಪೋರ್ಷನ್ ಅವರಿಗೆ ಅರ್ಧ ಪೋರ್ಷನ್ ನಿಮಗೆ ಅಂತ ಒಂದು ಪಾರ್ಟಿಷನ್ ಡೀಡ್ ಮಾಡ್ಕೊಂಡು ಆ ಪಾರ್ಟಿಷನ್ ಡೀಡ್ ಅನ್ನ ರಿಜಿಸ್ಟರ್ ಮಾಡಿ ಅವ್ರವ್ರ ನಿಮ್ ಇಬ್ರು ಮನೆಗೆ ಅರ್ಧ ಭಾಗಕ್ಕೆ ಅವ್ರ ಹೆಸರು ಅರ್ಧ ಭಾಗ ನಿಮ್ಮ ಹೆಸರು ಹಚ್ಕೊಂಡ್ರೆ ವಿಷಯನ ಮುಗಿತಲ್ಲಿಗೆ. ಸರಿ ಸರ್. ಹಾಗಾಗಿ ಯಾವ ಬಟ್ ಆದ್ರೆ ನಮಗೆ ಗ್ರೌಂಡ್ ಫ್ಲೋರ್ ಕಾಮನ್ ಆಗ್ಬೇಕು ಅಂತ ಅವ್ರ ಪ್ರಾಬ್ಲಮ್ ಅಲ್ಲಿರೋದು. ಅನುಸಂಧಾನ ಮಾಡ್ಕೋಬೇಕು ನೀವು ಅದನ್ನ. ನೀವು ನಿಮ್ ಹಿರಿಯರ ಮುಖಾಂತರ ಮಾಡ್ಕೊಂಡು ನೀವು ಒಂದು ಪಾರ್ಟಿಷನ್ ಡೀಡ್ ಮಾಡ್ಕೋಬೇಕು ಆ ರೀತಿ. ಸರಿ ಸರ್. ಅದು ಒಂಥರ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಬಿಡಿ, ಇಶ್ಯೂ ಮುಗಿದೋಗ್ಬಿಡ್ತದೆ. ಸೂಟ್ ಏನ್ ಹಾಕೋದನ್ ಬೇಡ ಅಲ್ವಾ ಸರ್? ಬರೀ ಪಾರ್ಟಿಷನ್ ಸೂಟ್ ಯಾವಾಗ ಹಾಕ್ಬೇಕಂದ್ರೆ ಎರಡೂ ಪಾರ್ಟಿ ಒಪ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು. ಈಗ ನೀವಿಬ್ರು ನಿಮ್ ತಂದೆ ನಿಮ್ ಚಿಕ್ಕಪ್ಪ ಅಂತ ಬಂದ್ರು, ನಿಮ್ ಮನೆ ವಿಷಯ ಅದು, ನೀವು ಕುಂತು ಮಾತಾಡಕೊಂದು ಬಗೆಹರಿಸ್ಕೋಬಹುದಲ್ಲ. ಇದಕ್ಕೆ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಏನಿದೆ? ನೀವು ಕೋರ್ಟ್ಗೆ ಹೋದ ರಿಸಲ್ಟ್ ಏನು? ನಿಮ್ಗೆ ಅರ್ಧ ಭಾಗ ಅವ್ರಿಗೆ ಅರ್ಧ ಭಾಗ ಅಷ್ಟೇ ಆಗೋದು ರಿಸಲ್ಟ್. ಅದು ಆ ರಿಸಲ್ಟ್ ಅನ್ನ ನೀವು ಇಲ್ಲೇ ಮನೆಯಲ್ಲೇನೆ ಕುಂತು ಮಾತಾಡ್ಕೊಂಡು ಮಾಡ್ಕೋಬಹುದಲ್ಲ. ಒಂದು ವಿಭಾಗ ಪತ್ರ ಅಂತ ಮಾಡ್ಕೊಂಡು ಆ ವಿಭಾಗ ಪತ್ರವನ್ನು ರಿಜಿಸ್ಟ್ರೇಷನ್ ಮಾಡಿ ನೀವು ಆ ಭಾಗ ಮಾಡ್ಕೊಂಡು ಅರ್ಧ ಭಾಗ ನಿಮ್ಮ ಹೆಸರು ಅರ್ಧ ಭಾಗ ಅವ್ರ ಹೆಸರು ಮಾಡ್ಕೊಂಡ್ರೆ ಮುಗಿತಲ್ಲ, ಕೋರ್ಟ್ಗೆ ಹೋಗ್ಬೇಕು. ಸರಿ ಸರಿ ಸರ್. ಸರಿ, ಥ್ಯಾಂಕ್ ಯು ಸರ್. ಸರ್ ಒಂದು ಕ್ವಶನ್. ಈಗ JMFC ಕೋರ್ಟಲ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 10 ಅಥವಾ 10ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಒಬ್ಬನೇ ತನಿಖಾಧಿಕಾರಿ ತನಿಖೆ ಮಾಡಿರ್ತಾನೆ ಸರ್. ಅದರಲ್ಲಿ ಸರಿಯಾಗಿ ತನಿಖೆಯನ್ನು ಮಾಡಿರಲ್ಲ, ಮತ್ತೆ ಎವಿಡೆನ್ಸ್ ಟೈಮಲ್ಲಿ ಕೂಡ ಕೋರ್ಟ್ಗೆ ಹಾಜರಾಗ್ತಿರಲ್ಲ, ತುಂಬಾ ಡಿಲೇ ಮಾಡ್ತಿರ್ತಾನೆ. ಅವಾಗ ಕೋರ್ಟ್ ಯಾವ ರೀತಿ ಡೈರೆಕ್ಷನ್ ತಗೋಂತ ಪವರ್ ಇದೆ ಸರ್? ನೀವು ಸರಿಯಾಗಿ ತನಿಖೆ ಮಾಡಿಲ್ಲ ಅಂದ್ರೆ ನೀವು ಹೈಯರ್ ಅಥಾರಿಟಿ ಕಂಪ್ಲೇಂಟ್ ಮಾಡಿ. ಯು ಕಂಪ್ಲೇಂಟ್ ಟು ದ ಹೈಯರ್ ಅಥಾರಿಟಿ. ಡ್ಯೂಟಿ ಪ್ರಾಪರ್ಲಿ ಅಂಡ್ ಆನೆಸ್ಟ್ಲಿ. ನೀವು ಮೇಲಾಧಿಕಾರಿಗೆ ಅವ್ರ ಬಗ್ಗೆ ದೂರ ಹೇಳಿ. ಮತ್ತೆ ಅವ್ರು ಅಂದ್ರೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿಲ್ಲ ಅಂದ್ರೆ ಅವರಿಗೆ ವಾರಂಟ್ ಇಶ್ಯೂ ಮಾಡಿಸಿ, SP ಥ್ರೂ ವಾರಂಟ್ ಇಶ್ಯೂ ಮಾಡಿಸಿ, ಇಲ್ವೇ ಬೇಲೇಬಲ್ ವಾರಂಟ್ ಮಾಡಿಸಿ. ಅವ್ರ ಸಂಬಳದಲ್ಲಿ ಒಂದು 5,000 ರೂಪಾಯಿ ಕಟ್ ಮಾಡುವಂಗೆ ಇಶ್ಯೂ ಬೇಲೇಬಲ್ ವಾರಂಟ್ ಆಫ್ ₹5,000 ಅಂತ ಮಾಡಿದ್ರೆ 5,000 ರೂಪಾಯಿ ಅವ್ರ ಇದರಲ್ಲಿ ಸಂಬಳದಲ್ಲಿ ಕಟ್ ಆಗ್ತದೆ. ಅಲ್ಲ, ಪ್ರೊಸೀಜರ್ ಯಾವ ಸ್ಟೆಪ್ಸ್ ಅಲ್ಲ, ಇದು ಕೋರ್ಟ್ ಯಾವ ಸೆಕ್ಷನ್ ಅಲ್ಲಿ ಆರ್ಡರ್ ಮಾಡಬಹುದು? ಅಲ್ಲ, ಕೋರ್ಟ್ ಇಸ್ ಗಾಟ್ ದಟ್ ಎಂಪಲ್ ಆಫ್ ಪವರ್ ಮಾಡಬಹುದು. ಈಸ್ ಪ್ರೆಸೆನ್ಸ್ ಕ್ಯಾನ್ ಬಿ ಸೆಕ್ಯೂರ್ಡ್. ಅವ್ರ ವಿರುದ್ಧ NBW ಮಾಡಬಹುದು, ಅಥವಾ BW ಮಾಡಬಹುದು, ಬೇಲೇಬಲ್ ವಾರಂಟ್ ಮಾಡಬಹುದು, ಅಥವಾ ವಾರಂಟ್ ಥ್ರೂ SP ಅಂತ ಮಾಡಬಹುದು. His presence can be secured. ಸಸ್ಪೆಂಡ್ ಕೂಡ ಡೈರೆಕ್ಷನ್ ಮಾಡುವಂತ ಪವರ್ ಇದೆ ಸರ್ ಇದು ಜುಡಿಷಿಯಲ್. ಹಂಗ್ ಮಾಡಕ್ ಬರಲ್ಲ. ಐದರ್ ದ NBW can be issued through the higher authorities like SP or IGP like this, or bailable warrant can be issued.
ಬೇಲೆಬಲ್ ವಾರೆಂಟ್ ಆಫ್ ರುಪೀಸ್ 5,000 ಅಂದ್ರೆ 5,000 ರೂಪಾಯಿ ಅವ್ರ ಸಂಬಳದಲ್ಲಿ ಕಟ್ ಆಗ್ತದೆ ಬರಲಿಲ್ಲ ಅಂದ್ರೆ. ಆ ರೀತಿ ಮಾಡಿದ್ರೆ ತಾನೇ ಓಡಿ ಬರ್ತಾರೆ ಅವ್ರು. ಓಕೆ ಓಕೆ ಸರ್. ಈಗ ಒಬ್ರು ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಬೇಕು ಅಂದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಜಡ್ಜಸ್ ಕೂಡ ಸರ್ ಎಷ್ಟು ವರ್ಷ ಸರ್ವಿಸ್ ಮಾಡಬೇಕಾಗುತ್ತೆ? ಈಗ ನೀವು ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಬೇಕಾದ್ರೆ ಒನ್ ಇಸ್ ಎ ಪ್ರಮೋಷನ್ ಪೋಸ್ಟ್, ಅನದರ್ ಒನ್ ಇಸ್ ಎ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆದ್ರೆ ಮಿನಿಮಮ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಫಾರ್ 7 years ಅಂಡ್ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮ್. ಅಷ್ಟಾಗಿ ನೀವು ಎಕ್ಸಾಮ್ ಬರೆದು ನಿಮಗೆ ರಿಟರ್ನ್ ದಲ್ಲಿ ಪಾಸ್ ಆಗಿ ಇಂಟರ್ವ್ಯೂ ಅಲ್ಲಿ ಕ್ವಾಲಿಫೈ ಆದ್ರೆ, ಸೆಲೆಕ್ಟ್ ಆದ್ರೆ, ಆಮೇಲೆ ಡೈರೆಕ್ಟ್ಲಿ ಯು ಕ್ಯಾನ್ ಬಿಕಮ್ ಅ ಡಿಸ್ಟ್ರಿಕ್ಟ್ ಜಡ್ಜ್. ಅದು ಒಂದು ಹಂತ. ಇನ್ನೊಂದು ನೀವು ಆಸ್ ಎ JMFC ಅಂತ ನೀವು ಜಾಯಿನ್ ಆದ್ರೆ ಆಮೇಲೆ ನೀವು ಸೀನಿಯರ್ ಸಿವಿಲ್ ಜಡ್ಜ್ ಆಗ್ತೀರಿ. ಸೀನಿಯರ್ ಸಿವಿಲ್ ಜಡ್ಜ್ ಆದ್ಮೇಲೆ ಕೂಡ ಒಂದು 5 ವರ್ಷ ಆದ್ಮೇಲೆ ಮತ್ತೆ ನೀವು ಅಲ್ಲಿ ಇನ್ ಸರ್ವಿಸ್ ಎಕ್ಸಾಮ್ ಬರ್ಲಿಕ್ಕೂ ಕೂಡ ಅವಕಾಶ ಇದೆ. ಇನ್ ಸರ್ವಿಸ್ ಎಕ್ಸಾಮ್ ಬರೆದು ಕೂಡ ನೀವು DJ ಆಗ್ಬಹುದು. ಇಲ್ಲವೇ ಇನ್ ಸರ್ವಿಸ್ ನಿಮ್ಗೆ ಒಮ್ಮೊಮ್ಮೆ ಎಕ್ಸಾಮ್ ಬರೋ ಸಂದರ್ಭಗಳು ಬರಂಗಿಲ್ಲ, ಯಾಕಂದ್ರೆ ಕಾಲ್ಫಾರ್ಮ್ ಆಗಿಲ್ಲ. ಆ ರೀತಿ ಒಳಗೆ ನೀವು ನ್ಯಾಚುರಲಿ ಇನ್ ಡ್ಯೂ ಕೋರ್ಸ್ ಆನ್ ದ ಬೇಸ್ ಆಫ್ ಪ್ರಮೋಷನ್ ಯು ಕ್ಯಾನ್ ಬಿ ಪ್ರಮೋಟೆಡ್ ಆಸ್ ಎ ಡಿಸ್ಟ್ರಿಕ್ಟ್ ಜಡ್ಜ್. ಓಕೆ ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಇದು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅವರಿಗೆ ಎಲ್ಲ ಪ್ರೊಫೆಷನ್ ಅಲ್ಲೂ 10 years ರಿಲ್ಯಾಕ್ಸೇಷನ್ ಇದೆ ಸರ್. ಈ ಒಂದು ಮೊನ್ನೆ ಸಿವಿಲ್ ಜಡ್ಜ್ ಕಾಲ ಆದಾಗ ಅದರಲ್ಲಿ ಕಂಡು ಬರ್ಲಿಲ್ಲ, ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಸರ್. ಹಂಗಾರೆ ಹೈಕೋರ್ಟ್ ಒಂದು ರಿಟ್ ಹಾಕಿ, ಹೈಕೋರ್ಟ್ ಒಂದು ರಿಟ್ ಆಫ್ ಮ್ಯಾಂಡಮಸ್ ಹಾಕ್ಬಿಟ್ಟು ಅಂಡರ್ ಆರ್ಟಿಕಲ್ 226 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ give a direction to the registrar recruitment stating that this relaxation should be considered in this post also. Okay. ನೀವು ಕನ್ಸಿಡರ್ ಮಾಡಬೇಕು ಅಂತ ನಿಮ್ಮ ಮನವಿಯನ್ನ ಅಂಡರ್ ಆರ್ಟಿಕಲ್ 226 ಆಫ್ ಕಾನ್ಸ್ಟಿಟ್ಯೂಷನ್ ಯು ಹ್ಯಾವ್ ಟು ಫೈಲ್ ಅ ರಿಟ್ ಆಫ್ ಮ್ಯಾಂಡಮಸ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್ ಮೇಕಿಂಗ್ ಅ ರಿಜಿಸ್ಟ್ರಾರ್ ಜನರಲ್ ಆಸ್ ಅ ಪಾರ್ಟಿ ಟು ದ ರಿಟ್ ಪಿಟಿಷನ್. ನಿಮ್ ಪ್ರೇಯರ್ ಏನಪ್ಪಾ ಅಂದ್ರೆ ಕೈಂಡ್ಲಿ ಡೈರೆಕ್ಟ್ ದ ರಿಜಿಸ್ಟ್ರಾರ್ ಜನರಲ್ to relax the age condition for the physically handicapped candidates. ಹೌದು ಸರ್. ಏಕೆಂದ್ರೆ ಎಲ್ಲ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಸರ್ ಎಲ್ಲ ಪೋಸ್ಟ್ ರಿಟ್ ಆಫ್ ಮ್ಯಾಂಡಮಸ್ ಹಾಕಿ and you have got a merit and your claim is a genuine one. ಓಕೆ ಸರ್. ಓಕೆ ಸರ್. ಮಾಡಬಹುದು. your claim is genuine and bona fide. ಯಾವುದು? ಹಲೋ ಸರ್. ಸರ್ ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಸೆರೆಬ್ರಲ್ ಪಾಲ್ಸಿ ಈ ತರ ಮಕ್ಕಳುಗಳು ಜಾಸ್ತಿ ಆಗ್ತಾ ಇದಾವೆ ಸರ್. ಈಗ ನಮ್ಮನೆಯಲ್ಲೇ 2 ಕೇಸ್ ಇದೆ ಸರ್. ಈಗ ಆ ಮಕ್ಕಳುಗಳಿಗೆ ಪ್ರಿವಿಲೇಜಸ್ ಗೌರ್ಮೆಂಟ್ ಅಲ್ಲಿ ಯಾವುದೇ ರೀತಿ ಸಿಗ್ತಾ ಇಲ್ಲ. ಎಸ್ಪೆಷಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಈಗ ನನ್ನ ಮೊಮ್ಮಗುಗೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಎಲ್ಲೂ ಅದಕ್ಕೆ ಇವಾಗ 5 years ದಾಟೋಯ್ತು, 6th year. ನಾರ್ಮಲ್ ಸ್ಕೂಲಲ್ಲಿ ದೇ ಡೋಂಟ್ ಅಡ್ಮಿಟ್ ಸರ್. ಅದೇನಾಗತ್ತೆ, ಅವಳಿಗೆ ಮೆಂಟಲಿ ಶಿ ಸ್ಟೇಬಲ್ ಚೆನ್ನಾಗಿದೆ, ಫಿಸಿಕಲಿ ಅವಳಿಗೆ ನಿಲ್ಲಕ್ಕಾಗಲ್ಲ ಅಂತ ಹೇಳಿ ಆ ಮಕ್ಕಳನ್ನ ತಗೊಂಡೋಗಿ ನಾವು ಪರ್ಸನ್ಸ್ ವಿತ್ ಚಾಲೆಂಜ್ಡ್ ಸ್ಕೂಲ್, ಸ್ಪೆಷಲ್ ಸ್ಕೂಲ್ಗಳಿಗೆ ಹಾಕಿದ್ರೆ ಅದಕ್ಕೆ ತುಂಬಾ ತೊಂದರೆ ಆಗ್ತಾ ಇರೋದು ನಮ್ಗೆ ಅನಿಸ್ತಾ ಇದೆ. ಮತ್ತೆ ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ಗಳು ಸಿಗ್ತಾ ಇಲ್ಲ ಸರ್ ಆ ತರ ಮಕ್ಳುಗಳಿಗೆ. ಸೊ ಅದಕ್ಕೆ ನಾವ್ ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಸರ್? ಈಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಜೊತೆಗೆ ಅವರು ಈ ಅಂಗವಿಕಲರ ಸಬಲೀಕರಣದ ಸಚಿವೆಯೂ ಕೂಡ. ನೀವು ಅವ್ರನ್ನ ಅಪ್ರೋಚ್ ಮಾಡಿ, ಅವರಿಗೆ ಒಂದು ಮೆಮೊರಂಡಮ್ ಕೊಡಿ. ಯಾಕಂದ್ರೆ ಅವರು ಅಂಗವಿಕಲರ ಸಬಲೀಕರಣ ಸಚಿವೆ ಆಗಿರೋದ್ರಿಂದ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟು ಈ ವಿಷಯವನ್ನ ಸರ್ಕಾರದ ಮಟ್ಟದಲ್ಲಿ ತಾವು ಇದನ್ನ ರಿಡ್ರೆಸ್ ಮಾಡಿ ಅಂತ ನೀವು ಕೇಳ್ಬೋದು. ಓಕೆ ಸರ್. ಓಕೆ ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಪ್ರಶ್ನೆ ಕೇಳಿ. ಅನುಷ್ ಅವರ ಪ್ರಶ್ನೆ ಇದೆಯಾ? ಶ್ರೀಧರ್ ಸರ್ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದೆಯಾ? ದಯವಿಟ್ಟು ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಸರ್. ಅದರ್ದೇನ್ ಬೆನಿಫಿಷಿಯರಿ ಅಂತ ಅವಾಗ್ಲೇ ಹೇಳ್ತಿದ್ರಲ್ಲ, ಗಿಫ್ಟ್ ಆಗಿ ಕೊಡ್ಬೋದಾ ಸರ್? ಮೊದ್ಲು ಅದು ಆನ್ಸಿಸ್ಟರ್ ಪ್ರಾಪರ್ಟಿ, ಮತ್ತೆ ಅವ್ರಿಗೆ ಡಿವೈಡ್ ಆದಾಗ ಅದು ಸೆಲ್ಫ್ ಅಕ್ವೈರ್ಡ್ ಆಗಿರುತ್ತಲ್ಲ, ಸೊ ಅವರು ಬೇರೆಯವ್ರಿಗೆ ಗಿಫ್ಟ್ ಡೀಡ್ ಆಗಿ ಮಾಡ್ಬೋದಾ? ಅವ್ರಿಗೆ ಮಕ್ಳು ಆಲ್ರೆಡಿ ಇಬ್ರಿದ್ದಾರೆ. ನೀವು ಒಂದು ಕನ್ಸೆಪ್ಟ್ ನ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಿಂದೂ ಲಾದಲ್ಲಿ ancestral ಪ್ರಾಪರ್ಟಿ ಅಂಡ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ 2 ಕನ್ಸೆಪ್ಟ್ ಇದೆ. ಸೊ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಗೆ he is the absolute owner and he can alienate the property according to his will and wish. ಬಟ್ ನೀವು ಹೇಳ್ತಕ್ಕಂತ ಈ ಪ್ರಕರಣದಲ್ಲಿ he has inherited the property.
ಸೊ ಅವ್ರು ಇನ್ಹೆರಿಟ್ ಮಾಡಿರೋದ್ರಿಂದ ಅನ್ಸಿಸ್ಟರ್ ಪ್ರಾಪರ್ಟಿಯನ್ನ ಅವರು ಇನ್ಹೆರಿಟ್ ಮಾಡಿದ್ದಾರೆ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅವರು ಭಾಗ ತಗೊಂಡಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ಈಸ್ ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂಡ್ ಅನ್ಸಿಸ್ಟರ್ ಪ್ರಾಪರ್ಟಿ. ಸೊ ಆದ್ರಿಂದ ಅವರು ಅದಕ್ಕೆ ಸಂಪೂರ್ಣ ಹಕ್ಕುದಾರರಾಗಲ್ಲ. ಆ ಪ್ರಾಪರ್ಟಿಯಲ್ಲಿ ಅವ್ರ ಹೆಂಡತಿಗೆ ಮತ್ತು ಮಕ್ಕಳಿಗೆ ದೇ ಹ್ಯಾವ್ ಗಾಟ್ ದ ಪ್ರೀ ಎಕ್ಸಿಸ್ಟಿಂಗ್ ರೈಟ್, ಅವ್ರಿಗೂ ಕೂಡ ಅದರಲ್ಲಿ ಹಕ್ಕು ಪ್ರಾಪ್ತ ಆಗ್ತದೆ. ಆದ್ರಿಂದ ಅದನ್ನ ನಾವು ಅನ್ಸಿಸ್ಟ್ರಲ್ ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತಾನೆ ಕನ್ಸಿಡರ್ ಮಾಡಿ ಅವರಿಗೆ ಬರ್ತಕ್ಕಂತ ಒಂದು ಭಾಗವನ್ನ ಮಾತ್ರ ಅವರು ವಿಲೇವಾರಿ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. he cannot alienate or he cannot gift or he cannot bequeath the entire property. ಅವ್ರಿಗೆ ಸಪೋಸ್ ಅವ್ರಿಗೆ ಒಂದು ಹೆಂಡತಿ 2 ಮಕ್ಕಳು ಇದಾರೆ ಅಂದ್ರೆ ಒಟ್ಟಾರೆ 4 ಜನ ಆದ್ರೆ his share is only 1/4. So to the extent of 1/4 only he can alienate, not entire property. Okay. Thank you. ಸರ್ ನಂದು ಇನ್ನೊಂದು ಕ್ವಶನ್ ಇದೆ. ಸೆಕ್ಷನ್ 138 ಆಫ್ NA ಆಕ್ಟ್ ಅಲ್ಲಿ ನಾವು 2 ರೀತಿ ನಾವು ಜಜ್ಮೆಂಟ್ ನ ನೋಡ್ಬೋದು, ಒಂದು ಕನ್ವಿಕ್ಟೆಡ್, ಇನ್ನೊಂದು ಅಕ್ವಿಟೆಡ್. ಸೊ ಇದನ್ನ ನೀವು ಯಾವ ಆಧಾರದ ಮೇಲೆ ಇವಾಗ ಸಪೋಸ್ ಒಂದ್ ಚೆಕ್ ಕೊಟ್ಟಿರ್ತಾರೆ, ಅವರು ಸಾಲ ಇಸ್ಕೊಂಡಿರೋದು ಬರೀ 1 ಲಕ್ಷ ಅಂದ್ರೆ ಅವರು 3 ಲಕ್ಷ 4 ಲಕ್ಷ ಹಾಕಿ PCR ಇಲ್ಲಾಂದ್ರೆ ಕಂಪ್ಲೇಂಟ್, ಪ್ರೈವೇಟ್ ಕಂಪ್ಲೇಂಟ್ ಆಗ್ಲಿ ಇಲ್ಲ ಡೈರೆಕ್ಟ್ ಆಗಿ CC ಆಗ್ಲಿ ಮಾಡಿರ್ತಾರೆ ಸರ್. ಅದನ್ನ ನೀವು ಯಾವ ಒಂದು ಆಧಾರದ ಮೇಲೆ ನೀವು ಜಜ್ಮೆಂಟ್ ಮಾಡ್ತೀರಾ ಸರ್? ನೋಡಮ್ಮ, NI Act, that is a offense punishment under section 138 of Negotiable Instrument Act. So ಇದನ್ನ ಪೊಲೀಸ್ ಮುಂದೆ ಕಂಪ್ಲೇಂಟ್ ಮಾಡಕ್ ಬರಲ್ಲ. You have to make a private complaint under section 200 of CRPC before the jurisdictional magistrate. So magistrate ಮುಂದೆ ನೀವು private complaint ಮಾಡಿದಾಗ the magistrate will take the cognizance and will post the matter for solemn statement. ಸೊ ಸಾಲ್ವ್ ಸ್ಟೇಟ್ಮೆಂಟ್ ದಲ್ಲಿ ಕಂಪ್ಲೇಂಟ್ ಬಂದು ಕೋರ್ಟ್ಗೆ ಅವ್ನು ಪ್ರೈವೇಟ್ ಕಂಪ್ಲೇಂಟ್ ಹೇಳಿದಂತ ಎಲ್ಲಾ ವಿಷಯಗಳನ್ನ he will reiterate and he will mark the some documents. Some documents ಅಂದ್ರೆ ಚೆಕ್ ಇರ್ಬೋದು, ಅಥವಾ ಬ್ಯಾಂಕ್ ಎಂಡೋರ್ಸ್ಮೆಂಟ್ ಇರ್ಬೋದು, ಲೀಗಲ್ ನೋಟಿಸ್ ಇರ್ಬೋದು, ಅಥವಾ ಅದಕ್ಕೆ ರಿಪ್ಲೈ ಬಂದಿದ್ದಿರ್ಬೋದು, ಅಥವಾ ಪೋಸ್ಟಲ್ ಅಕ್ನಾಲಜ್ಮೆಂಟ್ ಇರ್ಬೋದು. ಸೊ ದೀಸ್ ಆರ್ ದಿ ಮಟೀರಿಯಲ್ ಡಾಕ್ಯುಮೆಂಟ್ಸ್ ವಿಚ್ he can mark as exhibits. ಅವಾಗ ಕೋರ್ಟ್ ಏನ್ ಮಾಡ್ತಂದ್ರೆ the court will hear the matter from the complaint advocate and it will register a case in register number 3 and summons will be issued to the accused. So accused court ಗೆ ಬಂದು ಬೇಲ್ ತಗೋತಾನೆ, it is a bailable offense. ಸೊ ಮುಂದೆಲ್ಲ ಪ್ಲೀ ಫ್ರೇಮ್ ಆಗ್ತದೆ. ಸೊ ಪ್ಲೀ ಡೆಫಿನೆಟ್ಲಿ ಡಿನೈ ಮಾಡ್ತಾನೆ, ಆಮೇಲೆ ಟ್ರಯಲ್ ಬಿಗಿನ್ ಆಗ್ತದೆ. ಸೊ ಕಂಪ್ಲೇಂಟ್ ವಿಲ್ ಲೀಡ್ ಇಸ್ ಎವಿಡೆನ್ಸ್. ಸೊ ಕಂಪ್ಲೇಂಟ್ ವಿಲ್ ಮಾರ್ಕ್ ಅಗೇನ್ ದೋಸ್ ಡಾಕ್ಯುಮೆಂಟ್ಸ್. ಸೊ ಅವಾಗ ನಿಮ್ಗೆ ಗೊತ್ತಿರೋ ಹಂಗೆ there is a presumption under section 139 of NI Act and section 118 of NI Act. ಈ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಏನಿದೆ ಅಂದ್ರೆ, it is the bounden duty of the prosecution to prove the guilt of the accused beyond reasonable doubt. And if any doubt comes, that benefit of doubt will be given in favor of the accused and accused will be set free. 100 criminals may go unpunished, but one innocent should not be punished ಅನ್ನೋದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಸಿದ್ಧಾಂತ. It means the burden of proof lies on the prosecution. But here there is a presumption under section 139 of NI Act and 118 of NI Act. So avaga that accused has issued a check for the discharge of the legal recoverable debt antane court presume ಮಾಡ್ತದೆ. ಸೊ ಆ ಪ್ರಿಸುಂಪ್ಷನ್ ಅನ್ನ ರಿಬಟ್ ಮಾಡ್ತಕ್ಕಂತ ಅಂದ್ರೆ ತಳ್ಳಿ ಹಾಕ್ತಕ್ಕಂತ ಹೊಣೆಗಾರಿಕೆ ಅಕ್ಯೂಸ್ಡ್ ಮೇಲಿದೆ. ಸೊ ಅಕ್ಯೂಸ್ಡ್ ಹ್ಯಾಸ್ ಟು ಲೀಡ್ ಇಸ್ ಡಿಫೆನ್ಸ್ ಎವಿಡೆನ್ಸ್ and state that I have not taken any loan from the complainant and my check is misused and I have given a check for security purpose, but this he has filled up the amount. So ಅಲ್ಲಿ ಬರೆದಂತ ಇಂಕ್ ಇರ್ಬೋದು, ಅಲ್ಲಿ ಬರೆದಂತ ಹ್ಯಾಂಡ್ ರೈಟಿಂಗ್ ಇರ್ಬೋದು, that differs. So there is no legally recoverable debt ಅಂತ ಪ್ರೂವ್ ಮಾಡುವಲ್ಲಿ ಏನಾದರೂ ಅಕ್ಯೂಸ್ಡ್ ಯಶಸ್ವಿ ಆದ ಅಂದ್ರೆ then it will end in acquittal. ಒಂದ್ ವೇಳೆ ಈ ಪ್ರಿಸುಂಪ್ಷನ್ ಅನ್ನ ಆರೋಪಿ ರಿಬಟ್ ಮಾಡಲಿಲ್ಲ ಅಂದ್ರೆ, as I have already stated, there is a presumption under section 118 of NI Act and section 113 of NI Act. Then it is the court presumes that the said check is given by the accused to the complainant to discharge the legally recoverable debt. ಸೊ ಅದರಿಂದ ಅಂತ ಸಂದರ್ಭದಲ್ಲಿ ನ್ಯಾಯಾಲಯಗಳು ಕನ್ವಿಕ್ಷನ್ ಮಾಡ್ತವೆ. ಸೊ ಕನ್ವಿಕ್ಷನ್ ಮಾಡುವಾಗ the court can impose the punishment up to the 2 years and even the court can impose the penalty
up to the double of the check amount. So that is section 357 clause 3 of CRPC. That compensation word is there. So it is nothing but a compensation to the complainant. ಯಾಕಂದ್ರೆ JMFC magistrate ಗೆ he has got a power to impose a fine up to 10,000 rupees. But acting under section 357 clause 3 of CRPC, the magistrate can award compensation double of the check amount. Okay, sir. Thank you. ಹಲೋ ಸರ್, ನಮಸ್ತೆ. ಹಲೋ, ಹೇಳಿ. ನನ್ನ ಹೆಸರು ಹನುಮಂತ ಸರ್, ಪಿರಿಯಾಪಟ್ಟಣ. ಸರ್, ಇಲ್ಲಿ ಚೆಕ್ ಕೇಸ್ ಅಲ್ಲಿ ಫೈನಾನ್ಸಿಯಲ್ ಸ್ಟೇಟಸ್ ನ ಕಂಪ್ಲೇಂಟ್ ಪ್ರೂವ್ ಮಾಡೋ ಅಗತ್ಯತೆ ನೆಸೆಸಿಟಿ ಇದೆಯಾ ಸರ್? ಅಲ್ಲ, ಪ್ರಿಸ್ಯೂಮ್ಷನ್ ಇದೆ ಏನಂದ್ರೆ ಆಗ ಹೇಳಿದಂಗೆ 1182 ಮತ್ತು 139ದಲ್ಲಿ. ಬಟ್ ಅವನು ಹೇಳ್ಬೇಕು, ಕಂಪ್ಲೇಂಟ್ ಹೇಳ್ಬೇಕಂದ್ರೆ ದಟ್ ಅಕ್ಯೂಸ್ಡ್ ಹ್ಯಾಸ್ ಗಿವನ್ ದ ಚೆಕ್ ಫಾರ್ ದ ಲೀಗಲಿ ರಿಕವರಬಲ್ ಡೆಟ್ ಅಂತ ಇವನು ಕಂಪ್ಲೇಂಟ್ ಹೇಳ್ಬೇಕು. ನನಗೆ ಬರಬೇಕಾದಂತ ಕಾನೂನುಬದ್ಧ ವಸೂಲಿ ಮಾಡಬೇಕಾದಂತ ಹಣಕ್ಕೆ ಆತ ಚೆಕ್ ಅನ್ನ ನೀಡಿದ್ದಾನೆ ಅಂತ ಕಂಪ್ಲೇಂಟು ಹೇಳ್ಬೇಕು. ಅದನ್ನ ಆಲ್ರೆಡಿ ಆಗಲೇ ಹಿಂದಿನ ಪ್ರಶ್ನೆ ಉತ್ತರ ಹೇಳುವಾಗ there is a presumption. So the burden of proof lies on the accused to rebut the presumption. ಇಲ್ಲ, ನಾನು ಚೆಕ್ ಕೊಟ್ಟಿಲ್ಲ, ನನ್ನ ಚೆಕ್ ಕಳ್ತನ ಆಗಿದೆ, ಅಥವಾ ಅವ್ರಿಗೆ ಬೇಕಾಬಿಟ್ಟಿ ಅವ್ರ ಅಮೌಂಟ್ ಬರ್ಕೊಂಡಿದ್ದಾರೆ, ನನ್ನ ಸಿಗ್ನೇಚರ್ ಇಲ್ಲ, ನನ್ನ ಸಿಗ್ನೇಚರ್ ಫೋರ್ಜ್ ಆಗಿದೆ, ಅಥವಾ ಅಲ್ಲಿ ಬರೆದಂತ ಎಲ್ಲ ಅಂಶಗಳನ್ನ ಅವರು ಬೇರೆ ಬೇರೆ ಇಂಕದಲ್ಲಿ ಬರೆದಿದ್ದಾರೆ. ಸೊ ಇವನ್ ಹಿ ಕ್ಯಾನ್ ಫೈಲ್ ಅಪ್ಲಿಕೇಶನ್ ಟು ಸೆಂಡ್ ದ ಚೆಕ್ ಫಾರ್ ದಿ FSL. ಸೊ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗೆ ಕಳಿಸ್ಲಿಕ್ಕೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಸೊ ಒಂದ್ ವೇಳೆ ಇವನು ಪ್ರಿಸಂಪ್ಷನ್ ನ ರಿಬಟ್ ಮಾಡುವಲ್ಲಿ ಆರೋಪಿ ವಿಫಲ ಆದಂದ್ರೆ the court can convict the accused. Okay. Thank you, sir. ಶ್ರೀ ಅವರ ಪ್ರಶ್ನೆ ಕೇಳಿ. 1 2 3 4 ಶ್ರೀ ಅವರ ಪ್ರಶ್ನೆ ಕೇಳಿ. ಮಾತಾಡಿ ಕೇಳಿ ಸರ್. ಒಂದು ಜಾಯಿಂಟ್ ಕುಟುಂಬದಲ್ಲಿ ಹಿರಿಯ ಅಣ್ಣ 3 ಜನ ಅಣ್ಣ ತಮ್ಮದಿರು ಇರ್ತಾರೆ ಸರ್. ದೊಡ್ಡ ಹಿರಿಯಣ್ಣ ಆ ಎಲ್ಲಾ ಕುಟುಂಬಕ್ಕೂ ಒಡೆಯ ಆಗಿರ್ತಾರೆ ಸರ್. ಅವರೇ ಎಲ್ಲ ಅದು ಮುಂದೆ ನಡೆಸ್ತಿರ್ತಾರೆ. ಇನ್ನಿಬ್ರು ಮೈನರ್ ಇರ್ತಾರೆ ಸರ್, ಇನ್ನ 18 ವರ್ಷದ ತನಕ ಇರಲ್ಲ. 10 ವರ್ಷ 12 ವರ್ಷ ತಮ್ಮಂದಿರು ಇರ್ತಾರೆ. ಆ ಟೈಮಲ್ಲಿ ಒಂದು ಆಸ್ತಿ ಪರ್ಚೇಸ್ ಆಗುತ್ತೆ ಸರ್. ಜಮೀನ್ ತಗೊಂಡಾಗ ಎಲ್ಲ ಹಿರಿಯಣ್ಣನ ಹೆಸರಿಗೆ ಆಗುತ್ತೆ, ಮತ್ತೆ ಹಿರಿಯಣ್ಣವರೇ ಎಲ್ಲ ಅದರಲ್ಲಿ ಪಾಣಿ ಖಾತೆ ರೆಕಾರ್ಡ್ಸ್ ಎಲ್ಲ ಅವ್ರದೇ ಇರುತ್ತೆ. ಒಟ್ಟಾರೆ ಹಾಗೆ ಮುಂದುವರಿತಾ ಬರ್ತಾರೆ, ಜೀವನ ಮಾಡ್ತಾ ಬರ್ತಾರೆ. ಮುಂದೊಂದ್ ದಿನ ದೊಡ್ಡವರಾದಿ ಸಣ್ಣ ತಮ್ಮಂದಿರಿಗೂ ಮದುವೆ ಆಗುತ್ತೆ. ಎಲ್ಲರೂ ಕೂತ್ ಮಾತಾಡ್ಕೊಂಡು 3 ಭಾಗನೂ ಮಾಡ್ಕೊಂಡು ಅದರಲ್ಲಿ ಒಂದ್ ಸ್ವಲ್ಪ ಜಮೀನು ಕೂಡ 3 ಜನ ಸೈನ್ ಮಾಡು ಕೂಡ ಮಾರಿರ್ತಾರೆ. ಇನ್ನು ಉಳಿದ ಜಮೀನನ್ನ 3 ಸಂಭಾಗವಾಗಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಿರ್ತಾರೆ ಸರ್. ಆದ್ರೆ 3 ಜನ ಅಣ್ಣ ತಮ್ಮದಿರಲ್ಲಿ ಕೊನೆಯವ್ರು ಸ್ವಲ್ಪ ಜಮೀನನ್ನ ಸ್ವಲ್ಪ ಇಂಪ್ಲಿಮೆಂಟೇಶನ್ ಮಾಡ್ಕೊಂಡು ಹೋಗ್ತಾರೆ. ಒಂದ್ ಟೈಮಲ್ಲಿ ದೊಡ್ಡಣ್ಣ ತೀರೋಗ್ಬಿಡ್ತಾರೆ. ಈಗ ದೊಡ್ಡಣ್ಣನ ಮಗ ಏನ್ ಮಾಡ್ತಾರೆ, ಇದು ನಮ್ಮ ಅಪ್ಪ ಸ್ವಂತವಾಗಿ ತಗೊಂಡಿದ್ದ ಆಸ್ತಿ ಇದು, ಹಂಗಾಗಿ ಎಲ್ಲ ಆಸ್ತಿ ನಮ್ದು ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಈಗ ನಾವ್ ಆಲ್ರೆಡಿ ಬೇರೆ ಬೇರೆ ಭಾಗ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಜಮೀನು ಹಂಚ್ಕೊಂಡಿದೀವಿ, ಬಟ್ ಯಾವ್ದೇ ರೆಕಾರ್ಡ್ಸ್ ಇಲ್ಲ ಸರ್. ಪಾಣಿನಲ್ಲೂ ಅಣ್ಣನ ಹೆಸರೇ ಬರುತ್ತೆ, ಮತ್ತೆ ಬೇರೆ ಯಾವ್ದೇ ರೆಕಾರ್ಡ್ಸ್ ಅಲ್ಲೂ ಅಣ್ಣನ ಹೆಸರೇ ಬರುತ್ತೆ. ನಾವ್ ಇದ್ರಲ್ಲೆಲ್ಲ ವಿಚಾರಣೆ ಮಾಡಿದ್ರು, ಅವನು ಮಾತುಕತೆ ಮಾಡಿದ್ರು ಅವ ಮಗ ಕೇಳ್ತಿಲ್ಲ. ಅದಕ್ಕೆ ಈಗ ನಾವೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರ್. ನೀವು ಅದನ್ನ ಪಾರ್ಟಿಷನ್ ಡೀಡ್ ಮಾಡ್ಕೊಳ್ಲಿಲ್ಲ ನೀವು ನಿಮ್ಮನ್ನ ಇದ್ದಾಗ ನೀವು ಪಾರ್ಟಿಷನ್ ಅಲ್ಲ, ನೀವು ರಿಜಿಸ್ಟ್ರೇಷನ್ ಪಾರ್ಟಿಷನ್ ಡೀಡ್ ಮಾಡ್ಕೊಂಡು ಅದನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದು ಮಾಡಿ ನಿಮಗ್ ಬಂದಂತ ಭಾಗಕ್ಕೆ ನಿಮ್ಮ ಹೆಸರು ಹಚ್ಕೊಂಡಿದ್ರೆ ಅದು ಬಹಳ ಕಾನೂನುಬದ್ಧವಾಗಿ ಕರೆಕ್ಟ್ ಆಗಿತ್ತು. ಸೊ ನೀವೇನ್ ಮಾಡ್ಕೊಂಡಿದ್ರಿ, ಹಂಗೆ ಓರಲ್ ಪಾರ್ಟಿಷನ್ ಮಾಡ್ಕೊಂಡಿದ್ರಿ, ಡಾಕ್ಯುಮೆಂಟ್ಸ್ ಚೇಂಜ್ ಆಗಿಲ್ಲ, ಡಾಕ್ಯುಮೆಂಟ್ಸ್ ಇನ್ನು ನಿಮ್ಮ ಅಣ್ಣನ ಹೆಸರಲ್ಲೇ ಇದಾವೆ. ಸೊ ಈಗ ನಿಮ್ಮ ಅಣ್ಣನ ಮಗ ಏನಂತಾನಂದ್ರೆ ಇಟ್ ಇಸ್ ದಿ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಆಫ್ ಮೈ ಫಾದರ್ ಅಂತ, ಅವನು ನನ್ನ ತಂದೆಯ ಇದು ಸ್ವಯಾರ್ಜಿತ ಆಸ್ತಿ, ಹಿಂಗಾಗಿ ಇದು ನಮ್ ತಂದೆಗೆ ಸಂಪೂರ್ಣ ಮಾಲೀಕರೋದ್ರಿಂದ ನಾನು ಅದಕ್ಕೆ ವಾರಸ್ದಾರ, ನಿಮ್ಗೆ ಯಾವುದೇ ಹಕ್ಕಿಲ್ಲ ಅಂತ ಅವನ ವಾದ ಇರ್ತದೆ. ಸೊ ನೀವೇನ್ ಹೇಳ್ಬೇಕಂದ್ರೆ ಅವಾಗ ಒಂದೇಳೆ ಒಂದು ದಾವೆ ಹಾಕಿದ್ರೆ ನಿಮ್ದೇನ್ ಡಿಫೆನ್ಸ್ ಇರ್ಬೇಕಂದ್ರೆ ಇದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಐತಿ. ಸೊ ಈ ಪ್ರಾಪರ್ಟಿಯನ್ನ ಒಟ್ಟು ಕುಟುಂಬದ ಆದಾಯದಿಂದ ಖರೀದಿ ಮಾಡಲಾಗಿದೆ. ಸೊ ಅವನು ಹಿರಿಯನ್ನ ಇದ್ದ ಮತ್ ನಾವೆಲ್ಲ ಮೈನರ್ ಇದ್ರಿಂದ ಸೊ ಅವನ ಹೆಸರಿಗೆ ನೋಂದಣಿ ಮಾಡ್ಕೊಂಡಾನೆ ಹೊರತು, ಸೊ ಈ ಪ್ರಾಪರ್ಟಿಯನ್ನ ಒಟ್ಟು ಕುಟುಂಬದ ಆದಾಯದಿಂದ ಖರೀದಿಸಲಾಗಿದೆ ಅಂತ ನೀವು ಏನಾದ್ರೂ ಕೋರ್ಟ್ಗೆ ಪ್ರೂವ್ ಮಾಡಿದ್ರೆ ಸೊ ಅವನ್ ಕೇಸು ವಜಾಗ್ತದೆ.
ಒಂದ್ ವೇಳೆ ಹಾ ನೀವು ಸರ್ ಇದನ್ನ ಪ್ರೂವ್ ಮಾಡಲು ವಿಫಲವಾದ್ರೆ ಅವನೇನಾದ್ರೂ ಇಲ್ಲ ಅದು ನಮ್ಮ ತಂದೆಯ ಸ್ವಂತ ಪ್ರಾಪರ್ಟಿ, ಸ್ವಯಾರ್ಜಿತ ಪ್ರಾಪರ್ಟಿ, ಸೊ ಆದ್ರಿಂದ ಇವ್ರಿಗೆ ಯಾವುದೇ ಹಕ್ಕಿಲ್ಲ ಅಂತ ಅವನು ಏನಾದ್ರೂ ಸಿದ್ಧಪಡಿಸುವಲ್ಲಿ ಯಶಸ್ವಿ ಆದ್ರೆ ಹಾ ಅವನ ಸರ್ ದಾವೆ ಡಿಗ್ರಿ ಆಗ್ತದೆ ಮತ್ತು ಹಾ ಎಲ್ಲಾ ಆಸ್ತಿಗೆ ಅವನೊಬ್ಬನೇ ಮಾಲೀಕ ಆಗಿಬಿಡ್ತಾನೆ. ಹಾ ಸರ್ ಸೊ ಇಟ್ಸ್ ಒಟ್ಟು ಮ್ಯಾಟರ್ ಆಫ್ ಟ್ರಯಲ್. ಕುಟುಂಬದಲ್ಲಿ ನಾವು ಒಂದ್ ಸ್ವಲ್ಪ ಜಮೀನು 3 ಜನ ಸೇರಿ ಸೈನ್ ಹಾಕಿ ಮಾರ್ಕೊಟ್ಟಿದೀವಿ ಸರ್, ಮಾರಿದೀವಿ. ಇಲ್ಲ ಒಟ್ಟಿಗೆ ಮಾರ್ಕೊಂಡಿದ್ದ ಇಶ್ಯೂ ಇಲ್ಲ. ಈಗ ನಮ್ಮ ಮುಂದೆ ಇರೋದು ಇಶ್ಯೂ ಮಾರ್ಕೊಂಡಿದ್ದೇನಿಲ್ಲ. ಹಾ ಸರ್ ಯಾಕೆ ಮಾರ್ಕೊಂಡಿದ್ದೇ ನಾವು ಚಾಲೆಂಜ್ ಮಾಡ್ತಾ ಇಲ್ಲ. ಹಾ ಸರ್ ನೀವೇನ್ಬೋದು ನಾವು ಅದರಲ್ಲಿ ಸಹಿ ಮಾಡಿದ್ವಿ ಅಂದ್ರೆ ನಮ್ದು ಹಕ್ಕಿದೆ ಅಂತ ನಿಮ್ಗೊಂದು ಹೇಳಕ್ ಅದೊಂದು ಡಿಫೆನ್ಸ್ ಅಷ್ಟೇ. ಹಾ ಸರ್ ನಾವು ಸಮ್ ಪೋರ್ಷನ್ ಮಾರಿದೀವಿ, ಅದಕ್ಕೂ ನಾವು ಸಿಗ್ನೇಚರ್ ಮಾಡಿದ್ವಿ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಆ ಇಡೀ ಹಾ ಸರ್ ಪ್ರಾಪರ್ಟಿಗೆ ನಾವು ಮಾಲೀಕರು ಅಂತಾನೆ ಅದರ ಪ್ರಿಸಂಪ್ಷನ್. ಹಾ ಯಾಕೆ ಸರ್ ನಾವು ಮಾಲೀಕರಿಂದನೇ ನಾವು ಸೇಲ್ಗೆ ಸಹಿ ಮಾಡಿದೀವಿ ಅಂತ ನಿಮ್ಮ ಡಿಫೆನ್ಸ್ ಅದು. ಹಾ ಸರ್ ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ ಟ್ರಯಲ್. ಯಾಕಂದ್ರೆ ಕೋರ್ಟ್ ನಲ್ಲಿ ಅವನೇನಾದ್ರೂ ಅದು ನಮ್ಮ ತಂದೆಯ ಸ್ವಂತ ಆಸ್ತಿ ಅಂತ ಪ್ರೂವ್ ಮಾಡುವಲ್ಲಿ ಅವನು ಯಶಸ್ವಿ ಆದ ಅಂದ್ರೆ ಹಾ ಸರ್ ಒಂದು ಕೋರ್ಟ್ ಡಿಗ್ರಿ ಆಗ್ತದೆ, ನಿಮಗೆ ತೊಂದರೆ ಆಗ್ತದೆ. ನೀವೇನಾದ್ರೂ ನಿಮ್ಮ WS ನಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ದಲ್ಲಿ ಆಗ್ಲಿ, ನಿಮ್ಮ ಡಿಫೆನ್ಸ್ ದಲ್ಲಿ ಆಗ್ಲಿ, ಅದು ಒಟ್ಟು ಕುಟುಂಬದ ಆಸ್ತಿ, ಒಟ್ಟು ಕುಟುಂಬದ ಆದಾಯದಿಂದ ಆ ಪ್ರಾಪರ್ಟಿಯನ್ನ ನಮ್ಮ ಅಣ್ಣನ ಹೆಸರಲ್ಲಿ ಖರೀದಿ ಮಾಡಲಾಗಿತ್ತು ಮತ್ತದು ನಮ್ಮ ಅಣ್ಣನಿಗೆ ಯಾವುದೇ ಸ್ವತಃ ಇನ್ಕಮ್ ಸೋರ್ಸ್ ಇರಲಿಲ್ಲ. ಸೊ ಒಟ್ಟು ಕುಟುಂಬದ ಆದಾಯದಿಂದನೇ ಅದನ್ನ ಖರೀದಿ ಮಾಡಿದ್ರಿಂದ ನಮ್ಮ ಅಣ್ಣ ಅದಕ್ಕೆ ಸಂಪೂರ್ಣ ಮಾಲೀಕ ಆಗೋದಿಲ್ಲ. ಅದರಲ್ಲೂ ಕೂಡ ನಮಗೂ ಹಕ್ಕಿದೆ. ನಮ್ಗೆ ಹಕ್ಕಿದಿಂದನೇ ನಾವು ಸ್ವಲ್ಪ ಭಾಗಕ್ಕೆ ಕ್ರಯಪತ್ರ ಮಾಡುವಾಗ ನಾವು ಕೂಡ ಸಹಿ ಮಾಡಿದೀವಿ. ಈಗ ಉಳಿದ ಭಾಗದಲ್ಲಿ ನಾವೆಲ್ಲ ಸ್ವಾಧೀನದಲ್ಲಿ ಇದೀವಿ. ಸೊ ಅಂತ ನೀವು ಹೇಳ್ಬೇಕಾಗ್ತದೆ. ಬಟ್ ಹಾ ಇದನ್ನ ಸರ್ ನೀವು ಒಂದು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಬರ್ತಿರ್ಲಿಲ್ಲ. ಸರ್ ಆಗ ನಮ್ಮ ಅಪ್ಪರೆಲ್ಲ ದೊಡ್ಡಪ್ಪನ ಹೆಸರಲ್ಲೇ ಇರ್ತಿದ್ರಲ್ಲ ಸರ್, ಆಗೆಲ್ಲ ಬಹಳ ರೆಸ್ಪೆಕ್ಟ್ ಕೊಡ್ತಿದ್ರು. ಅವ್ರು ಇರೋ ತನಕ ಅವ್ರ ಹೆಸರಲ್ಲೇ ಇರ್ತಿತ್ತು. ಅವ್ರು ತೀರೋದ್ಮೇಲೆ ಮಕ್ಕಳು ಸ್ವಲ್ಪ ಈ ತರ ಮಾಡ್ತಿದ್ದಾರೆ. ಅದಕ್ಕೆ ಇಂಥವೆಲ್ಲ ಅವಾಯ್ಡ್ ಮಾಡೋ ಸಲುವಾಗಿ ಒಂದು ರಿಜಿಸ್ಟರ್ ಪಾರ್ಟಿಷನ್ ಡೀಡ್ ಮಾಡ್ಕೊಳ್ಳೋದು ಉತ್ತಮ. ಹಾ ಇಲ್ಲಾದ್ರೆ ಸರ್ ಇಂಥ ಸಮಸ್ಯೆಗಳು ಉದ್ಭವ ಆಗ್ಬಿಡ್ತವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ತೆ. ಒಂದ್ ನಿಮಿಷ ಶರಣಾವಿ ಅವರೇ ಮಾತಾಡಿ. ನಮಸ್ತೆ ಸರ್. ಮಾತಾಡಿ. ಹೇಳಿ. ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲಿ ಸರ್, ನೊಂದ ವ್ಯಕ್ತಿ ನೆಗ್ಲಿಜೆನ್ಸಿ ವಿರುದ್ಧ ಒಂದು ಅಪರಾಧಿಕ ದಾವೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಆ ಪ್ರಕರಣದಲ್ಲಿ ಪರಿಹಾರಕ್ಕಾಗಿ ಸೀಲ್ ದಾವೆಯನ್ನು ಸಲ್ಲಿಸ್ತಾರೆ. ಅಪರಾಧಿಕ ದಾವೆಯಲ್ಲಿ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಅಕ್ವಿಟಲ್ ಆಗ್ತಾರೆ. ಆ ಅಕ್ವಿಟಲ್ ಆದಂತ ಜಡ್ಜ್ಮೆಂಟ್ ಅನ್ನ ಸಿವಿಲ್ ದಾವೆಯಲ್ಲಿ ನಾವು ಏನಾದ್ರೂ ಕೋರ್ಟಿಗೆ ಸಲ್ಲಿಸಿದಾಗ ಆ ಕೋರ್ಟ್ ಯಾವ ರೀತಿ ಪರಿಗಣಿಸ್ತೇವೆ? ಸ್ವಲ್ಪ ಇನ್ನೊಮ್ಮೆ ಪ್ರಶ್ನೆ ಹೇಳಿ, ಸ್ಪಷ್ಟವಾಗಿ ಮಾತಾಡಿ. ಯಾಕೋ ನಿಮ್ ಧ್ವನಿ ಸ್ಪಷ್ಟ ಇಲ್ಲ ಸರ್. ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲಿ ನೊಂದ ವ್ಯಕ್ತಿ ನೆಗ್ಲಿಜೆನ್ಸ್ ವಿರುದ್ಧ ಒಂದು ಅಪರಾಧಿಕ ದಾವೆಯನ್ನು ಸಲ್ಲಿಸುತ್ತಾರೆ. ಆಕ್ಸಿಡೆಂಟ್ ಪ್ರಕರಣದಲ್ಲಿ ನೆಗ್ಲಿಜೆನ್ಸಿ ಆಗಿದೆ ಅಂತ ಒಂದು ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಹೌದು, ಮತ್ತೆ ಅದು 337, 338 ಅಥವಾ 204 ಆಗ್ತದಲ್ಲ. ಹಾಕಿದ ನಂತರ ಇನ್ನೊಂದು ಪರಿಹಾರಕ್ಕಾಗಿ ಸಿವಿಲ್ ದಾವೆಯನ್ನು ಹಾಕ್ತಾರೆ. ಹಾಕ್ಬಹುದು. ಅಲ್ಲ, ಅವನಿಗೆ ಮತ್ತೆ ಎಮಿಸಿ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆಯಲ್ಲ. ಇಂಜೂರ್ಡ್ಗೆ ಫೈಲ್ ಎಮಿಸಿ ಕೇಸ್ ಅಲ್ಲ, ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಅವ್ನು ಮತ್ತೆ ಕಾಂಪೆನ್ಸೇಷನ್ ಕೇಳಿದ ಅರ್ಜಿ ಹಾಕ್ತಾನಲ್ಲ ಅವನು. ಸರ್, ಅಪರಾಧಿಕ ಪ್ರಕರಣದಲ್ಲಿ ಅಕ್ವಿಟಲ್ ಆಗ್ತಾನೆ. ವಾಟ್ ಇಟ್ ಮೇ ಬಿ, ಅಪರಾಧಿಕ ಪ್ರಕರಣದಲ್ಲಿ ಅಕ್ವಿಟಲ್ ಆಗೋದು ಅದು ಬೆನಿಫಿಟ್ ಆಫ್ ಡೌಟ್ ಕೊಟ್ಟು ಮಾಡಿರ್ತಾರೆ. ದಟ್ ಇಟ್ ಡಸಂಟ್ ಮೀನ್ ದಟ್ ಈಸ್ ಟೋಟಲಿ ಎಕ್ಸೋನರೇಟೆಡ್. ಈಗ ನಿಮ್ಗೆ ಏನಕ್ಕೆ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಏನಿದೆ, ದಟ್ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಬಿಯಾಂಡ್ ರೀಸನಬಲ್ ಡೌಟ್. ಸೊ ಅಲ್ಲಿ ಅವನಿಗೆ ಯಾವ್ದೋ ಒಂದು ಎವಿಡೆನ್ಸ್, ಅಲ್ಲಿ ಕಾಂಟ್ರಡಿಕ್ಷನ್ ಐತಿ, ಅಲ್ಲಿ ಒಮಿಷನ್ ಇದೆ, ಅಲ್ಲಿ ಕರಾಬರೇಟಿವ್ ಇಲ್ಲ ಅನ್ನೋ ಕಾರಣಕ್ಕೆ ಅವ್ನು ಅಕ್ವಿಟ್ ಮಾಡಿದಾರಂದ್ರೆ ಇಟ್ ಡಸಂಟ್ ಮೀನ್ ದಟ್ ಇವನಿಗೆ ಇಲ್ಲಿ ಕಾಂಪೆನ್ಸೇಷನ್ ಕೊಡಬಾರ್ದಂತಲ್ಲ. ಸೊ ಅದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಅಲ್ಲಿ ಕಾಂಟ್ರಡಿಕ್ಷನ್ಸ್, ಒಮಿಷನ್ಸ್, ಕರಾಬರೇಷನ್ ಇಲ್ಲ ಅನ್ನೋ ಕಾರಣಕ್ಕೆ ಬೆನಿಫಿಟ್ ಆಫ್ ಡೌಟ್ ಮೇಲೆ ಅವನು ಅಕ್ವಿಟ್ ಮಾಡಿರ್ತಾರೆ. ಸೊ ಅದರ ಅರ್ಥ ಇಲ್ಲಿ ಇವನಿಗೆ ಕಾಂಪೆನ್ಸೇಷನ್ ಕೊಡಬಾರ್ದಂತಲ್ಲ. ಇಲ್ಲಿ ನೊಂದಂತ ವ್ಯಕ್ತಿಗೆ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದಿರ್ತದೆ, ಅವನಿಗೆ ಇಂಜುರಿ ಆಗಿರ್ದಿರ್ತದೆ, ಇಂಜುರಿ ಸರ್ಟಿಫಿಕೇಟ್ ಇರ್ತದೆ, ಮೆಡಿಕಲ್ ಬಿಲ್ಸ್ ಇರ್ತದೆ. ಸೊ ಅಲ್ಲಿ ಇವನಿಗೆ ದಟ್ ಅಕ್ವಿಟಲ್ ವಿಲ್ ನಾಟ್ ಗಿವ್ ಹಿಮ್ ಎ ಗುಡ್ ಡಿಫೆನ್ಸ್ ಇನ್ ದ ಎಮಿಸಿ ಕೇಸ್. ಯಾವ ಕಾನೂನಲ್ಲಿ ಕಾಂಪೆನ್ಸೇಷನ್ ಅನ್ನ ಯಾವ ಕಾನೂನಲ್ಲಿ ಕೇಳಬಹುದು?
MVC ಕೇಸ್ ಹಾಕಿರ್ತಾನ, ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸ್ ಹಾಕಿರ್ತಾನಲ್ಲ, ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸನ್ನ ಆತ ಅಲ್ಲಿ ಸಂಬಂಧಪಟ್ಟಂತ ಸೀನಿಯರ್ ಸಿವಿಲ್ ಕೋರ್ಟ್ ಅಲ್ಲಿ ಹಾಕಿರ್ತಾನೆ, ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ ಅಲ್ಲಿ. ಅದಕ್ಕೆ MUC ಕೇಸ್ ಅಂತಾರೆ, ಅದಕ್ಕೆ MACT ಅಂತಾರೆ, ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕ್ಲೇಮ್ ಟ್ರಿಬ್ಯುನಲ್ ಅಂತಾರೆ. ಸೊ ಅಲ್ಲಿ ಅವನು ನೆಗ್ಲಿಜೆನ್ಸು ಮತ್ತೆ ಅಥವಾ ಇವನು ಅಥವಾ ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್ ಇದನ್ನ ಚೆಕ್ ಮಾಡ್ತಾರೆ ಕೋರ್ಟ್ನವರು. ಸೊ ಇವನು ಎಷ್ಟು ದಿವಸ ಹಾಸ್ಪಿಟಲೈಸ್ ಆಗಿದ್ದ, ಎಷ್ಟು ಖರ್ಚಾಗಿತ್ತು ಇವನು ಏನು ಉದ್ಯೋಗ ಮಾಡ್ತಿದ್ದ, ಇವನ ಆದಾಯ ಏನು, ಅದೆಲ್ಲ ನೋಡ್ಕೊಂಡು ಅವನಿಗೊಂದು ಪರಿಹಾರ ಕೊಡ್ತಾರೆ. ನಿಮ್ಗೇನಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಇತ್ತು, ಇನ್ಶೂರೆನ್ಸ್ ಇತ್ತು ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಮೇಲೆ ಬರ್ತದೆ ಅದು. ಇನ್ಶೂರೆನ್ಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ಓನರ್ ಮೇಲೆ ಬರ್ತದೆ. ವೀರೇಶ್ ಗೌಡ, ಒಂದ್ ನಿಮಿಷ ಮೇಡಮ್. ವೀರೇಶ ಗೌಡ ಹಿಟ್ಟಲ್ಮನಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಅಂದ್ರೆ ಸರ್ ಈಗ ಸರ್ ಒಂದು ಸರ್ ಚೆಕ್ ಇದೆ ಸರ್. ಆ ಚೆಕ್ ಅನ್ನ ಸರ್ ನಮ್ಗೆ ಒಬ್ರು ಸರ್ ಬೇಕಾದ್ರೆ ಕೊಟ್ರ ಸರ್. ಅಂದ್ರೆ ಸರ್ ನಾವು ಅವ್ರಿಗೆ ಸರ್ ಮೊದಲೇ ಸರ್ ಅಮೌಂಟ್ ಕೊಟ್ಟಿದ್ ಸರ್. ಅವ್ರು ಸರ್ ಚೆಕ್ ಕೊಟ್ರ ಸರ್. ಚೆಕ್ ಸರ್ ಅದು ಹೆಂಡತಿ ಚೆಕ್ ಸರ್, ಗಂಡ್ ಸೈ ಮಾಡ್ಯಾನ ಸರ್. ಅದನ್ನ ಸರ್ ನಾವು ಸರ್ ಕೋರ್ಟ್ ಅಲ್ಲಿ ಹಾಕಿದ್ ಸರ್, ಕೋರ್ಟ್ ಅಲ್ಲಿ ಹಾಕಿದ್ ಸರ್. ಅದಕ್ಕೆ ಸರ್ ಅವ್ರ ಏನ್ ಸರ್ ಎಲ್ಲ ಸರ್ ಕೇಸ್ ಎಲ್ಲ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಸರ್ 1.5 ವರ್ಷ ಆತ ಸರ್. ಅವ್ರ ಏನ್ತಾರ ಇಲ್ಲ ಅದು ಚೆಕ್ ಸಿಕ್ಕಿದ್ ನಮ್ಗ ಅಂತ, ಅವ್ರು ಇಲ್ಲ ಅವ್ರು ಸಿಕ್ತಿ ಅವ್ರು ನಮ್ಮ ಕೇಸ್ ಹಾಕ್ಯಾರ ಅಂತ ಹೇಳ್ಕಂತಾರ ಸರ್. ಇದಕ್ಕೆ ಏನಂತ ಮುಂದೆ ಹೇಳ್ಬೇಕು ಸರ್? ಪ್ರೂವ್ ಮಾಡಿಸ್ತಾರೆ. ಚೆಕ್ ಯಾರ್ದು ಅಕೌಂಟ್ ಇದೆ ಅವ್ರು ಸೈನ್ ಮಾಡ್ಬೇಕು. ಹಾ ಸರ್, ಅವ್ರು ಅಪೋಸಿಟ್ ಸೈ ಮಾಡಿರಿ ಸರ್. ಆದ್ರೆ ಸರ್ ವಿಭಾಸ ಗಂಡ ಸರ್ ಅವ್ರು. ಈಗ ಯಾರ್ದು ಅಕೌಂಟ್ ನಂಬರ್ ಇದೆ, ಯಾರು ಅಕೌಂಟ್ ಹೋಲ್ಡರ್ ಇದಾರೆ ಅವರು ಸೈ ಮಾಡ್ಬೇಕು. ಈಗ ಹೆಂಡತಿ ಚೆಕ್ಗೆ ಗಂಡ ಸೈ ಮಾಡಿದ್ರೆ ಇಟ್ಸ್ ನಾಟ್ ವ್ಯಾಲಿಡ್. ಬಿಕಾಸ್ ಯಾಕಂದ್ರೆ ಈಗ ಗಂಡ ಹೆಂಡತಿ ಅಂದ್ರೆ ಅವರು ದೇ ಹ್ಯಾವ್ ಗಾಟ್ ದೇರ್ ಓನ್ ಎಂಟಿಟಿ. ಅವ್ರಿಬ್ರು ಒಂದೇ ಅಂತ ಆಗಲ್ಲ ಕಾನೂನು ದೃಷ್ಟಿಯೊಳಗೆ. ದೇ ಹ್ಯಾವ್ ಗಾಟ್ ದೇರ್ ಓನ್ ಪರ್ಸನಾಲಿಟೀಸ್, ದೇ ಆರ್ ದ ಡಿಫರೆಂಟ್ ಪರ್ಸನ್. ಸೊ ಅದರಿಂದ ಈ ಹೆಂಡತಿ ಅಕೌಂಟ್ ಚೆಕ್ ಇದ್ರೆ ಹೆಂಡತಿನೇ ಸೈ ಮಾಡಿದ್ರೆ ಅದು ವ್ಯಾಲಿಡ್ ಆಗ್ತಿತ್ತು. ಈಗ ಗಂಡ ಸೈ ಮಾಡಿದ್ರೆ ದಟ್ ಡ್ರಾವರ್ ಆಫ್ ದ ಚೆಕ್ ಇಟ್ ಸೆಲ್ಫ್ ಇಸ್ ನಾಟ್ ಆಥರೈಸ್ಡ್ ಒನ್. ಅಂದ್ರೆ ಸರ್ ಗಂಡ ಹೆಂಡತಿ ಸರ್ ಕೂಡಿ ಸರ್ ಮೋಸ ಮಾಡ್ಬೇಕಂತ ಸರ್ ಈ ತರ ಮಾಡಿದಾರೆ ಅಂತ ಹೇಳಕ್ ಬರಲ್ಲ ಸರ್. ಅಂದ್ರೆ ಸರ್ ಎಲ್ಲ ಅವ್ರು ಸರ್ ನಾವು ನಮ್ಮ ಅಪ್ಪಾಜಿ ಸರ್ ಅವ್ರಿಗೆ ಸರ್ ಅಮೌಂಟ್ ಕೊಟ್ಟಾಗ ಸರ್ ಗಂಡ ಹೆಂಡತಿ ಸರ್ ಎರಡು ಕಡೆಯಿಂದ 2 ಸರ್ ಅಷ್ಟು ಕರೆಕ್ಟ್ ಸರ್. ಆ ಕೈಗಡ ಅಂತ ಸರ್ ಕೊಟ್ಟವ್ ಸರ್ ಹಣನ ಹೊಳ್ಳಿ ಕೊಟ್ಟಿಲ್ಲ ನೀವು ಸುಳಾಪಳ ಅಂತ ಹೇಳಕ್ತಾರ ಸರ್. ಅವ್ರು ಆ ಚೆಕ್ ಮ್ಯಾಲ ಸೈ ಮಾಡಿರಿ ಸರ್. ಸೈ ಮಾಡಿ ಹೆಂಡತಿ ಚೆಕ್ ಗಂಡ ಸೈ ಮಾಡಿ ಸರ್ ನಾವು ಮಾಡಿಲ್ಲ ನಮ್ದು ಕರೆಕ್ಟ್. ಮತ್ತೆ ನೀವು ಸ್ವಲ್ಪ ವಿಜಿಲೆಂಟ್ ಆಗಿರ್ಬೇಕಲ್ಲ. ಈಗ ಯಾರ ಅಕೌಂಟ್ ನಂಬರ್ದು ಯಾರು ಸೈ ಮಾಡ್ತಾ ಇದಾರೆ ಅದನ್ನ ನೀವು ಚೆಕ್ ಮಾಡ್ತಾ ಹೋಗ್ಬೇಕು. ನೀವು ಇಟ್ ಅಮೌಂಟ್ಸ್ ಟು ಚೀಟಿಂಗ್. ನೀವು ಅವ್ರ ಮೇಲೆ ಒಂದು 420 ಕೇಸನ್ನು ಕೂಡ ಹಾಕ್ಬಹುದು. ಓಕೆ ಸರ್, 420 ಕೇಸ್ ಹಾಕ್ಬೋದು ಸರ್. ಹಾಕ್ಬಹುದು. ಯಾಕಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಚೀಟಿಂಗ್ ಅಲ್ಲ. ಈಗ ನಿಮಗೆ ಮೋಸ ಮಾಡೋ ಉದ್ದೇಶದಿಂದನೇ ಹೆಂಡತಿ ಚೆಕ್ಗೆ ಗಂಡ ಸೈನ್ ಮಾಡಿ ಸೊ ನಿಮಗೆ ದಾರಿ ತಪ್ಪಿಸಿದಲ್ಲ ಅವರು. ಸರ್ ಇಟ್ ಅಮೌಂಟ್ಸ್ ಟು ಚೀಟಿಂಗ್ ಅಲ್ಲ ಸರ್. ಅದೇ ಸರ್ ನಾವು ಅದೇ ಸರ್ ಈಗ ಆನ್ಸರ್ ಕೇಸ್ ಹಾಕಿದೀವಿ ಸರ್. ಅದ ಸರ್ ನಮ್ಮ ಪರ ವಕೀಲರು ಸರ್ ನಮ್ಮ ತರ ಅಂದ್ರೆ ಈಗ ಸರ್ ನಮ್ಮಂತ ಇಲ್ಲ ಸರ್. ಯಾವುದೇ ಒಂದು ಕೇಸ್ ಸರ್ ಮುದ್ದತ್ತಿನ ಡೇಟ್ ಹೇಳ್ತಾರೆ ಸರ್. ಕೇಸ್ ಸರ್ ಅಕ್ಯೂಟ್ ಆಗಿ ಸರ್ ಅದನ್ನ ಒಟ್ಟ ಹೇಳಿ ಸರ್ ನಮ್ಗೆ ಅವ್ರು ನಮ್ಮ ವಕೀಲರು ಸರ್, ನಮ್ಮ ಪರ ವಕೀಲರು. ನಿಮ್ಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲದ್ರೆ ಇನ್ನೊಬ್ಬ ವಕೀಲರಿಗೆ ನೇಮಿಸ್ಕೊಳ್ಳಿ. ಓಕೆ ಸರ್. ಅವ್ರ ಕಡೆಯಿಂದ NOC ತಗೊಳ್ಳಿ, ಇನ್ನೊಬ್ಬ ವಕೀಲರಿಗೆ ನೇಮಿಸ್ಕೊಳ್ಳಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ. ಚರಣ ಅವರ ಪ್ರಶ್ನೆ ಕೇಳಿ. ದಯವಿಟ್ಟು ಪ್ರಶ್ನೆ ಕೇಳಿ ಸರ್. MVC ಆಕ್ಟ್ ಅಲ್ಲಿ ಅದೇ ನೀವು ಅವಾಗೇ ಹೇಳಿದ್ರಲ್ಲ ಸರ್, ಓನರ್ಗೆ ಇನ್ಶೂರೆನ್ಸು ಇಲ್ಲ, ಓನರ್ ದುಡ್ಡು ಕೊಡೋ ಸ್ಟೇಜಲ್ಲೂ ಇಲ್ಲ ಅಂದ್ರೆ ಅವ್ರದ್ದು ಪ್ರಾಪರ್ಟಿ ಏನಾದ್ರೂ ನಾವು ಅಟ್ಯಾಚ್ ಮಾಡ್ಬೋದಾ ಸರ್? ಡೆಫಿನೆಟ್ಲಿ. ಹೌ ಟು ರಿಕವರ್ ದಿ ಅಮೌಂಟ್. ಈಗ ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಕಂಪನಿ ಲಯಬಲ್ ಆಗ್ತದೆ. ಈಗ ಇನ್ಶೂರೆನ್ಸ್ ಇರಂಗಿಲ್ಲ, ಒಮ್ಮೆ ಡ್ರೈವಿಂಗ್ ಲೈಸೆನ್ಸ್ ಇರಂಗಿಲ್ಲ ನಿಮ್ದು ಡ್ರೈವರ್ದು. ಸೊ ಹಂಗಿದ್ದಾಗ ಓನರ್ ಇಸ್ ಪರ್ಸನಲ್ ಲಯಬಲ್. ಸೊ ಓನರ್ ಪರ್ಸನಲ್ ಲಯಬಲ್ ಇದ್ದಾಗ ಅವ್ನ ಏನ್ ಪ್ರಾಪರ್ಟಿ ಇದೆ ಅದೆಲ್ಲ ಕೋರ್ಟ್ ಅಟ್ಯಾಚ್ ಮಾಡ್ತದೆ. ಅಟ್ಯಾಚ್ ಮಾಡಿ ಆಕ್ಷನ್ ಮಾಡಿ ಸೇಲ್ ಮಾಡಿ ಅದು ಬಂದಂತ ದುಡ್ಡಲ್ಲಿ ಇವನಿಗೆ ಪರಿಹಾರ ಕೊಡ್ತದೆ. ದಟ್ ಇಸ್ ದಿ ಲಾ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಟರೈಸ್ ಡಾಕ್ಯುಮೆಂಟ್ಸ್ ಮತ್ತು ಸೇಲ್ ಡೀಡ್ಸ್, ರಿಜಿಸ್ಟರ್ಡ್ ಸೇಲ್ ಡೀಡ್ಸ್ ಈ ಎರಡರಲ್ಲಿ ಯಾವ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ತೈತೆ ಸರ್? ನೀವು ಸೇಲ್ ಡೀಡ್ ಮಾಡಿದ್ರಿ ಅಂದ್ರೆ ಇಟ್ ಮಸ್ಟ್ ಬಿ ಕಂಪಲ್ಸರಿ ರಿಜಿಸ್ಟರಬಲ್ ಡಾಕ್ಯುಮೆಂಟ್. ಅದು ಆಸ್ ಪರ್ ಸೆಕ್ಷನ್ 17 ಆಫ್ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್.
ಸೊ ಹಂಗಿದ್ದಾಗ ನಿಮ್ ಕಡೆ ಐದರ್ ಒರಿಜಿನಲ್ ಸೆಲ್ ಇದ್ರೆ ದಟ್ ಇಸ್ ದ ಪ್ರೈಮರಿ ಡಾಕ್ಯುಮೆಂಟ್. ಏನಾದ್ರು ಒಂದ್ ವೇಳೆ ನಿಮ್ದು ಒರಿಜಿನಲ್ ಸೆಲ್ ಲೀಡ್ ಏನಾದ್ರು ಕಳೆದೋಗಿದ್ರೆ ಮಾಡಿದ್ರೆ ಯು ಕ್ಯಾನ್ ಅಬ್ಟೈನ್ ದ ಸರ್ಟಿಫಿಕೇಟ್ ಕಾಪಿ. ನೀವು ಒಂದು ಅದರಿಂದ ದೃಢೀಕೃತ ನಕಲನ್ನ ಪಡೆದುಕೊಳ್ಬಹುದು. ದೃಢೀಕೃತ ನಕಲು ಇಟ್ ಇಸ್ ಸೆಕೆಂಡರಿ ಎವಿಡೆನ್ಸ್. ಸೊ ನೋಟ್ರೈಸ್ಡ್ ಅದಕ್ಕಂತ ವ್ಯಾಲಿಡಿಟಿ ಬರಲ್ಲ. ಐದರ್ ನಿಮ್ ಕಡೆ ಒರಿಜಿನಲ್ ಸೀಲ್ ಲೀಡರ್ ಇರ್ಬೇಕು, ಒಂದು ಒರಿಜಿನಲ್ ಸೀಲ್ ಲೀಡರ್ ಕಳೆದು ಹೋಗಿದ್ರೆ ನಿಮ್ ಕಡೆ ಒಂದು ಅದ್ರ ದೃಢೀಕೃತ ನಕಲು ಇರಬೇಕು. ನೀವು ಸಬ್ ರಿಜಿಸ್ಟರ್ ಆಫೀಸ್ನಿಂದ ಅದ್ರ ಒಂದು ಸರ್ಟಿಫಿಕೇಟ್ ಕಾಪಿ ತಕೋಬಹುದು. ಸರ್, ಒಂದು ಪ್ರಶ್ನೆ ಇದೆ ಸರ್. ಖಾಲಿ ಚೆಕ್ ಅನ್ನು ನೀಡುವುದು ಸರಿಯೇ? ಖಾಲಿ ಚೆಕ್ ಈಗ ಹಣ ಅಮೌಂಟ್ ಅನ್ನ ತಗೊಳ್ಳೋ ಅಂತ ಸಂದರ್ಭದಲ್ಲಿ ನೀವು ಖಾಲಿ ಚೆಕ್ ಕೊಡ್ರಿ ಅಂತ ಹೇಳ್ತಾರೆ ಸಾಲ ಕೊಡೋನು. ಆ ಸಂದರ್ಭದಲ್ಲಿ ಅಲ್ಲಲ್ಲ, ನೀವು ದಟ್ ಇಸ್ ನೋನ್ ಎಸ್ ಪೋಸ್ಟ್ ಡೇಟೆಡ್ ಚೆಕ್. ಅದು ನೀವು ಅಮೌಂಟ್ ಅನ್ನ ಸ್ಪೆಸಿಫೈ ಮಾಡಿ ಬರೆದು ಕೊಟ್ರೆ ಏನ್ ತೊಂದರೆ ಇಲ್ಲ. ಖಾಲಿ ಚೆಕ್ ಕೊಟ್ರೆ ಮತ್ತೆ ಅವ್ನ ಮನಸ್ಸಿಗೆ ಬಂದ್ರೆ ಬರ್ಕೋತಾನ ಅವನು. ಓಕೆ. ಅಲ್ಲ, ಈಗ ನೀವು ಸಹಿ ಮಾಡಿ ಕೊಟ್ಟಿರ್ತೀರ, ಅವ್ನ ಮನಸ್ಸಿಗೆ ಬಂದ್ರೆ ಬರ್ಕೋತಾನೆ, ಅವಾಗ ತೊಂದರೆ ಆಗ್ತದೆ. ನೀವು ಅದು ಏನಿದೆ ನಿಮ್ದು ಚೆಕ್ ಅಮೌಂಟ್ ಬರೆದು ಕೊಟ್ರೆ ಪೋಸ್ಟ್ ಡೇಟೆಡ್ ಚೆಕ್ ಆಗ್ತದೆ ಅಷ್ಟೇ. ಅದು ಖಾಲಿ ಚೆಕ್ ಕೊಟ್ರೆ ಅದನ್ನ ದುರುಪಯೋಗ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಅಮೌಂಟ್ ಬರ್ಕೊಡುವಂತದ್ದು ಒಳ್ಳೇದು. ಹೌದು, ಅಮೌಂಟ್ ಬರ್ದಾಗ ನೀವು ಸ್ಪೆಸಿಫೈ ಒಂದು ನಿರ್ದಿಷ್ಟ ಮೊತ್ತ ಅಂತ ಇರ್ತದಲ್ಲ. ನೀವು ಅಮೌಂಟ್ ಬರಲಿಲ್ಲ ಅಂದ್ರೆ ದೇರ್ ಇಸ್ ಚಾನ್ಸ್ ಆಫ್ ಮಿಸ್ಯೂಸ್. ಮತ್ತೆ ಬಹಳ ಪ್ರಕರಣದಲ್ಲಿ ದುರುಪಯೋಗ ಆಗ್ತದೆ. ಸರ್, ಇದ್ರ ರಿಲೇಟೆಡ್ ಒಂದು ಕ್ವಶನ್ ಸರ್. ಅವ್ರು ಇವಾಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ ಅಂತ ಕಂಪ್ಲೇಂಟ್ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಬೇಕಾದಂತ ಲೈಸೆನ್ಸ್ ಮಸ್ಟ್ ಅಂಡ್ ಶುಡ್ ಇರ್ಲೇಬೇಕಲ್ವಾ ಸರ್? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ ಅಂದಾಗ ಇನ್ಸ್ಟಿಟ್ಯೂಟ್ ಇವಾಗ ನನ್ನ ಹತ್ರ ಲೈಸೆನ್ಸ್ ಇದೆ ಅಂತ ಕ್ರಾಸ್ ಆಫ್ PW1 ಮಾಡ್ಬೇಕಾದ್ರೆ ಅವರು ಅದನ್ನ ರೆಫ್ಯೂಸ್ ಮಾಡಲಿಲ್ಲ, ನನ್ನ ಹತ್ರ ಏನಾದ್ರೂ ಇಲ್ಲ ಅಂದ್ರೆ ಅದು ಕೋರ್ಟ್ ಯಾವ ತರ ಪ್ರಿಸಂಪ್ಷನ್ ತಗೊಳುತ್ತೆ ಸರ್? ನೋಡ್ರಿ, ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದಿ ಕಂಪ್ಲೇನೆಂಟ್ who claims that he is the financial institution. So financial institution ದ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಇದ್ರೆ the burden of proof lies on him. He has to produce. ಒಂದ್ ವೇಳೆ ಅವನು ದಾಖಲೆನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ವಿಫಲ ಆದಂದ್ರೆ the court can draw adverse presumption, adverse inference. At the meantime, so ಅವನ ಇದ್ದಿದ್ರೆ because that document in his possession, so ಆ ದಾಖಲೆ ಒಂದ್ ವೇಳೆ ಇದ್ದಿದ್ರೆ ಅದು ಅವನ ಕಬ್ಜಾದಲ್ಲಿ ಇರ್ತದೆ, ಅವನು ಪ್ರೊಡ್ಯೂಸ್ ಮಾಡ್ಬೇಕು. ಅವನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ವಿಫಲ ಆದ ಅಂದ್ರೆ the court can draw adverse inference and his suit will be dismissed. ಓಕೆ. ಆಮೇಲೆ ಇನ್ನೊಂದನ್ನು ಅವರು ಮೆನ್ಷನ್ ಮಾಡಿರ್ತಾರೆ ಸರ್. ನಾನೀಗ IT ಕಟ್ತಾ ಇದ್ದೀನಿ ಅಂತ. IT ಕಟ್ಟುವಂತ ಸಮಯದಲ್ಲಿ ಅವ್ರಿಗೇನು ಲಾಸ್ ಆಫ್ ಇನ್ಕಮ್ ಮತ್ತೆ ಪ್ರಾಫಿಟ್ ಎರಡೂ ತೋರಿಸ್ಬೇಕಾಗಿರುತ್ತೆ. ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ, ನಾನು ಸೋ ಅಕೌಂಟ್ ಇಂದ ನಾನು ಇಷ್ಟು ಕೊಟ್ಟಿದ್ದೆ, ನಾನು ಮಿಸಸ್ ಅಕೌಂಟ್ ಇಂದ ಇಷ್ಟು ಕೊಟ್ಟಿದ್ದೆ ಅಂತ ಹೇಳಿದ ಪಕ್ಷದಲ್ಲಿ ಆ IT ರಿಟರ್ನ್ಸ್ ಅಲ್ಲಿ ಅದೆಲ್ಲ ತೋರಿಸಲೇಬೇಕಾಗುತ್ತಲ್ಲ ಸರ್? ಅದನ್ನು ಕೋರ್ಟ್ ಕನ್ಸಿಡರ್ ಮಾಡುತ್ತಾ? ಹೌದು, ಮಾಡ್ತದೆ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಯಾವುದೇ ಒಂದು ಅಮೌಂಟ್ 20,000 ರೂಪಾಯಿಗಿಂತ ಹೆಚ್ಚು ವ್ಯವಹಾರ ಇದ್ರೆ ಇಟ್ ಶುಡ್ ಬಿ ಐದರ್ ಥ್ರೂ DD ಆರ್ ಚೆಕ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ. ಆ 20,000ಕ್ಕಿಂತ ಕೆಳಗಿದ್ರೆ ಮಾತ್ರ ನೀವು ಕ್ಯಾಶ್ ದಲ್ಲಿ ಕೊಡಬಹುದು. 20,000 ರೂಪಾಯಿಗಿಂತ ಹೆಚ್ಚಿನ ವ್ಯವಹಾರಗಳಿದ್ರೆ ಐದರ್ ಇಟ್ ಶುಡ್ ಬಿ ಗಿವನ್ ಇನ್ ದ ಫಾರ್ಮ್ ಆಫ್ ಚೆಕ್ ಆರ್ DD. ಆ ರೀತಿ ಕೊಟ್ಟಿಲ್ಲ ಅಂದ್ರೆ ಅದು ಆರೋಪಿಗೆ ಒಂದು ಒಳ್ಳೆ ಗುಡ್ ಡಿಫೆನ್ಸ್ ಆಗ್ತದೆ. ಓಕೆ ಸರ್. ಸರ್, ಈಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ತೋರಿಸ್ತಾ ಇದಾರೆ, ಅದನ್ನು ನಾವು IT ಅಲ್ಲಿ ಕೇಳ್ಬೋದಲ್ವಾ ಸರ್? ನೀವು ಈ ತರ ಆನ್ಲೈನ್ ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದೀರಾ, ಇದನ್ನ IT ಅಲ್ಲಿ ತೋರಿಸಿದಾರ ಅನ್ನೋ ಒಂದು ಕ್ವಶನ್ ನಾವು ರೈಸ್ ಮಾಡ್ಬೋದಲ್ಲ ಸರ್? You can put a question in the cross examination. Thank you sir. ಸರ್, ಚೆಕ್ ಬೌನ್ಸ್ ವಿಚಾರದಲ್ಲಿ ಒಂದು ಪ್ರಶ್ನೆ ಇದೆ ಸರ್. ಏನು ಅಂತಂದ್ರೆ, ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನೋಟಿಸ್ ಅನ್ನ ಲಾಯರ್ ಕಡೆಯಿಂದಾನೇ ಕಳಿಸ್ಬೋದಾ ಅಥವಾ ಯಾರು ಚೆಕ್ ಅನ್ನ ಪಡ್ಕೊಂಡಿರ್ತಾನೆ ಆಗ ಆ ವ್ಯಕ್ತಿ ತನ್ನ ವೈಯಕ್ತಿಕವಾಗಿ ಒಂದು ನೋಟಿಸ್ ಅನ್ನ ಕೊಡ್ಬೋದಾ? ಈಗ ಎಲ್ಲೂ ಕಾನೂನಲ್ಲಿ ಅಡ್ವೊಕೇಟ್ ಇಟ್ಕೋಬೇಕಂತ ಎಲ್ಲೂ ಇಲ್ಲ. ಅಡ್ವೊಕೇಟ್ ಯಾಕೆ ಕಾಮನ್ ಜನ ಇಟ್ಕೋತಾರೆ ಅಂದ್ರೆ ದೇ ಆರ್ ನಾಟ್ ವೆಲ್ ವರ್ಸ್ ವಿತ್ ದಿ ಲಾ, ದೇ ಆರ್ ನಾಟ್ ವೆಲ್ ವರ್ಸ್ ವಿತ್ ದಿ ಪ್ರೊಸೀಜರ್. ಹಂಗಿರೋದ್ರಿಂದ ವಕೀಲರ ನೆರವನ್ನ ಪಡ್ಕೋತಾರೆ. ವಕೀಲರಿಗೆ ವಕಾಲತನ್ನ ಕೊಟ್ಟು ತಮ್ಮ ಪರವಾಗಿ ನ್ಯಾಯಾಲಯದಲ್ಲಿ ಹಾಜರಾಗ್ಲಿಕ್ಕೆ ಇವರು ಒಂದು ಆಥರೈಸೇಷನ್ ಕೊಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಪರ್ಸನಲ್ ಆಗಿನೇ ದೇ ಅಪಿಯರ್ ಬಿಫೋರ್ ದ ಕೋರ್ಟ್ ಇನ್ ಪರ್ಸನ್.
ಅನೇಕ ಜನ ಯಾರು ಕೆಲವ್ರಿಗೆ ಆಸಕ್ತಿ ಇದೆ, ಕಾನೂನನ್ನ ತಿಳ್ಕೊಂಡಿದ್ದಾರೆ, ಅವರು ವಕೀಲರ ನೆರವಿಲ್ದೇನೆ ಅವರು ಸ್ವತಃ ಇನ್ ಪರ್ಸನ್ ನ್ಯಾಯಾಲಯಕ್ಕೆ ದಾವೆಯನ್ನು ಹಾಕ್ತಾರೆ, ನ್ಯಾಯಾಲಯದಲ್ಲಿ ಅವರು ರಿಪ್ರೆಸೆಂಟ್ ಮಾಡ್ತಾರೆ, ಕೇಸನ್ನು ಕೂಡ ನಡೆಸ್ತಾರೆ. ಹಂಗೆ ಲೀಗಲ್ ನೋಟಿಸ್ ಅನ್ನ ವಕೀಲರೇ ಕೊಡ್ಬೇಕಂತೇನಿಲ್ಲ. ಇವನ್ ಇಫ್ ದ ಕಂಪ್ಲೇನೆಂಟ್ ಗಿವ್ಸ್ ಇನ್ ಪರ್ಸನ್, ತಾನು ಸ್ವತಃ ವೈಯಕ್ತಿಕ ಕೊಟ್ಟರು ಕೂಡ, ಬಟ್ ಅವನ್ನೆಲ್ಲ ಈ ಕಾನೂನು ನೋಟಿಸ್ ಇರಬೇಕಾದಂತ ಎಲ್ಲ ಅಂಶಗಳು ಅದರಲ್ಲೇ ಅವು ಬರೆದಿರ್ಬೇಕು. ಕಾರಣ ಅದೇ ಡೇಟ್ ಆಫ್ ಇಶ್ಯೂ ಆಫ್ ಚೆಕ್ ಇರ್ಬೋದು, ಅದು ಯಾಕೆ ಬೌನ್ಸ್ ಆತ ಅಂದಿರ್ಬೋದು, ಯಾವ ಕಾರಣಕ್ಕೆ ಬೌನ್ಸ್ ಆಯ್ತು, ಏನ್ ಇನ್ಸಫಿಷಿಯಂಟ್ ಫಂಡ್ ಅಂತ ಆಯ್ತಾ, ಅಕೌಂಟ್ ಕ್ಲೋಸ್ಡ್ ಅಂತ ಆಯ್ತಾ, ಅಥವಾ ಸಿಗ್ನೇಚರ್ ಡಿಫರ್ಸ್ ಅಂತ ಆಯ್ತಾ, ಅಥವಾ ಪೇಮೆಂಟ್ ಸ್ಟಾಪ್ಡ್ ಅಂತ ಆಯ್ತಾ, ಸೊ ಯಾವ ಕಾರಣಕ್ಕಾಗಿ ಆ ಚೆಕ್ ಬೌನ್ಸ್ ಆಗಿದೆ, ಇದೆಲ್ಲ ಮಟೀರಿಯಲ್ ಮಾಹಿತಿಗಳನ್ನ ಆತ ನೋಟಿಸ್ ಅಲ್ಲಿ ಹೇಳಿದ್ದ ಅಂದ್ರೆ ಇವನ್ ಇಫ್ ಇ ಗಿವ್ಸ್ ಇನ್ ಎ ಪರ್ಸನಲ್ ಕೆಪಾಸಿಟಿ ದಟ್ ಹೋಲ್ಡ್ಸ್ ಗುಡ್. ಓನ್ಲಿ ಏನು ಅದು ಯಾಕೆ ಇಟ್ಟಿದ್ದಾರೆ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಆಡಿ ಆಲ್ಟ್ರಮ್ ಪಾರ್ಟಮ್. ಒನ್ ಶುಡ್ ನಾಟ್ ಬಿ ಕಂಡೇಮ್ಡ್ ಅನ್ಹರ್ಡ್. ಈಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನಾವು ಕಾನೂನು ಪ್ರಕ್ರಿಯೆಯನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನು ವಿಷಯ ಅಂತ ಮನಗಾಣಿಸ್ಬೇಕು ಮತ್ತು ಆತ ತನ್ನನ್ನು ತಾನು ಪ್ರತಿರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶವನ್ನ ಕೊಡಬೇಕು ಅನ್ನೋದನ್ನೇ ಉದ್ದೇಶ. ಸೊ ಆದ್ರಿಂದ ಈಗ ಚೆಕ್ ಬೌನ್ಸ್ ಆದ ನಂತರ ಫ್ರಮ್ ದಟ್ ಡೇಟ್ ವಿದಿನ್ 30 days that complainant has to issue notice either himself or through his counsel. ಸೊ ಅಲ್ಲಿ ಹೋಗಿ ಅದು ರಿಸೀವ್ಡ್ ಆದ್ಮೇಲೆ within 15 days he has to file a private complaint before the judicial magistrate under section 200 of CRPC. ಓಕೆ, ಮುತ್ತಪ್ಪ ಕಾಂಬಳೆ ಅವರೇ ಪ್ರಶ್ನೆ ಏನಾದ್ರು ಇದೆಯಾ? ಪ್ರಶ್ನೆ ಇದೆ ಸರ್ ನಮ್ದು. ಹೇಳಿ, ಪ್ರಶ್ನೆ ಕೇಳಿ. ಸರ್ ಇದು ಚೆಕ್ ಬೌನ್ಸ್ದಲ್ಲಿ ಈಗೆಲ್ಲ ಪ್ರೊಸೀಜರ್ ಹೇಳಿದ್ರಿ, ಪ್ರೊಸೀಜರ್ ಎಲ್ಲ ಮುಗ್ದ ಸರ್. ಎಂಡ್ ಪಾಯಿಂಟ್ ರೀ ಅಲ್ಲಿ ಎವಿಡೆನ್ಸ್ ಬಂದ ಸರ್. ಎವಿಡೆನ್ಸ್ ದಾಗ ಬೇಲ್ ತಗೊಂಡಾನ ಸರ್ ಆರೋಪಿ ಬೇಲ್ ತಗೊಂಡಾನು. ಅದ ಸಾಕ್ಷಿಗೆ ಬಂದ ಸರ್. ಸಾಕ್ಷಿಗೆ ಬಂದ್ರು ಕೂಡ ಏನಪ್ಪಾ ಅಂತಂದ್ರ ಅಟೆಂಡ್ ಆಗ್ತಾ ಇಲ್ಲ. ನಮ್ ಪರ ಲಾಯರ್ ಏನ್ ಮಾಡಂತ ಅಂತಂದ್ರ ಡಿಲೇ ಮಾಡ್ತಾ ಇದ್ದಾನೆ ಸರ್. ಅದಕ್ ಮುಂದಿನ ಪ್ರೊಸೀಜರ್ ಏನ್ ಸರ್? ಅಟೆಂಡ್ ಮಾಡಿಲ್ಲ ಅಂದ್ರೆ ವಾರಂಟ್ ಮಾಡಿಸಿ, NBW ಮಾಡಿಸಿ. NBW ಸರ್ 2021 ಕೇಸ್ ಇದು. 21ರಿಂದ ಇಲ್ಲಿ ತಕ NBW ಸರ್ ನಾನ್ ವೇಲಿಬಲ್ ವಾರಂಟ್ ಇದ್ದಾಗ ನಾವು ಅಟೆಂಡ್ ಆಗಿಲ್ಲ ಸರ್. ಮತ್ ನಾ SP ನಾನ್ ವೇಲಿಬಲ್ ವಾರಂಟ್ ಆದಾಗ ಏನಾಗಿತ್ತು ಅಂತಂದ್ರ ಅವ ಬಂದು ಜಾಮೀನ್ ತಗೊಂಡಾನ ಸರ್. ಜಾಮೀನ್ ತಗೊಂಡ ತಕ್ಷಣ ಎವಿಡೆನ್ಸ್ ಐತ್ರಿ, ಎವಿಡೆನ್ಸ್ಗೂ ಬರ್ತಾ ಇಲ್ಲ ಸರ್. ಎವಿಡೆನ್ಸ್ ಇದ್ದಾಗೂ ಬರ್ತಾ ಇಲ್ಲ ಅಂತಂದ್ರ ಮತ್ ನಾನ್ ವೇಲಿಬಲ್ ವಾರಂಟ್ ಆಗಿ ಸರ್ ಅವ. ನಾನ್ ಬೇಲೇಬಲ್ ವಾರಂಟ್ ಆದಾಗ ಅವ್ನು ಬಂದಿಲ್ಲ ಅಂದ್ರೆ ನೀವು ಕೋರ್ಟ್ಗೆ ಅವನ್ ಬೇಲ್ ಬಾಂಡ್ ಅನ್ನ ಕ್ಯಾನ್ಸಲ್ ಮಾಡಿ ಅವನ ವಿರುದ್ಧ ಮತ್ತು ಶ್ಯೂರಿಟಿ ವಿರುದ್ಧ ಶ್ಯೂರಿಟಿ ಬೇಲ್ ಬಾಂಡ್ ಫಾರ್ಫಿಟ್ ಮಾಡಿ ಮುಟ್ಗೋಲ್ ಮಾಡಿ, ಸೊ ಶ್ಯೂರಿಟಿ ವಿರುದ್ಧನೂ ಒಂದು ಮಿಸ್ ಕೇಸ್ ದಾಖಲು ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಅವನು ಶ್ಯೂರಿಟಿ ಇದ್ದವನು ಅವ್ನು ಪ್ರತಿ ಡೇಟ್ಗೆ ಹಾಜರುಪಡಿಸ್ತೀನಿ ಮತ್ತು ಅವನಿಗೆ ಒಂದು ಇಂತಿಷ್ಟು ಮೊತ್ತನ ಬಾಂಡ್ ಬರೆದು ಕೊಟ್ಟಿರ್ತಾನೆ. ಸೊ ಆ ಬಾಂಡ್ ಫಾರ್ಫಿಟ್ ಮಾಡ್ಲಿಕ್ಕೆ ನೀವು ಶ್ಯೂರಿಟಿ ವಿರುದ್ಧ ಒಂದು ಮಿಸ್ ಕೇಸ್ ಅನ್ನ ದಾಖಲು ಮಾಡಿಸಬಹುದು ನಿಮ್ಮ ವಕೀಲರ ಮುಖಾಂತರ. ಸರ್ ಇನ್ನೊಂದು ಅವನ್ ಪ್ರಾಪರ್ಟಿಗೆ ಬರ್ದೇ ಇದ್ದಾಗ ಅವ್ನ ಪ್ರಾಪರ್ಟಿಗೆ ಏನಾದ್ರು ನಾವು ಇದನ್ನ ಮಾಡ್ಬೋದೇನ್ ಸರ್? ಅದು ಪ್ರೊಕ್ಲಮೇಷನ್ ಆಗ್ಬೇಕಂಗಾದ್ರೆ ಅವನೊಬ್ಬ ಘೋಷಿತ ಅಪರಾಧಿ ಅಂತ ಆಗ್ಬೇಕು, ತಲೆಮರೆಸಿಕೊಂಡ ಅಪರಾಧಿ ಅಂತ ಪ್ರೊಕ್ಲಮೇಷನ್ ಆಗ್ಬೇಕು. ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಹೋಗ್ಲಿಕ್ಕೆ ಬರ್ತದೆ. ಈಗ ಬೇಲ್ ತಗೊಂಡ ತಕ್ಷಣ ಸರ್ ಎವಿಡೆನ್ಸ್ ಐತ್ರಿ, ಎವಿಡೆನ್ಸ್ ಒಟ್ಟ ಬರ್ತಾ ಇಲ್ಲ ಸರ್. ಒಟ್ಟ ಬೇಲ್ ಬಾಂಡ್ ಕ್ಯಾನ್ಸಲ್ ಮಾಡಿಸಿ ಶ್ಯೂರಿಟಿ ವಿರುದ್ಧ ಒಂದು ಮಿಸ್ ಕೇಸ್ ಮಾಡಿಸಿ. ಶ್ಯೂರಿಟಿ ಕೊಟ್ಟಿರ್ತಾನೆ, ಶ್ಯೂರಿಟಿ ಇದ್ದವನು ಒಂದು ಬಾಂಡ್ ಬರೆದು ಕೊಟ್ಟಿರ್ತಾನೆ ಕೋರ್ಟ್ಗೆ, ಅವನ ಪ್ರತಿ ದಿನಾಂಕ ಹಾಜರುಪಡಿಸ್ತೀನಿ ಅಂತ. ಈಗ ಹಾಜರುಪಡಿಸಲು ವಿಫಲ ಆಗಿದ್ದಾನೆ. ಸೊ ಹಿಂಗಾಗಿ ನೀವು ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡು ಆ ಶ್ಯೂರಿಟಿ ಬಾಂಡ್ ಅನ್ನ ಕ್ಯಾನ್ಸಲ್ ಮಾಡಿ ಅಷ್ಟು ಮೊತ್ತವನ್ನ ಶ್ಯೂರಿಟಿ ಕಡೆಯಿಂದ ವಸೂಲು ಮಾಡ್ಲಿಕ್ಕೆ ಶ್ಯೂರಿಟಿ ವಿರುದ್ಧ ಒಂದು ಮಿಸ್ ಕೇಸ್ ಮಾಡಿಸಿ ನಿಮ್ಮ ವಕೀಲರ ಮುಖಾಂತರ. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಸರ್. ಒಂದ್ ನಿಮಿಷ, ಇದೇ ಕ್ವಶನ್ ಅಲ್ಲಿ ಕಂಟಿನ್ಯೂಸ್ ಸರ್. ಶ್ಯೂರಿಟಿ ಇದು ಪ್ರಾಪರ್ಟಿ ಏನಾದ್ರು ಶ್ಯೂರಿಟಿ ಕೊಟ್ಟಿದ್ರೆ ಓಕೆ, ಸಪೋಸ್ ಕ್ಯಾಶ್ ಶ್ಯೂರಿಟಿ ಆಗಿದ್ರೆ ಏನ್ ಮಾಡೋದು ಸರ್? ಮುಟ್ಕೊಳ್ಕೊಂಡ್ಬಿಡೋದು, ಫಾರ್ಫಿಟ್ ಮಾಡ್ಕೊಂಡ್ಬಿಡ್ತದೆ ಕೋರ್ಟು. ಓಕೆ, ಕ್ಯಾಶ್ ಶ್ಯೂರಿಟಿ ಎಷ್ಟು ಇರ್ತದೆ ಅಷ್ಟೆಲ್ಲ ಕೋರ್ಟ್ ಮುಟ್ಕೊಳ್ಕೊಂಡ್ಬಿಡ್ತದೆ. ಹಲೋ, ಕೇಳಿ, ಪ್ರಶ್ನೆ ಕೇಳಿ ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್. ನಮ್ಮ ಗ್ರಾಮ ಪಂಚಾಯತಿ ಅಡಿಯಲ್ಲಿ 20 SC ST 25% ಏನಪ್ಪಾ ಅಂತಂದ್ರೆ ಹಣ ದುರ್ಬಳಕೆ ಆಗಿದೆ ಸರ್. ದುರ್ಬಳಕೆ ಆದದನ್ನ ನಾ CRCL ಕಂಪ್ಲೀಟ್ ಮಾಡಿದಾಗ ಅದೇ 2 ಜನರ ಮ್ಯಾಗ ಏನಾಗೈತೆ ಅಂತಂದ್ರ ಆರೋಪಿಗಳು ಸಾಬೀತ್ ಆಗೈತೆ ಸರ್. ಸಾಬೀತ್ ಆದ್ರೂ ಕೂಡ ಅವ್ರ ಮ್ಯಾಗ ಆಕ್ಷನ್ ಆಗ್ತಾ ಇಲ್ಲ ಸರ್. ಆಕ್ಷನ್ ಆಗಿದ್ರೆ ನೀವು ಸಂಬಂಧಪಟ್ಟ ಇಲಾಖೆಗೆ, ಪೊಲೀಸ್ ಠಾಣೆಗೆ ದೂರು ಕೊಡಿ.
ಈ ಪೊಲೀಸ್ ಠಾಣೆನೂ ತಗೊಂಡಿಲ್ಲ ಸರ್, PSI ತಗೊಂಡಿಲ್ಲ, CPI ತಗೊಂಡಿಲ್ಲ, DYSP ತಗೊಂಡಿಲ್ಲ, SP ತಗೊಂಡಿಲ್ಲ ಸರ್. ಹಂಗಾರೆ ನೀವು ನ್ಯಾಯಾಲಯದ ಮುಂದೆ ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ಅಂಡರ್ ಸೆಕ್ಷನ್ 2.5 CRPC ಕೆಳಗೆ. ಈ ಕಾನೂನು ಅರಿವು ಸೇವಾ ಕೇಂದ್ರಕ್ಕೆ ಹೋಗಿದ್ನಿ ಸರ್. ಅವ್ರ ಏನಪ್ಪಾ ಅಂತಂದ್ರ ಇದು ನೌಕರರ ಭ್ರಷ್ಟಾಚಾರ ಇರೋದ್ರಿಂದ ಏನಪ್ಪಾ ಅಂತಂದ್ರ ಹೈಕೋರ್ಟ್ ರಿಟ್ ಹಾಕಣತ್ತಾರ ಸರ್. ಹೈಕೋರ್ಟ್ ಹಾಕುವಂತ ರಿಟ್ಗೆ ಅಂತಂದ್ರ ವಕೀಲ್ ನಡ್ಬೇಕಾದ್ರ ಆ ಸ್ಟೆಬಿಲಿಟಿ ನಮ್ಮಲ್ಲಿ ಇಲ್ರಿ. ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿ. ಅವ್ರ ಲೋಕಾಯುಕ್ತ ಭೇಟಿ ಆದಾಗ ಇದು ಪರ್ಫೆಕ್ಟ್ ನಮ್ಗ ಇದು ರೊಕ್ಕ ತಿಂದಾರ ಅನ್ನೋದು ಬೇಕನ್ನತ್ತಾರ. ಅವ್ರು ಸರಿಯಾಗಿ ಬಳಕೆ ಕಂಪ್ಲೇಂಟ್ ಮಾಡ್ರಿ. ಮಾಡಿಲ್ಲ. ಅಥವಾ ಇವರು ಸರ್ ಪೊಲೀಸರು ಕೇಸ್ ದಾಖಲು ಮಾಡ್ಕೊಂಡಿಲ್ಲ ಅನ್ನೋದಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಅಂತ ಇದೆ ಬೆಂಗಳೂರಿನಲ್ಲಿ, ವಿವಿ ಟವರ್ದಲ್ಲಿ. ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಒಂದು ದೂರು ಕೊಡಿ. ADGP ದಿಂದ ಆದೇಶ ಆಗಿ ಸರ್ 2 ಮಂದಿ ಮ್ಯಾಗ ಆಕ್ಷನ್ ಮಾಡಂತ ಹೇಳಿ ಆಗೈತಿ. ಬಟ್ ಅದ CO ಅವರು ಏನ್ ಅಂತಂದ್ರ ಒಂದು ಕೆಲವೊಂದಿಷ್ಟು ವಾಗ್ದಾನ ಹಾಕಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಎಂಡ್ ಮಾಡ್ಯಾರ ಸರ್. ಅವ್ರು ಅದಕ್ಕೆ ಮುಂದಿನ ಪ್ರೊಸೀಜರ್ ಅದನ್ನ ನೀವು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಗೌರ್ಮೆಂಟ್ ಅವ್ರಿಗೆ ಬರೀರಿ. ಇಲ್ಲಿ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಚೀಫ್ ಸೆಕ್ರೆಟರಿ ಬರ್ಬೇಕು ಸರ್. ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಬರೀರಿ ಮತ್ತು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಗೌರ್ಮೆಂಟ್ ಕಂಪ್ಲೇಂಟ್ ಮಾಡಿ. ಇಮಿಡಿಯೇಟ್ ಆಗುವಂತದ್ದು ಏನ್ ನ್ಯಾಯಾಲಯದಲ್ಲಿ ಏನಾದ್ರೂ ದಾರಿ ಇದೈತನ್ ಸರ್? ಹಂಗಾರೆ ನ್ಯಾಯಾಲಯಕ್ಕೆ ಹೋಗ್ಬೇಕಂದ್ರೆ ಅಂತ ಪ್ರೈವೇಟ್ ಕಂಪ್ಲೇಂಟ್ ಆಗ್ಬೇಕು. ಪ್ರೈವೇಟ್ ಕಂಪ್ಲೇಂಟ್ ನಮ್ಗ ಸರ್ಕಾರಿ ವಕೀಲರ ಇರ್ತಾರಲ್ರಿ ಸರ್. ನಮ್ಗ ಸರ್ಕಾರಿ ವಕೀಲರು ಬೇಕಾಗ್ಯಾರ ಸರ್. ನಮ್ಗ ಅವರಿಂದನ ಸರ್ಕಾರಿ ವಕೀಲರ ಬೇಕಾದ್ರೆ ನೀವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ಅಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇರ್ತದೆ, ಅಲ್ಲಿ ಹೋಗಿ ಬಿಟ್ಟು ನಿಮ್ಗೆ ಒಬ್ಬ ಉಚಿತ ವಕೀಲರ ನೆರವನ್ನು ಪಡ್ಕೊಳ್ಳಿ. ತಾಲೂಕಾ ಲೆವೆಲ್ ಹೋಗೇನ್ ಸರ್, ಡಿಸ್ಟಿಕ್ ಲೆವೆಲ್ ಹೋಗೇನ್ರಿ. ಅವ್ರ ಏನಪ್ಪಾ ಅಂತಂದ್ರ ಇಲ್ಲಿ ತಾಲೂಕಾ ಲೆವೆಲ್ ಕಳಿಸ್ರಿ, ತಾಲೂಕಾ ಲೆವೆಲ್ ದಿಂದ ಅವ್ರ ಏನ್ ಅನ್ನತ್ತಾರು ಧಾರವಾಡ ಹೈಕೋರ್ಟ್ ರಿಟ್ ಹಾಕಣತ್ತಾರ ಸರ್. ಅಲ್ಲ, ನಿಮ್ಗೆ ಹೈಕೋರ್ಟ್ ಅಲ್ಲಿ ಕೂಡ ನಿಮ್ಗೆ ಉಚಿತ ಕಾನೂನು ವಕೀಲರ ನೆರವಿದೆ. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಕೂಡ ಒಂದು ಉಚಿತ ಕಾನೂನು ನೆರವು ಸಮಿತಿ ಅಂತ ಇರ್ತದೆ ಹೈಕೋರ್ಟ್ ಅಲ್ಲೂ ಕೂಡ. ಇವನ್ ಸುಪ್ರೀಂ ಕೋರ್ಟ್ ಸರ್ 2 ದಿನ ಅಲ್ಲಿ ಹೋಗಿ ಅವರ ವಕೀಲರ ಸೇವೆಯನ್ನು ಪಡಿಬಹುದು. ಏನಾಗಿದೆ ಸರ್, 4 ವರ್ಷ ಆತ್ರಿ ಇದು ಡಿಲೇ. ಅಲ್ಲಿ ಆಗನ ಇಲ್ಲಿ ಆಗನ ಅಲ್ಲಿ ಆಗದ. ಸ್ಪೀಡ್ ಪ್ರೊಸೀಜರ್ ಏನಾದ್ರು ಇದ್ರೆ ಹೇಳ್ರಿ ಸರ್. ಇದೆಲ್ಲ ಹೇಳಿದ್ರೆ ಇವೆಲ್ಲ ಮಾಡಿ. ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಮಾಡಿ, ಲೋಕಾಯುಕ್ತಕ್ಕೆ ಮಾಡಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಪಂಚಾಯತ್ ರಾಜ್ ಮಾಡಿ, ಚೀಫ್ ಸೆಕ್ರೆಟರಿ ಕರ್ನಾಟಕ ಗೌರ್ಮೆಂಟ್ ಮಾಡಿ, ಮತ್ತು ಕೋರ್ಟ್ ಅಲ್ಲೂ ಕೂಡ ಪ್ರೈವೇಟ್ ಕಂಪ್ಲೇಂಟ್ ಮಾಡಿ. ಏನೇನು ಅವೈಲೇಬಲ್ ರೆಮಿಡೀಸ್ ಇದಾವೆಲ್ಲ ಮಾಡಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಸಾಯ್ತಾನಕ ಪ್ರಶ್ನೆ ಸರ್, ಇವಾಗ ನಂದೊಂದು ಕ್ವಶನ್ ಇದೆ ಸರ್. ಸರ್, ಇವಾಗ ಸಿವಿಲ್ ಸೂಟ್ಸ್ ಅಲ್ಲಿ ಹಿಂಗ ಒಂದು ಸೂಟ್ ಹಾಕ್ಬಿಟ್ಟು ಇವಾಗ ಹಾಕ್ತಾರೆ ಸರ್. ಈಗ ಡಿಕ್ಲರೇಷನ್ ಆಫ್ ಟೈಟಲ್ ಅಂಡ್ ಇಂಜೆಕ್ಷನ್ ಅಂತ ಹಾಕ್ಬಿಟ್ಟು ಇದ್ ಮಾಡ್ತಾರೆ ಸರ್. ಅದು ಪೊಸೆಷನ್ ಓನರ್ಶಿಪ್ ಅದು ಗೊತ್ತಾ ಸರ್? ಎಕ್ಸಾಕ್ಟ್ ಮೀನಿಂಗ್ ಟೈಟಲ್ ಏನ್ ಸರ್? ಟೈಟಲ್ ಅಂದ್ರೆ ಡಿಕ್ಲರೇಷನ್ ಆಫ್ ಟೈಟಲ್ ಅಂತಂದ್ರೆ ಏನ್ ಸರ್ ಮೀನಿಂಗ್ ಅಂತ? ಟೈಟಲ್ ಅಂದ್ರೆ ನಾನು ಆ ಜಮೀನಿನ ಆ ಸ್ವತ್ತಿನ ಮಾಲೀಕ ಅಂತ ಘೋಷಣೆ ಮಾಡಿ ಅಂತ. ಅಂದ್ರೆ ಸರ್ ನೀವು ಓನರ್ಶಿಪ್ ಅಂದ್ರೂ ಮಾಲೀಕರಲ್ವಾ ಸರ್? ಅಲ್ಲ, ಓನರ್ಶಿಪ್ ಓಕೆ, ಬಟ್ ಯು ಡಿಕ್ಲೇರ್ ಮೀ ಆಸ್ ದಿ ಲಾಫುಲ್ ಓನರ್ ಆಫ್ ದಟ್ ಪ್ರಾಪರ್ಟಿ ಅಂತ ನಿಮ್ದಿರ್ಬೇಕು, ನಿಮ್ದು ಪ್ಲೀಡಿಂಗ್ ಇರ್ಬೇಕು. ಅಂದ್ರೆ ಸರ್ ಪ್ಲೀಡಿಂಗ್ ಟು ದಟ್ ಇಫೆಕ್ಟ್. ಹಾ ಸರ್. ಐ ಆಮ್ ದಿ ಲಾಫುಲ್ ಓನರ್ and I am in peaceful possession and enjoyment of the suitful property. Sir. Declare me as the owner of that property and grant permanent injunction against the defendant and his men, fellow men, henchmen, permanently not to interfere or meddle with the possession of the property ಅಂತ ನಿಮ್ದು ಪ್ರೇಯರ್ ಇರಬೇಕು. ಹಾ ಸರ್. ಓನರ್ಶಿಪ್ ಟೈಟಲ್ ಬೋತ್ ಆರ್ ಸೇಮ್ ಸರ್? ಸೇಮ್. ಟೈಟಲ್ ಅಂದ್ರೆ ನೀವು ಆ ಸ್ವತ್ತಿನ ಮಾಲೀಕರಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ನಂದು ಇನ್ನೊಂದು ಕ್ವಶನ್ ಇದೆ. ಸೂಟ್ ಫಾರ್ ರಿಕವರಿ ಅಂತ ಹಾಕೊಂತೀವಲ್ಲ ಸರ್, ಈಗ ಎಕ್ಸಾಂಪಲ್ ಬ್ಯಾಂಕ್ ಸೂಟ್ಸ್ ಅಲ್ಲಿ 1 lakh in 2 lakhs ವರೆಗೂ ಸ್ಮಾಲ್ ಕಾಸಸ್ ಬರುತ್ತೆ. ಅಬೌವ್ 2 lakhs ಮೇಲೆ 2 lakhs to 20 lakhs ವರೆಗೂ ಸಿಟಿ ಸಿವಿಲ್ ಬರುತ್ತೆ ಸರ್, ಜ್ಯೂರಿಸ್ಡಿಕ್ಷನ್. ಸೊ ಅದ್ರಲ್ಲಿ ಈಗ ಪರ್ಟಿಕ್ಯುಲರ್ ಆಗಿ ಹೋದ್ರೆ ಇವಾಗ 20 lakhs ಒಳಗಡೆ ಇರೋದನ್ನು ಅದೆಲ್ಲ ಕಮರ್ಷಿಯಲ್ ಕೋರ್ಟ್ಗೆ ಬರುತ್ತೆ ಅಂತ ಹೇಳ್ತಾ ಇದಾರೆ. ಬಟ್ ಕಮರ್ಷಿಯಲ್ ಕೋರ್ಟ್ಗೆ ಬರೋ ಅಂತದ್ದು ಅಲ್ಲ ಸರ್ ಇದು ಸೂಟ್ ಫಾರ್ ರಿಕವರಿ, ನನಗ್ ಗೊತ್ತಿರೋ ಮಟ್ಟಿಗೆ. ಸೊ ಇದರಿಂದ ತುಂಬಾ ತೊಂದರೆ ಆಗ್ತಿದೆ. ಇವಾಗ ಕೇಸ್ ಫೈಲ್ ಮಾಡ್ಬೇಕಂದ್ರೆ 5 ಲಕ್ಷ ಇರುತ್ತೆ ಅನ್ಕೊಡಿ ಸರ್, ರಿಕವರಿ ಅಮೌಂಟ್ 5 lakhs ಥ್ರೋ ಬ್ಯಾಂಕ್ ಇಂದಾನೇ ಆಗಿರುತ್ತೆ.
ಇವಾಗ ಮಿಸ್ಗೈಡ್ ಮಾಡ್ತಾ ಇದಾರೆ ಸರ್. ಶಿರಸ್ತೆದವರನ್ನು ತಗೊಳೋದಕ್ಕೆ ರೆಡಿನೇ ಇಲ್ಲ. ಆಮೇಲೆ ವಾದ ಎಲ್ಲ ಮಾಡಾದ್ಮೇಲೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಅದಕ್ಕಿಂತ ಮುಂಚೆ ಮಾಡ್ಬೇಕಂದ್ರೆ ಇದು ತುಂಬಾ ತೊಂದರೆ ಆಗ್ತಾ ಇದೆ ಸರ್, ರಿಕವರಿ ಸೂಟ್ ಫೈಲ್ ಮಾಡ್ಬೇಕಾದ್ರೆ. ಇವಾಗ ಯು ಮೀಟ್ ದ ಸಿಟಿ ರಿಜಿಸ್ಟರ್ ಹತ್ರನೂ ಮಾತಾಡಿದೀವಿ ಸರ್. ರಿಜಿಸ್ಟರ್ಗೂ ನಾವು ರಿಜಿಸ್ಟರ್ ಹತ್ರ ಹೋಗಿ ಅವ್ರು ಕನ್ವೆ ಮಾಡಿ ಆಮೇಲೆ ಬಂದು ನಾವು ಫೈಲಿಂಗ್ ಮಾಡ್ಬೇಕಾಗ್ತಾ ಇದೆ ಈಗ. ಅಟ್ ಪ್ರೆಸೆಂಟ್ ಸಿಚುವೇಶನ್. ಅದನ್ನ ಒಂದ್ಸಲ ಸೆಟಲ್ ಮಾಡಿ ಇಶ್ಯೂ ಅನ್ನ. ಅಲ್ಲ, ಒಂದ್ಸಲ ಇಶ್ಯೂ ಸೆಟಲ್ ಆಗಿಬಿಟ್ರೆ ನೆಕ್ಸ್ಟ್ ಕೇಸ್ಗೆ ಏನ್ ತೊಂದರೆ ಆಗಲ್ಲ. ಒಂದ್ಸಲ ಅದು ಏನ್ ಕನ್ಫ್ಯೂಷನ್ ಇದೆ, ಆ ಕನ್ಫ್ಯೂಷನ್ ಕ್ಲಿಯರ್ ಆಗಲಿ. ಓಕೆ ಸರ್. ನೀವು ಸಿಟಿ ರಿಜಿಸ್ಟರ್ ಸಿಟಿ ಸಿವಿಲ್ ಕೋರ್ಟ್ ಅವ್ರನ್ನ ಭೇಟಿ ಆಗಿ. ಓಕೆ ಸರ್, ಥ್ಯಾಂಕ್ ಯು. Sir, one query. Sir, one Sir, one question, query sir. regarding competition. When conflict between fundamental rights and human rights, so then which is prevails, sir? ನಿಮ್ ಪ್ರಶ್ನೆ ಇನ್ನೊಂದು ಕೇಳಿ. ಮೂಲಭೂತ ಹಕ್ಕುಗಳು ಮತ್ತು ಮಾನವ ಹಕ್ಕುಗಳ ನಡುವೆ ಸಂಘರ್ಷವಿದ್ದಾಗ ಸರ್ ಯಾವ ನ್ಯಾಯಾಲಯ ಯಾವುದಕ್ಕೆ ಮನ್ನಣೆಯನ್ನು ಕೊಡ್ತದೆ? ನೋಡ್ರಿ, ಮಾನವ ಹಕ್ಕುಗಳು ಅಂದ್ರೆ 1945 ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ನಂತರ ವಿಶ್ವಸಂಸ್ಥೆ ಆರಂಭ ಆಯ್ತು. ವಿಶ್ವಸಂಸ್ಥೆ ಆರಂಭ ಆದ್ಮೇಲೆ 1948 ಡಿಸೆಂಬರ್ 10 ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಘೋಷಣೆ ಮಾಡಿತು. ಅಲ್ಲಿ 30 ಹಕ್ಕುಗಳನ್ನ ಹೇಳಲಾಗಿದೆ. ಸೊ 30 ಹಕ್ಕುಗಳು ಏನಪ್ಪಾ ಅಂದ್ರೆ ಜೀವಿಸುವ ಹಕ್ಕು, ಉದ್ಯೋಗ ಹೊಂದುವ ಹಕ್ಕು, ಮದುವೆ ಆಗುವ ಹಕ್ಕು, ಕುಟುಂಬ ಹೊಂದುವ ಹಕ್ಕು, ವಾಸಿಸುವ ಹಕ್ಕು, ಮತ್ತೆ ವ್ಯಾಪಾರ ವಹಿವಾಟು ಮಾಡುವ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು. ಸೊ ಇವೆಲ್ಲ ಹ್ಯೂಮನ್ ರೈಟ್ಸ್ ಅಲ್ಲಿ 30 ಹಕ್ಕುಗಳನ್ನ ಮಾಡಿದೆ. ಅಂದ್ರೆ ದಟ್ ಇಸ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇದನ್ನ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಸೊ ಎರಡನೇ ಮಹಾಯುದ್ಧ ಆದ ನಂತರ ಅನೇಕ ದೇಶಗಳು ಸ್ವಾತಂತ್ರ್ಯಗೊಂಡು, ಅವೆಲ್ಲ ಕಾಮನ್ವೆಲ್ತ್ ನೇಷನ್ಸ್ ಅಂತ ಕರೀತಾರೆ. ಸೊ ಅವೆಲ್ಲ ಸಂವಿಧಾನಗಳನ್ನ ರಚನೆ ಮಾಡಿಕೊಂಡು, ಸೊ ನಮ್ಮ ಸಂವಿಧಾನದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಹೇಳ್ಕೊಂಡಿದೀವಿ. ಸೊ ಅಲ್ಲೇನು ಹ್ಯೂಮನ್ ರೈಟ್ಸ್ ಏನಿದ್ದಾವಲ್ಲ ಅವನ್ನೆಲ್ಲ ಇವತ್ತು ನಾವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಅಳವಡಿಸಿಕೊಂಡಿದೀವಿ. ಸೊ ಹೀಗಿರೋದ್ರಿಂದ ಆಲ್ ಹ್ಯೂಮನ್ ರೈಟ್ಸ್ ಆರ್ ಫಂಡಮೆಂಟಲ್ ರೈಟ್ಸ್. ಸೊ ಆದ್ರಿಂದ ದರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್. ಸೊ ಆದ್ರಿಂದ ನಿಮ್ಮ ಯಾವುದೇ ಹಕ್ಕುಗಳು ಉಲ್ಲಂಘನೆ ಆದ್ರೆ ನೇರವಾಗಿ ನೀವು ಅಂಡರ್ ಆರ್ಟಿಕಲ್ 226 ಹೈಕೋರ್ಟ್ ಹೋಗ್ಬೋದು, ಅಂಡರ್ ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ ಹೋಗಿ ರಿಟ್ ಜುರಿಸ್ಡಿಕ್ಷನ್ ನೀವು ಹಾಕ್ಬಹುದು. ಸೊ ಆದ್ರಿಂದ ಆಲ್ ಹ್ಯೂಮನ್ ರೈಟ್ಸ್ ಆರ್ ಫಂಡಮೆಂಟಲ್ ರೈಟ್ಸ್. ಕೊನೆಯದಾಗಿ ಪ್ರಶ್ನೆ ಕೇಳಿ. 9:30ಗೆ ಕ್ಲೋಸ್ ಮಾಡೋಣ. ಪ್ರಶ್ನೆ ಕೇಳಿ, ದಯವಿಟ್ಟು ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಸರ್ ನನಗೆ ಇನ್ನೊಂದು ಡೌಟ್. ಕೇಳಿ ಮೇಡಮ್, ಕೇಳಿ. ಅಲ್ಲ, ಒಂದ್ ನಿಮಿಷ ಮೇಡಮ್. ಯಾರ ನಿಮ್ಮ ಮುಂಚೆ ಒಬ್ರು ಯಾರೋ ಪಿಂಗ್ ಮಾಡಿದ್ರು. ಓಕೆ ಸರ್, ಕೇಳಿ ಪ್ರಶ್ನೆ ಕೇಳಿ. ನಂದೊಂದು ಡೌಟ್ ಇತ್ತು ಸರ್. ಅಲ್ಲ, ಈ ಮುಂಚೆ ಒಬ್ರು ಕೇಳಿದ್ಕೆ ಯಾರು ಪ್ರಶ್ನೆಗಳನ್ನ ಕೇಳಿರೋದಿಲ್ಲ ಅವ್ರಿಗೆ ಅವಕಾಶವನ್ನ ಕೊಡೋಣ. ಯಾರ ಪ್ರಶ್ನೆಗಳನ್ನ ಕೇಳಿದ ಅವ್ರು ಕೇಳಿ. ಸರ್ ನಮಸ್ತೆ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸರ್, ಈಗ ಸಿಜೆ ರಿಕ್ರೂಟ್ಮೆಂಟ್ ಕಳೆದಿದ್ದಾರಲ್ಲ, ಅದರಲ್ಲಿ 371J ರಿಸರ್ವೇಶನ್ ಏನ್ ಕೇಳಿಲ್ಲ, ಅದರಲ್ಲಿ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಏನ್ ಮಾಡ್ಬೋದು? ಸರ್ ತಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಈಗ 371J ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಮೀಸಲಾತಿ ಅಂತ ಇದೆ. ಸೊ ಅದನ್ನ ಈಗ ಮಾನ್ಯ ಹೈಕೋರ್ಟ್ ಒಂದೆಡೆ ಅದನ್ನ ಪರಿಗಣಿಸಿಲ್ಲ ಅಂದ್ರೆ ಪರಿಗಣಿಸಬೇಕು ಅಂತ ತಾವೊಂದು ರಿಟ್ ಆಫ್ ಮೆಂಡಾಮಸ್ ಅನ್ನ ಹಾಕ್ಬಹುದು. ತಾವೇನಾದ್ರೂ ಅದನ್ನ ಹಾಕಿದ್ರೆ 371J ರಿಸರ್ವೇಶನ್ ಕೂಡ ಕೊಡ್ಲಾಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಂದೊಂದು ಕ್ವಶನ್ ಸರ್. ಇವಾಗ ಯಾರೋ ಒಬ್ರು ಕೇಳಿದ್ರಿ ಸರ್, ಇವಾಗ ಅಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಬೇಕಂದ್ರೆ 7 years ಪ್ರಾಕ್ಟೀಸ್ ಇರ್ಬೇಕು ಅಂತ ಹೇಳಿ ಸರ್. ಅಂದ್ರೆ ಸರ್ ಇವಾಗ ಪ್ರಾಕ್ಟೀಸ್ ಕೌಂಟ್ ಆಗೋದು ನಾವು ಯಾವಾಗ ಎನ್ರೋಲ್ಮೆಂಟ್ ತಗೊಂಡಿರ್ತೀವಿ ಅಲ್ಲಿಂದನೋ, ಅಥವಾ ನಾವು ಯಾವಾಗ ಬಾರ್ಗೆ ಮೆಂಬರ್ಶಿಪ್ ಮಾಡಿರ್ತೀವಲ್ಲ ಅಲ್ಲಿಂದ ಕೌಂಟ್ ಆಗುತ್ತಾ ಸರ್ ಪ್ರಾಕ್ಟೀಸ್ ನಮ್ದು? ಪ್ರಾಕ್ಟೀಸ್ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ನೀವು ಅಲ್ಲಿ ಬಾರ್ ಮೆಂಬರ್ ಆಗ್ಬೇಕಲ್ಲ. ಅದೇ ಸರ್, ಅಲ್ಲ ಸರ್ ಅಲ್ಲ, ಬಾರ್ ಮೆಂಬರ್ ಆದ್ರೆ ತಾನೇ ನೀವು ವಕೀಲರಂತ ಕೆಲಸ ಮಾಡಿದಂಗೆ. ಅದರ್ವೈಸ್ ನೀವು ಸಣ್ಣದರ ತಗೊಂಡ್ಬಿಟ್ಟು ನೀವು ಮನೇಲಿ ಇದ್ರೆ ಅದು ಹೆಂಗೆ ವಕೀಲಿಗೆ ಆಗ್ತದೆ?
You Okay, should be sir. member of the bar, respective bar. On the date of membership ಅಲ್ಲಿಂದ ನಮ್ದು ಪ್ರಾಕ್ಟೀಸ್ ಕೌಂಟಬಲ್ ಆಗುತ್ತೆ ಸರ್. ಹೌದು. ಸರ್ ಓಕೆ ಸರ್, ಥ್ಯಾಂಕ್ ಯು. ಸರ್ ಇನ್ನೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮತ್ತೆ ಸ್ಮಾಲ್ ಕಾಸ್ಟ್ ಕೋರ್ಟ್ ಚಿಕ್ಕ ಅಮೌಂಟ್ ಎಷ್ಟು ಕೊಟ್ಟಿದ್ರೆ ಎಷ್ಟು ಅಮೌಂಟ್ ಇದ್ರೆ ಸ್ಮಾಲ್ ಕಾಸ್ಟ್ ಕೋರ್ಟ್ಗೆ ಜುಡಿಷಿಯನ್ ಬರುತ್ತೆ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜುಡಿಷಿಯನ್ ಬರುತ್ತೆ ಅಂತ. ಇಲ್ಲ, ಅದನ್ನ ನೀವು ಸಿಟಿ ರಿಜಿಸ್ಟರ್ಗೆ ಕೇಳಬೇಕು. You have to ask this question to the registrar city civil court. ಓಕೆ ಸರ್ ನಂದೊಂದು ಕ್ವಶನ್ ಇದೆ DRT ಸಂಬಂಧಪಟ್ಟಿದ್ದು. ಸರ್ DRT ಅಲ್ಲಿ ಪೇಪರ್ ಪಬ್ಲಿಕೇಶನ್ ತಗೊಬೇಕಂದ್ರೆ ರೀಸೆಂಟ್ ಆಗಿ ನನ್ಗೆ ಹೇಳಿದ್ದು ಇಂಗ್ಲಿಷ್ ಪೇಪರ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ಇರ್ಬೇಕು, ಕನ್ನಡ ಪೇಪರ್ ಅಲ್ಲಿ ಕನ್ನಡದಲ್ಲೇ ಇರ್ಬೇಕು ಅಂದ್ರು. ಅದು ಮಸ್ಟ್ ಅಂಡ್ ಶುಡ್ ಸರ್? ಹಂಗಿದ್ರೆ ಒಳ್ಳೇದಲ್ಲ. ಯಾಕೆ ಸರ್ ನೀವು ಆತರ ಅಲ್ಲ, ನೀವು ಈಗ ನೀವು ಇಂಗ್ಲಿಷ್ ಪೇಪರ್ದಲ್ಲಿ ಕನ್ನಡದಲ್ಲಿ ಹಾಕಿದ್ರೆ ಇಂಗ್ಲಿಷ್ ಪೇಪರ್ದಲ್ಲಿ ಕನ್ನಡದಲ್ಲಿ ಹಾಕಿದ್ರೆ ಬಹುಶಃ ಆ ಇಂಗ್ಲಿಷ್ ಕನ್ನಡ ಬರೆದವನಿಗೆ ಅದು ಅರ್ಥ ಆಗಲ್ಲ. ಮತ್ತೆ ಅದೇ ಸರ್ ರೀತಿ ನೀವು ಆಕ್ಚುಲಿ ಇದನ್ನ ಕನ್ನಡ ಪೇಪರ್ದಲ್ಲಿ ಇಂಗ್ಲಿಷ್ ಅಲ್ಲಿ ಹಾಕಿದ್ರೆ ಕನ್ನಡ ಮಾತ್ರ ಬರೋನಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ. ಸೊ ಆದ್ರಿಂದ ಆಯಾ ಭಾಷೆ ಪೇಪರ್ದಲ್ಲಿ ನೀವು ಹಾಕ್ಬೇಕು. ಸರ್ ಹಾಗಾದ್ರೆ ನಮ್ಗೆ ಸಿವಿಲ್ ಕೋರ್ಟ್ ಅಲ್ಲೆಲ್ಲ ಸಿವಿಲ್ ಕೋರ್ಟ್ ಅಲ್ಲೆಲ್ಲ ಕನ್ನಡ ಪೇಪರ್ ಅಲ್ಲಿ ಇಂಗ್ಲಿಷ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಇಂಗ್ಲಿಷ್ ಅಲ್ಲಿ ಏನ್ ನಾವು ಡ್ರಾಫ್ಟಿಂಗ್ ಮಾಡಿರ್ತೀವೋ ಅದನ್ನೇ ಕೊಡ್ತೀವಿ, ಅದನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಯಾಕೆ ಮಾಡೋದಿಲ್ಲ ಸರ್? ಅವ್ರನ್ನ ಕೇಳಿ, ನೀವು ಹಂಗಿದ್ರೆ ಅವ್ರನ್ನ ಕೇಳಿ. ಎಲ್ಲ ಕಡೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ನೀವು ಕನ್ಸಿಡರ್ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇವಾಗ OA ಸೂಟ್ ಅಲ್ಲೆಲ್ಲ ಎಕ್ಸ್ಪರ್ಟಿ ಆಗೋ ಅಂತ ಸೂಟ್ ಗಳಲ್ಲೆಲ್ಲ ನಾವು ಸ್ಟೆಪ್ಸ್ ತಗೊಂಡೇ ಇರ್ತೀವಿ. ಆದ್ರೆ ಇಲ್ಲಿ ಕನ್ನಡ ಪೇಪರ್ ಫಾರ್ ಎಕ್ಸಾಂಪಲ್ ಉದಯವಾಣಿ, ವಿಜಯವಾಣಿ ಅದ್ರಲ್ಲೆಲ್ಲ ನಾವು ಇಂಗ್ಲಿಷ್ ಅಲ್ಲೇ ಮ್ಯಾಟರ್ ಹಾಕಿರ್ತೀವಿ. ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲಿ ಏನು ಹಾಕಿರಲ್ಲ. ಕನ್ನಡ ಪೇಪರ್ ಸಂಬಂಧಪಟ್ಟ ಕೋರ್ಟ್ಗೆ ಹೇಳಿ, ಈ ರೀತಿ ಉಳಿಕೆದವರೆಲ್ಲ ಕನ್ಸಿಡರ್ ಮಾಡ್ತಾರೆ, ಅವು ಕನ್ಸಿಡರ್ ಮಾಡಿ ಅಂತ ಹೇಳಿ. ಮತ್ತೆ ಇನ್ನೊಂದು ಇಲ್ಲಿ ಪೇಪರ್ ಪಬ್ಲಿಷನ್ಗೆ ಒಂದು ವಿಷಯ ಹೇಳ್ಬೇಕಂದ್ರೆ, ಕೆಲವೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ಅದಷ್ಟ ಪೇಪರ್ ಕಟ್ಟಿಂಗ್ ಮಾಡಿ ಹಾಕ್ತಾರೆ. ಅದೇನೋ ಪೇಪರ್ ಆಗಿರ್ತದೆ ಅದಷ್ಟ ಕಟ್ ಮಾಡಿ ಒಂದು ಪೇಪರ್ದಲ್ಲಿ ಅಂಟಿಸಿ ಕೋರ್ಟ್ಗೆ ಒಂದು ಮೆಮೊ ಮುಖಾಂತರ ಹಾಕ್ತಾರೆ. ದಟ್ ಇಸ್ ನಾಟ್ ಅ ಗುಡ್ ಪ್ರೊಸೆಸ್, ಗುಡ್ ಪ್ರಾಕ್ಟೀಸ್. ನೀವು ಎಂಟೈರ್ ಪೇಪರ್ ಕೊಡ್ಬೇಕು. ಯು ಶುಡ್ ಪ್ರೊಡ್ಯೂಸ್ ದ ಎಂಟೈರ್ ಪೇಪರ್, ನಾಟ್ ಓನ್ಲಿ ದಟ್ ಪೇಜ್. ಎಂಟೈರ್ ಪೇಪರ್ ಕೊಟ್ರೇನು ರಿಜಿಸ್ಟರ್ ಅದನ್ನ ಅಲೋ ಮಾಡಿಲ್ಲ. ಅವರು ಕ್ಲಿಯರ್ ಆಗಿ ಹೇಳಿದ್ರು, ಇದು ಕನ್ನಡ ಪೇಪರ್ ಕನ್ನಡದಲ್ಲೇ ಪಬ್ಲಿಷ್ ಆಗ್ಬೇಕು ಅಂತ ಹೇಳಿದ್ರು. ಆತರ ಕಾನೂನು ಇದೆಯಾ ಅಂತ ನನ್ ಕ್ವಶನ್. ಆತರ ಏನ್ ಕಾನೂನು ಇಲ್ಲ. ನೀವು ಅವರಿಗೆ ಕನ್ವಿನ್ಸ್ ಮಾಡಿ, ಉಳಿಕೆದವ್ರು ಅಕ್ಸೆಪ್ಟ್ ಮಾಡ್ತಾರೆ, ನೀವು ಅಕ್ಸೆಪ್ಟ್ ಮಾಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಕೊನೆಯ ಪ್ರಶ್ನೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಕೊನೆಯ ಪ್ರಶ್ನೆ ಆಗಿರ್ತದೆ ಇದು. ಸರ್ ಸೂಟ್ ಫಾರ್ ಫಾರ್ಕ್ಲೋಸರ್ ಮತ್ತು ಸೂಟ್ ಫಾರ್ ಎವಿಕ್ಷನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್, ಯಾವ ರೀತಿ ಅಂತ ಹೇಳಿ. ಹೆಂಗಿರುತ್ತೆ ಸೂಟ್ ಫಾರ್ ಎವಿಕ್ಷನ್ ಅಂದ್ರೆ? ಈಗ ಯಾರಾದ್ರೂ ನಮ್ಮ ಮನೆಯಲ್ಲಿ ಅಕ್ರಮವಾಗಿದ್ರು ಅವ್ರನ್ನ ಹೊರಗೆ ಹಾಕ್ಬೇಕಂದ್ರೆ ಅದು ಸೂಟ್ ಫಾರ್ ಎವಿಕ್ಷನ್. ಅದು ಬಾಡಿಗೆದಾರ ಇರ್ತಾನೆ, ಅವನ್ಗೆ ಅವ್ನ್ ಹೊರಗೆ ಹಾಕ್ಬೇಕಾದ್ರೆ ಅದು ನೀವು ಸೂಟ್ ಫಾರ್ ಎವಿಕ್ಷನ್ ಹಾಕೋಬೇಕು. ಸೂಟ್ ಫಾರ್ ಫೋರ್ಕ್ಲೋಜರ್ ಅಂದ್ರೆ ಯಾರೋ ಇದು ಮಾಡಿರ್ತಾರೆ, ಏನು ಒಂದಿಷ್ಟು ಡಿಪಾಸಿಟ್ ಇಟ್ಕೊಂಡು ನಿಮ್ ಮನೆಯನ್ನ ಗುತ್ತಿಗೆ ತಗೊಂಡಿರ್ತಾರೆ. ಸೊ ಅಲ್ಲಿ ರಿಡೆಂಪ್ಷನ್ ಮತ್ತು ಫೋರ್ಕ್ಲೋಜರ್ ಅಂತ ಬರ್ತದೆ. ಫೋರ್ಕ್ಲೋಜರ್ ಅಂದ್ರೆ ನೀವು ಅಷ್ಟು ದುಡ್ಡನ್ನ ಅವನಿಗೆ ವಾಪಸ್ ಕೊಟ್ಟು ನನ್ ಮನೆ ಬಿಡಪ್ಪ ಅಂತ ನೀವು ಹಾಕ್ಬೋದು. ಅವೇನ್ ಡಿಪಾಸಿಟ್ ಅಮೌಂಟ್ ಕೊಡ್ತಾನೆ, ಆ ಡಿಪಾಸಿಟ್ ಅಮೌಂಟ್ ಐ ಆಮ್ ರೆಡಿ ಟು ಪೇ ಬ್ಯಾಕ್. ಡಿಪಾಸಿಟ್ ಇಟ್ಟಿದಲ್ಲಪ್ಪ, ಸೊ ಅದನ್ನ ಲೀಸ್ ತಗೊಂಡಿಲ್ಲ, ಅದನ್ನ ಕೊಡಕ್ ರೆಡಿ ಇದೀನಿ, ನೀವ್ ಮನೆ ಖಾಲಿ ಮಾಡಪ್ಪ ಅಂತ ನೀವು ಫೋರ್ಕ್ಲೋಜರ್ ಹಾಕಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಶ್ನೆಗಳನ್ನು ಕೇಳಿ ಸರ್. ನಾನೊಂದು ಸ್ಮಾಲ್ ಪ್ರಶ್ನೆ ಸರ್. ಕೇಳಿ ಸರ್, ಈಗ ಪ್ರಿನ್ಸಿಪಲ್ ಕೋರ್ಟ್ ಆಗ್ಲಿ ಸೆಷನ್ಸ್ ಕೋರ್ಟ್ ಆಗ್ಲಿ ಇವರ ಕಾರ್ಯವ್ಯಾಪ್ತಿ ಬಗ್ಗೆ ಯಾವ್ದಾದ್ರು ಪುಸ್ತಕ ಐತೇನ್ ಸರ್? ಅಂದ್ರೆ ಎಷ್ಟು ಶಿಕ್ಷೆ ಕೊಡ್ಬೋದು, ಎಷ್ಟು ಅವ್ರ ಕಾರ್ಯವ್ಯಾಪ್ತಿ ಬಗ್ಗೆ ಏನಾದ್ರ ಪುಸ್ತಕದ ಐತೇನ್ ಸರ್? ಒಂದ್ ಸ್ಮಾಲ್ ಕ್ವಶನ್ ಸರ್. ಚೆನ್ನಾಗಿ ಓದಿ ಅರ್ಥ ಆಗ್ತದೆ. ನೀವು CRPC ಓದ್ಕೊಂಡ್ರೆ ಯಾವ್ಯಾವ ನ್ಯಾಯಾಲಯದ ಜುರಿಸ್ಡಿಕ್ಷನ್ ಎಷ್ಟಿದೆ, ಅವ್ರ ಶಿಕ್ಷೆ ಎಷ್ಟು ಮಟ್ಟಿಗೆ ಕೊಡ್ಬೋದು ಅಂತ ಎಲ್ಲ ನಿಮ್ಗೆ ಗೊತ್ತಾಗ್ತದೆ. ನೀವು CRPC ಓದ್ಬೇಕು. ರೈಟ್ ಸರ್. ಅಲ್ಲ, ನೀವು ವಕೀಲರ ಅಥವಾ ಕಾಮನ್ ಪೀಪಲ್? ಸರ್ ಲಾ ಸ್ಟೂಡೆಂಟ್ ಸರ್. ಮುಂದೆ CRPC ಓದ್ರಿ. ನಾ ಏನೋ ಕಾಮನ್ ಮನುಷ್ಯರು ಹೇಳ್ತಿದ್ದೆ, ಕಾಮನ್ ಪೀಪಲ್ ಅನ್ನ ಅದು ಉತ್ತರ ಹೇಳ್ತಿದ್ದೆ. ಬಟ್ ನೀವು ವಕೀಲರಿಂದ ಯು ರೀಡ್ ದ CRPC. ರೈಟ್ ಸರ್. ಅದಾ ಹೇಳ್ಬಿಡ್ತೀನಿ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ 3 years ಪನಿಷ್ಮೆಂಟ್ ಇದೆ, 10,000 ರೂಪಾಯಿ ತನಕ ದಂಡ ಹಾಕ್ಲಿಕ್ಕೆ ಅವಕಾಶ ಇದೆ. ಆಮೇಲೆ CJMಗೆ 7 year ಪನಿಷ್ಮೆಂಟ್ ಇದೆ, ಮತ್ತು ಫೈನ್ ಹಾಕ್ಲಿಕ್ಕೆ ಲಿಮಿಟ್ ಇಲ್ಲ. ಮತ್ತು ಸಿವಿಲ್ ಕೋರ್ಟ್ಗೆ 5 lakh ತನಕ ಸಿವಿಲ್ ಕೋರ್ಟ್ ಅಲ್ಲಿ ಜುರಿಸ್ಡಿಕ್ಷನ್ ಇದೆ. ಸೀನಿಯರ್ ಸಿವಿಲ್ ಜಡ್ಜ್ಗೆ ಜುರಿಸ್ಡಿಕ್ಷನ್ ಇಲ್ಲ, ಪಿಕ್ಯುಲರ್ ಜುರಿಸ್ಡಿಕ್ಷನ್ ಇಲ್ಲ.
ಸೊ ಇದು ಸೆಷನ್ಸ್ ಕೋರ್ಟ್ಗೆ ಡೆತ್ ಸೆಂಟೆನ್ಸ್ ಕೊಡ್ಲಿಕ್ಕೆ ಅವಕಾಶ ಇದೆ ಮರ್ಡರ್ ಕೇಸ್ಗಳಲ್ಲಿ. ಸೊ ದಟ್ ಡೆತ್ ಸೆಂಟೆನ್ಸ್ ಗಿವನ್ ಬೈ ದ ಸೆಷನ್ಸ್ ಕೋರ್ಟ್ ಈಸ್ ಟು ಬಿ ಕನ್ಫರ್ಮ್ಡ್ ಬೈ ದ ಆನರಬಲ್ ಹೈಕೋರ್ಟ್. ಅಂದಾಗ ಮಾತ್ರ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ 10 ಲಕ್ಷ ರೂಪಾಯಿ ತನಕ ಇದ್ರೆ ಅದು ಅಪೀಲು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬರ್ತಿತ್ತು. 10 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ ಡೈರೆಕ್ಟ್ ಆಗಿ ಸೀನಿಯರ್ ಡಿವಿಷನ್ ದಿಂದ ಹೈಕೋರ್ಟ್ಗೆ ಹೋಗ್ತದೆ ಅಪೀಲು. ಬಹುಶಃ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ರೈಟ್ ಸರ್, ಅರ್ಥ ಆಗಿತ್ತು. ಸೊ ಸಾಕಷ್ಟು ಕಾನೂನು ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತ ನಾನು ಭಾವಿಸ್ತೀನಿ. ನೋಡಿ, ಇದು ಕೇವಲ ಕಾನೂನು ಪ್ರಶ್ನಾವಳಿ ಆಗಿರೋದಲ್ಲ, ಇದು ಕಾನೂನಿನ ತಿಳುವಳಿಕೆಯ ಒಂದು ತರಗತಿನೂ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಸಾಕಷ್ಟು ನಾವು ಏನು ಡಿಸ್ಕಷನ್ ನಡೆಯಿತು ಈ ಒಂದು ಕಾರ್ಯಕ್ರಮ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವ್ರಿಗೆ. ನೋಡಿ, ಈ ವಯಸ್ಸಿನಲ್ಲೂ ಸಹ ವಿಶ್ರಾಂತಿ ತಗೊಳ್ಳುವಂತ ವಯಸ್ಸು. ಸೊ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರು ತುಂಬ ಹೃದಯದಿಂದ ಒಂದು ಜನರಿಗೆ, ಜನಸಾಮಾನ್ಯರಿಗೆ, ವಕೀಲರಿಗೆ, ಕಾನೂನು ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ಸಮಯವನ್ನ ಈ ರೀತಿಯಾಗಿ ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ಏನು ಅದನ್ನ ಉಪಯೋಗಿಸ್ಕೊತಾ ಇರೋದು ಬಹಳ ಒಂದು ಶ್ಲಾಘನೀಯ, ಒಂದು ಪ್ರಶಂಸೆಯನ್ನ ಕೊಡುವಂತ ಒಂದು ಸಂಗತಿಯಾಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರತಿ ಭಾನುವಾರ ಈ ಒಂದು ಏನು ಕಾನೂನಿನ ಸಮಸ್ಯೆಗಳಿಗೆ ಉಚಿತವಾಗಿ ಆನ್ಲೈನ್ ಕಾನೂನು ಸಂವಾದ ನಿವೃತ್ತ ಅಥವಾ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಿಂದ ಇರ್ತದೆ. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಮುಂಚೆ ಈ ತರ ಕಾರ್ಯಕ್ರಮಗಳು ನಡೆದಿರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಗೊಂಡಿದೆ. ಕರ್ನಾಟಕದ ಮೂಲೆ ಮೂಲೆಯಿಂದ ವಕೀಲರು ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಅಥವಾ ಕಾನೂನು ವಿದ್ಯಾರ್ಥಿಗಳಿರ್ಬೋದು, ಅಥವಾ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಿರೋ ಆ ಒಂದು ಸಮೂಹ ಇರ್ಬೋದು. ಸೊ ಎಲ್ರಿಗೂ ಈ ಕಾರ್ಯಕ್ರಮ ಕಾನೂನಿನ ಜ್ಞಾನವನ್ನ ಕೊಡ್ತಾ ಇದೆ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಜನರು ಬರ್ಬೇಕು. ಸೊ ಈ ನಿಟ್ಟಿನಲ್ಲಿ ನಾನು ವೀಕ್ಷಕರಿಗೆ ಏನಂತ ಮನವಿಯನ್ನ ಮಾಡ್ಕೊಂತೀನಿ ಅಂತಂದ್ರೆ, ಇದು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯಿಂದ ನಡೆಸ್ತಾ ಇರುವಂತ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಹಣವನ್ನ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಉಚಿತವಾಗಿ ಬಂದು ತಾವು ಎದುರಿಸ್ತಾ ಇರುವಂತಹ ಕಾನೂನು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಬಹುದು. ಸೊ ಈ ಗ್ರೂಪ್ಗೆ ಜಾಯ್ನ್ ಆಗ್ಬೇಕು. ಈ ಗ್ರೂಪ್ಗೆ ಏನು ತಾವು ಏನು ಈ ಒಂದು ವಿಡಿಯೋವಿನ ಸ್ಕ್ರಾಲ್ ನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ರೆ ನಾವು ಆ ಒಂದು ಗ್ರೂಪ್ಗೆ ಆಡ್ ಅನ್ನ ಮಾಡ್ತೀವಿ. ತದನಂತರ ಒಂದು ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ತೀವಿ. ಆ ಝೂಮ್ ಲಿಂಕಿನ ಮುಖೇನ ತಾವು ಜಾಯಿನ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಕಾನೂನು ಸಮಸ್ಯೆಗಳನ್ನ ಬಗೆಹರಿಸ್ಕೊಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಈ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಜೈ ಹಿಂದ್. ಜೈ ಹಿಂದ್. ಫೋನ್ ನಂಬರ್ ಇದು 9980051064 ಅಂತ ಹೇಳಿ. ಸೊ ಈ ವಿಡಿಯೋ ರೆಕಾರ್ಡ್ ಆಗ್ತಾ ಇರ್ತದೆ. ಇದು ನಮ್ಮ ತುಮಕೂರು ಅಂತ ಹೇಳಿ ಮೀಡಿಯಾ ಚಾನೆಲ್ನವರು ಈ ಒಂದು ಪ್ರಸಾರದ ಒಂದು ರೈಟ್ಸ್ ಅನ್ನ ತಗೊಂಡಿರ್ತಾರೆ. ಸೊ ಅವರು ಪ್ರಸಾರವನ್ನ ಮಾಡ್ತಾ ಇದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರ್ತದೆ. ಆ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ರೆ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಆಡ್ ಅನ್ನ ಮಾಡ್ತೀವಿ. ಅದರಲ್ಲಿ ಕಾನೂನಿನ ವಿಚಾರಗಳು, ಕೋರ್ಟಿನ ವಿಚಾರಗಳು ಎಲ್ಲವೂ ಉಚಿತವಾಗಿ ಸಿಗ್ತದೆ. ಇದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ಜನರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದು ಪ್ರಯೋಜನಕಾರಿಯಾಗಿರ್ತದೆ ಮತ್ತು ಕಾನೂನಿನ ಜ್ಞಾನಾರ್ಜನೆಯನ್ನ ಕೊಡುವಂತ ಕಾರ್ಯಕ್ರಮ ಆಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೇವಲ ಕಾನೂನಿನ ಪ್ರಶ್ನಾವಳಿ ಕಾರ್ಯಕ್ರಮ ಹೊರತುಪಡಿಸಿ ಬೇರೆ ಬೇರೆ ವಿಷಯದ ಬಗ್ಗೆನೂ ಸಹ ನಾವು ಅನುಕೂಲ ಆಗೋ ಜನರಿಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯ ಇರ್ಬೋದು, ಅಥವಾ ಏನು ಅಕಾಡೆಮಿಕ್ಸ್ ಸಂಬಂಧಪಟ್ಟಂಗೆ, ಅಥವಾ ಕಾನೂನಿನ ನಿಟ್ಟಿನಲ್ಲಿ ಬೇರೆ ಬೇರೆ ಸಬ್ಜೆಕ್ಟಿನ ವೆಬಿನಾರ್ಗಳ ಮುಖೇನ ಸಹ ನಾವು ತರಗತಿಗಳನ್ನ ಮಾಡ್ಕೊಡ್ತಾ ಇರ್ತೀವಿ. ಸೊ ಸಾಕಷ್ಟು ರಿಸೋರ್ಸ್ ಪರ್ಸನ್ಸ್ ಆಗಿರುವಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಬರ್ತಾರೆ, ಪ್ರಸಿದ್ಧ ವಕೀಲರು, ಹಿರಿಯ ನ್ಯಾಯವಾದಿಗಳು ಬಂದು ತರಗತಿಗಳನ್ನ ನಡೆಸ್ಕೊಡುವಂತ ಸಂದರ್ಭ, ಮತ್ತು ಪ್ರಸಿದ್ಧ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಏನು ಕೆಲಸವನ್ನ ನಿರ್ವಹಿಸ್ತಾ ಜನಸಾಮಾನ್ಯರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೆ
ಆ ವ್ಯಕ್ತಿಗಳನ್ನ ನಾವು ಕರೆಸಿ ತರಗತಿಗಳನ್ನ ಕೊಡ್ತಾ ಇದ್ದೀವಿ. ಇದು ಜ್ಞಾನಾರ್ಜನೆಯ ನಿಟ್ಟಿನಲ್ಲಿ ನಾವು ಈ ಒಂದು ಸಂಸ್ಥೆಯನ್ನು ಸಹ ನಾವು ಸ್ಥಾಪನೆಯನ್ನ ಮಾಡಿದ್ದೀವಿ. ಈ ಒಂದು ಸಂಸ್ಥೆಗೆ ತಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.